ಇದು ಸೆಂಡ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಅದು ಅಂತ ಫೈಲ್ ಅಂತ ಬರ್ತಾ ಇದೆ. ಅದೇ ಪ್ರಭುಜಿ ಪ್ರಾಬ್ಲಮ್. ಹರೇ ಕೃಷ್ಣ ಮಾತಾಜಿ. ಗೀತಾ ಮಾತಾಜಿ ಏನ್ ಮಾಡುದು? ಹರೇ ಕೃಷ್ಣ ಲೈವ್ ಆಗಿದೆ ಅದು ಕೂಡ. ವರದಾ ಮಾತಾಜಿ ಬಂದಿದ್ದಾರಾ? ಅವರಿಗೆ ಅವರದು ಇಲ್ಲ ಅಲ್ಲ, ಬಂದಿಲ್ಲ. ಅದು ಶೇರ್ ಮಾಡಕ್ ಆಗಲ್ವಾ ಪ್ರಭುಜಿ ಈಗ? ಇಲ್ಲ ಮಾತಾಜಿ, ಆಗ್ತಲ್ಲ ಮಾತಾಜಿ. ಅಂದ್ರೆ ನನಗೆ ಹಾಗೆ ಝೂಮ್ ಮೀಟಿಂಗ್ ಅಲ್ಲೆಲ್ಲ ಬಿಟ್ಟು ಡೈರೆಕ್ಟ್ ಆಗಿ ಹೋಗಿದ್ರೆ ಓಪನ್ ಆಗಿತ್ತು ಅವಾಗ. ಬಟ್ ಈಗ ಝೂಮ್ ಮೀಟಿಂಗ್ ಆಗ್ತಲ್ಲ. ಓಕೆ ಓಕೆ, ಸರಿ ಪ್ರಭುಜಿ, ನೋಡೋಣ, ಪ್ರಯತ್ನ ಮಾಡೋಣ. ಮತ್ತೆ ಆಗದೇ ಇದ್ರೆ ನಾವು 2ನೇ ಅಧ್ಯಾಯ ಮಾಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ನೋಡೋಣ ಅಷ್ಟೇ. ಅಲ್ವಾ ಪ್ರಭುಜಿ? ಬೇರೆ ಚಾನ್ಸಸ್ ಇಲ್ಲ. ಮತ್ತೆ ಈಗ ಅದು ಮತ್ತೆ ಸಮಯ ಹೋಗ್ತದೆ. ವರದಾ ಮಾತಾಜಿ ಬಂದ್ರೆ ನಾವು ಮತ್ತೆ ನೋಡೋಣ, ಹಾಗೆ ಮಾಡೋಣ ಪ್ರಭುಜಿ. ಅಂದ್ರೆ ಸಮಯ ಹೋಗ್ತದೆ ಅಲ್ವಾ? ವರದಾ ಮಾತಾಜಿ ಬಂದ್ರೆ ಅವ್ರು ಟ್ರೈ ಮಾಡೋಣ, ಬಂದ್ರೆ ಹಾಕೋ. ಮತ್ತೆ ಇನ್ನೊಮ್ಮೆ ಗೀತಾ ಮಾತಾಜಿ, ಹರೇ ಕೃಷ್ಣ. ಇಲ್ಲ ಮಾತಾಜಿ, ಲೀವ್ ಆದಂಗಿದೆ ಅವರು. ಗೀತಾ ಮೋಹನ್ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಇದ್ದಾರೆ ಮಾತಾಜಿ. ಹೋದ್ರಾ? ಹರೇ ಕೃಷ್ಣ ಮಾತಾಜಿ. ನೋಡ್ರಿ, ಅದು ಹಾಗೆ ಬರ್ತಿಲ್ಲ, ಎಂತ ಮಾಡೋದು ಮಾತಾಜಿ? ನಿಮ್ಗೆ ಯಾವಾಗಾದ್ರೂ ರಿಕ್ವೆಸ್ಟ್ ಮಾತಾಜಿ, ನಿಮಗೆ ಯಾವಾಗಾದ್ರೆ ಸಮಯ ಇದ್ರೆ ನಮಗೆ ಅದು ಎಲ್ಲರಿಗೆ ಹೆಲ್ಪ್ ಮಾಡೋ ಹಾಗೆ ಮಾಡಿ ಮಾತಾಜಿ. ಆ PPT ನಮಗೆ ಓಪನ್ ಆಗ್ತಿಲ್ಲ ನೋಡಿ, ವಿನಾಯಕ ಪ್ರಭುಗೂ ಓಪನ್ ಆಗ್ತಿಲ್ಲ ಅಂತೆ ಶೇರ್ ಮಾಡ್ಲಿಕ್ಕೆ. ಮಾತಾಜಿ ನಿಮ್ಗೆ ಆಗ್ತಿದ್ಯಾ ಮಾತಾಜಿ? ಅವರದ್ದು ನೆಟ್ವರ್ಕ್ ನನ್ನದ. ನಾವು PPT ಮಾಡ್ಲಿಕ್ಕೆ ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಓಕೆ, ಈಗ ನನ್ಗೊಂದು ಕಳ್ಸಿದ್ರಲ್ಲ ಮಾತಾಜಿ ಅವತ್ತು. ಎಸ್ ಪ್ರಭುಜಿ. ಮಾತಾಜಿ, ಗೀತಾ ಮಾತಾಜಿ. ಪ್ರಭುಜಿ ನೋಡಿ ಪ್ರಭುಜಿ, ನಿಮ್ಗೆ ಓಪನ್ ಆಗುತ್ತಾ? ಅದೇ ಮಾತಾಜಿ, ನನಗೆ PDF ವ್ಯೂ ಅಲ್ಲಿ ಓಪನ್ ಆಗುತ್ತೆ ಮಾತಾಜಿ, PDF ರೀಡರ್ ಅಲ್ಲಿ. ಬಟ್ ಝೂಮ್ ಮೀಟಿಂಗ್ ಅಲ್ಲಿ ಅಪ್ಲೋಡ್ ಮಾಡಿದಾಗ ಓಪನ್ ಆಗ್ತಲ್ಲ ಮಾತಾಜಿ ಅದು. ಝೂಮ್ ಮೀಟಿಂಗ್ ಅಲ್ಲಿ ಇದ್ರೆ ಶೇರ್ ಮಾಡತ್ತಾನೆ ಪ್ರಭುಜಿ, ಸ್ಕ್ರೀನ್ ಶೇರ್ ಆತರ ಏನಾದ್ರು? ಸ್ಕ್ರೀನ್ ಶೇರ್ ಮಾತಾಜಿ PPT ಇದು ನಂಗೆ ಓಪನ್ ಆಗಲ್ಲ. ಒಂದ್ ನಿಮಿಷ ಮಾತಾಜಿ, ನೋಡ್ತೇನೆ. ಮೈಕ್ರೋಸಾಫ್ಟ್ ವರದಾ ಮಾತಾಜಿ ಬಂದಿಲ್ಲ ಮಾತಾಜಿ. ಅವರು ನೆಟ್ವರ್ಕ್ ಪ್ರಾಬ್ಲಮ್ ಕಳ್ಸಿದ್ದೇನೆ, ಆದ್ರೆ ಬಂದಿಲ್ಲ ಅವರು. ಅಂದ್ರೆ ಅವರಿಗೆ ನೆಟ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ರು ಮಾತಾಜಿ, ಮಳೆ ಇದೆ ಅಂತ. ನಾನು ಅದಕ್ಕೆ ಇಬ್ಬರಿಗೂ ಕಳಿಸಿದ್ದೆ ಮಾತಾಜಿ, ಆದ್ರೆ ನನಗೆ ಖಂಡಿತ ಅದು ಮಾತಾಜಿ ಇದು ಈಗೇನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ ಅಷ್ಟೇ. ಹರೇ ಕೃಷ್ಣ ಮಾತಾಜಿ, ಅದು ಅನ್ಸಪೋರ್ಟೆಡ್ ಡಾಕ್ಯುಮೆಂಟ್ ಟೈಪ್, ಪ್ಲೀಸ್ ಸೆಲೆಕ್ಟ್ ಅನ್ ಇಮೇಜ್ ಆರ್ PDF ಡಾಕ್ಯುಮೆಂಟ್ ಅಂತ ಹೇಳ್ತಿದೆ ಮಾತಾಜಿ. ಅದು ಡಾಕ್ಯುಮೆಂಟ್ ಸಪೋರ್ಟ್ ಮಾಡ್ತಾ ಇಲ್ಲ ಅದು. ಅದೇ ನನಗೆ ಕೂಡ ಅದೇ ಪ್ರಾಬ್ಲಮ್ ಪ್ರಭುಜಿ, ಅದಕ್ಕೆ ನಾನು ಹೀಗೆ ಬುಕ್ ಅಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಬಟ್ ಮಾತಾಡಿ ಗೀತಾ ಮೋಹನ್ ನೋಡೋಣ, ಅವರು ಏನಾದ್ರೂ ಸಜೆಷನ್ ಕೊಡ್ತಾರಾ ಅಥವಾ ನೆಕ್ಸ್ಟ್ ಯಾವಾಗಾದ್ರೂ ನಮಗೆ ಒಂದು ಬಂದು ನಮಗೆ ಕೊಡ್ತಾರ ಕೇಳೋಣ. ಗೀತಾ ಮಾತಾಜಿ, ನಿಮಗೆ ಯಾವಾಗ ಸಮಯ ಇದ್ರೆ? ಆದ್ರೆ ಮಾತಾಜಿ ನನ್ಗೆ ಇಲ್ಲಿ ಸ್ಕ್ರೀನ್ ಶೇರ್ ಫೋನ್ ಇಂದ ಆಗೋದಿಲ್ಲ ಅಲ್ವಾ? ನಂದು ಫೋನ್ ಸ್ಕ್ರೀನ್ ಶೇರ್ ಆಗ್ತಿಲ್ಲ ಮಾತಾಜಿ, ಎಲ್ಲಾ ಕ್ಲಾಸು ಆತರನೇ ಆಗ್ತಿದೆ. ನಾನು ಬೇರೆ ಮಾಡ್ತಾ ಇದೀನಿ. ಓಕೆ ಓಕೆ, ಆಯ್ತು. ಆಗ WPS ಅದು ನಂದು ಅದ್ರಲ್ಲಿ ಸಪೋರ್ಟ್ ಆಗ್ತಾ ಇದೆ ಪ್ರಭುಜಿ. ಮಾತಾಜಿ WPS ಅಂತ ಸಪೋರ್ಟ್ ಮಾಡ್ತಾ ಇದೆ. ಹಾ ಮಾತಾಜಿ, ಈಗ ನನ್ನ ಶೇರ್ ಆಯ್ತು ಮಾತಾಜಿ, ಬಟ್ ಇಲ್ಲಿ ಹೇಗೆ ಹೋಗುದು ಅಂತ ಗೊತ್ತಾಗ್ತಲ್ಲ. ಓಕೆ ಓಕೆ, ನೋಡ್ತೀನಿ ಮಾತಾಜಿ. ಸ್ಕ್ರೀನ್ ಬರ್ತಾ ಇದೆ ಮಾತಾಜಿ. ಈಗ ವಾಟ್ಸ್ಆಪ್ ಹೋಗಿ ಪ್ರಭುಜಿ, ವಾಟ್ಸ್ಆಪ್ ಹೋಗಿ ಮಾತಾಜಿದು ಇದಕ್ಕೆ ಹೋಗಿ. ನಿಮ್ಮದಕ್ಕೆ ಬಂದೆ ಮಾತಾಜಿ, ನಿಮ್ಮದ್ರು ಇದೆ. ಓಕೆ ಪ್ರಭುಜಿ, ತೆಗೀರಿ ಪ್ರಭುಜಿ, ಓಪನ್ ಆಗುತ್ತೆ ಈಗ. PDF ಒಂದು ನಿಮಿಷ ಮಾತಾಜಿ.
overview. ಬಂತಲ್ಲ ಮಾತಾಜಿ? ಹಾ ಪ್ರಭುಜಿ. ಎಸ್, ಇದು ಒಂದನೇ ಅದಾ ಪ್ರಭುಜಿ ಮಾತಾಜಿ? ಹಾ ಮಾತಾಜಿ. ಹಾ ಪ್ರಭು. ಲೆಸನ್ 1 ಓವರ್ಸಿಂಪು. ಎಸ್ ಎಸ್ ಪ್ರಭುಜಿ, ಥ್ಯಾಂಕ್ ಯು. ಮೂವ್ ಆಗ್ತಿದೆ. ಮೂವ್ ಆಗ್ತಾ ಇದೆ ಮಾತಾಜಿ. ಅದು ನೀವೇ ಮಾಡ್ಬೇಕು ಮೂವ್ ಅಲ್ಲ ಮಾತಾಜಿ? ಹಾ ಹೌದು ಮಾತಾಜಿ, ಮೂವ್ ಮಾಡ್ಬೇಕು. ನೀವ್ ಹೇಳಿದ್ರೆ ಮಾಡ್ತೇನೆ ಮಾತಾಜಿ. ಎಸ್ ಪ್ರಭುಜಿ. ಆಗ ಇದು ಫಸ್ಟನೇ ಅಧ್ಯಾಯ ಅಲ್ವಾ? ಹಾ ಮಾತಾಜಿ, ಲೆಸನ್ 1 ಅಂತ ಇದೆ ಮಾತಾಜಿ. ಇಂಟ್ರೊಡಕ್ಷನ್ ಇದು ಪ್ರಭುಜಿ. ಇದಲ್ವಾ ಮಾತಾಜಿ? ನಾವು ಇಂಟ್ರೊಡಕ್ಷನ್ ಇಂದಾನೆ ಹೋಗೋದನಾ? ಓಕೆ ಆಯ್ತು. ಅಂದ್ರೆ ಸಮಯ ತುಂಬಾ ಆಗ್ತದಲ್ಲ ಪ್ರಭುಜಿ? ಆಯ್ತು ಮಾತಾಜಿ, ಲೆಸನ್ 3 ಹೋಗ್ತೀನಿ ಇರಿ ಮಾತಾಜಿ. ಹ್ಮ್ ಮಾತಾಜಿ ನೋಡಿ ಮಾತಾಜಿ. ಹಾ ಪಾಠ 3 ಒಂದ್ ನಿಮಿಷ ಮುಂದೆ ಮೂವ್ ಮಾಡಿ ಪ್ರಭುಜಿ, ನೋಡೋಣ. ಎಸ್ ಇದೆ. ಶುದ್ಧ ಭಕ್ತಿ ಸೇವೆ ಇದೆ ಪ್ರಭುಜಿ. ಇದು ಮಾಡುವ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಗೀತಾ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು. ಸ್ಟಾರ್ಟ್ ಮಾಡೋಣ. ಈ ಅವಕಾಶವನ್ನ ಕೊಟ್ಟಂತ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯವರಾದ ಪ್ರೆಸಿಡೆಂಟ್ ಪ್ರಭು ಆದ ನಾಮನಿಷ್ಠ ಪ್ರಭು ಅವರಿಗೂ ವಂದಿಸುತ್ತಾ, ವೈಸ್ ಪ್ರೆಸಿಡೆಂಟ್ ಆದ ಶ್ರೀಧರ್ ಪ್ರಭು ಅವರಿಗೂ ವಂದಿಸುತ್ತಾ, ನನಗೆ ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಭಗವಂತಗೂ ನಾನು ವಂದಿಸುತ್ತಾ, ಮತ್ತೆ ಎಲ್ಲ ನಂಗೆ ಏನಿದೆ ಇದ್ರಲ್ಲಿ ಹೇಳಕ್ಕೆ ಅವಕಾಶ ನನ್ಗೆ ಬರ್ತದೆ ಅದು ನಿಮಗೂ ಅರ್ಥ ಆಗ್ಲಿ, ನನಗೂ ಅದು ಪ್ಯೂರಿಫಿಕೇಶನ್ ಆಗ್ಲಿ. ಮತ್ತೆ ನಾವು ಈ ಏನ್ ಕಲಿತಾ ಇದ್ದೇವೆ ಅದು ನಮ್ಗೆ ರೂಪ ಗೋಸ್ವಾಮಿ ಅವರೇ ಹೇಳಿದ್ದಾರೆ. ನಾವು ಯಾವತ್ತು ಏನ್ ಹೇಳ್ತಾರೆ ನಮ್ಮ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಅಂತಂದ್ರೆ, ನಾವ್ ಏನೇ ಆದ್ರೂ ನಾವು ಯಾವುದೇ ರೀತಿಯಲ್ಲೂ ಒಂದು ನಾವ್ ಏನ್ ಹೇಳ್ತಿದೀವಿ ಇಲ್ಲಿ ನಮಗೆ ಪ್ರಸ್ತುತ ಪಡಿಸ್ಬೇಕಂದ್ರೆ ನಾವು ಅನರ್ಹರು ಅಂತ ರೂಪ ಗೋಸ್ವಾಮಿ ಅವರೇ ಹೇಳಿದ್ದಾರೆ. ಅದ್ರ ನಾವು ಏನೇ ಒಂದು ಭಗವಂತನ ಪದ ಹೇಳ್ಬೇಕು ಅದಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ನಾವು ತಿಳಿದು ನಾವ್ ಏನ್ ಮಾಡ್ಬೇಕು, ನಾವು ಹೇಳಕ್ಕೆ ಇಚ್ಛೆ ಪಡ್ಬೇಕು. ಯಾಕಂದ್ರೆ ನಾವಿಲ್ಲಿ ನಾವು ಹೇಳುವಾಗ ನಾವು ಏನೋ ದೊಡ್ಡ ಬೋಧಕರೆಂದು ಅಥವಾ ಏನೋ ಹೇಳ್ತಾ ಇದೀವಿ ಅಂತ ನಾವು ಖಂಡಿತ ತಿಳಿಯದೆ ಆ ಕೃತಜ್ಞತಾ ಭಾವ, ಆ ನಮ್ರತೆ ಬಂದು ಆ ರೀತಿ ನಾವು ಮಾಡ್ಬೇಕು ಅಂತ ಭಗವಂತನ ಮತ್ತೆ ವೈಷ್ಣವರೆಲ್ಲ ಪ್ರೇಯರ್ ಮಾಡುತ್ತಾ ಪ್ರಾರ್ಥಿಸುತ್ತಾ, ನಾವು ಪೂರ್ವಾಚಾರ್ಯರಿಗೆ ಕೇವಲ ಉಪಕರಣಗಳು ಅಂತ ನಾವು ಭಾವಿಸುತ್ತಾ ಅವರ ಹೆಜ್ಜೆ ಗುರುತುಗಳಲ್ಲಿ ನಾವು ಹೋಗುವ ಅಂತ ಇಲ್ಲಿ ಹೇಳ್ತಾ ನಾನು ಈ ಕ್ಲಾಸ್ ಅನ್ನ ಪ್ರಾರಂಭಿಸ್ತೇನೆ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ನಿತಿ ನಾಮಿನೆ ನಮಾಚಾರ್ಯ ಪಾದಾಯ ನಿತಾಯ್ ಕೃಪಾ ಪ್ರದಾಯಿನಿ ಗೌರ ಕಥಾದಯ ಧಾಮ ನಗರ ಗ್ರಾಮ ತಾರಿಣಿ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜಲಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತರಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ನಾವು ಇಷ್ಟು ತನಕ ಭಕ್ತಿ ರಸಾಮೃತ ಸಿಂಧುವಿನ ನಾವು ನೋಡಿದ್ವಿ. ಏನೆಲ್ಲ ನಾವು ತಿಳಿದ್ವಿ ಅಲ್ವಾ? ಮೊದಲನೇ ಅಧ್ಯಾಯದಲ್ಲಿ ನಾವು ಹೇಗೆ ಭಕ್ತಿ ರಸಾಮೃತ ಅಂದ್ರೆ ಏನು, ಅಮೃತ ಅಂದ್ರೆ ಏನು, ರಸದ ಬಗ್ಗೆ ನಾವು ತಿಳ್ಕೊಂಡ್ವಿ. ಮತ್ತೆ ಭೌತಿಕ ರಸ ಮತ್ತೆ ಆಧ್ಯಾತ್ಮಿಕ ರಸ ಹೇಗಿರ್ತದೆ, ಅದು ಯಾವ್ದು ಶಾಶ್ವತ ಯಾವ್ದು ಅಶಾಶ್ವತ ಅನ್ನೋದನ್ನ ನಾವು ಇಂಟ್ರೊಡಕ್ಷನ್ ಅಲ್ಲಿ ಕಲ್ತ್ವಿ. ಮತ್ತೆ ಈ ಭಕ್ತಿ ರಸಾಮೃತ ಯಾಕೆ ಬಂತು, ಪ್ರಭುಪಾದವರು ಯಾಕೆ ನಮ್ಗೆ ಕೊಟ್ರು, ನಾವು ಭಕ್ತಿಯಲ್ಲಿ ನಮ್ಗೆ ಮುಂದೆ ಏನೇ ನಮ್ಗೆ ಸಮಸ್ಯೆ ಬಂದ್ರು ಈ ಭಕ್ತಿ ರಸಾಮೃತ ಸಿಂಧುವನ್ನ ನಾವು ಚೆನ್ನಾಗಿ ತಿಳಿದುಕೊಂಡ್ರೆ, ಯಾಕೆ ಕೊಟ್ಟಿದ್ದಾರೆ ಎಂಬುದನ್ನ ತಿಳಿದುಕೊಂಡ್ರೆ ನಾವ್ ಯಾವುದೇ ಮುಂದೆ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ತಾ ನಮಗೆ ಏನೇ ಅಡೆತಡೆಗಳು ಬಂದ್ರೂ ಕೂಡ, ಯಾರೇ ನಮ್ಗೆ ಒಬ್ಬ ನಿರಾಕಾರವಾದಿಗಳು ಅಥವಾ ಯಾರೇ ಒಬ್ಬ ಅಂದ್ರೆ ಬೇರೆ ರೀತಿಯಲ್ಲಿ ನಮ್ಗೆ ಹೇಳಕ್ಕೆ ಬಂದ್ರೆ ಆಗ ನಮ್ಗೆ ತಟಸ್ಥವಾಗಿ ಅಂದ್ರೆ ನಾವು ಇಲ್ಲೇ ನಾವು ದೃಢವಾಗಿ ನಿಲ್ಲೋದಕ್ಕೆ ನಮ್ಗೆ ಭಕ್ತಿ ರಸಾಮೃತ ಸಿಂಧು ತುಂಬಾ ನಮ್ಗೆ ಕೊಡ್ತದೆ ಅನ್ನೋದನ್ನ ಪ್ರಭುಪಾದರು ಈ ಬುಕ್ ಅನ್ನ ನಮ್ಗೆ
ಲಾ ಬುಕ್ ಅಂತಾನು ಕೂಡ ಹೇಳ್ತಾರೆ. ಇಸ್ಕಾನಿನ ಲಾ ಬುಕ್, ಭಕ್ತಿ ರಸಾಮೃತ ಸಿಂಧು. ನೀವ್ ಯಾವ್ದೇ ಒಂದು ಭಕ್ತಿ ಸೇವೆಯನ್ನ ನಾವು ಮುಂದೆ, ಭಕ್ತಿ ಸೇವೆ ಅಂದ್ರೆ ನಮಗೆ ಏನು, ಭಕ್ತಿ ಅಂದ್ರೆ ಏನಂದ್ರೆ ಭಗವಂತನ ಸೇವೆ ಅಷ್ಟೇ. ನಮಗೆ ಲಾಸ್ಟಿಗೆ ಯಾವ್ದೇ ನಾವು ರೀತಿ ಏನೇ ಓದಿದ್ರು, ಏನೇ ಕಲ್ತ್ರು, ಏನೇ ಮಾಡಿದ್ರು, ಲಾಸ್ಟಿಗೆ ಭಗವಂತ ಹೇಳ್ತಿದ್ದಾರೆ, ನಮ್ಮ ಗುರುಗಳು ಹೇಳ್ತಿದ್ದಾರೆ, ಎಲ್ಲಾ ವೈಷ್ಣವರು ಹೇಳ್ತಾರೆ, ಏನು, ಭಕ್ತಿ ಸೇವೆ, ಭಕ್ತಿ ಸೇವೆ. ಈ ಭಕ್ತಿ ಸೇವೆನೆ ಇಷ್ಟು ನಮಗೆ ಒಂದು ದಿನಕ್ಕೆ ಎಷ್ಟು ಸಲ ನಾವು ಕೇಳ್ತೇವೆ, ಆದ್ರೆ ಅದನ್ನ ನಾವು ಯಾವ ರೀತಿ ಭಕ್ತಿ ಸೇವೆ ಮಾಡ್ತೀವಿ ಅನ್ನೋದನ್ನ ನಾವು ಭಕ್ತಿ ರಸಾಮೃತದಲ್ಲಿ ನಾವು ನೋಡ್ತಾ ಇದೀವಿ. ಅಂದ್ರೆ ಮೇಯ್ನ್ ಆಗಿ ನಾವು ಯಾವ ರೀತಿ ಶುದ್ಧ ಭಕ್ತಿ ಸೇವೆ ಮಾಡ್ಬೇಕು, ಆ ಭಕ್ತಿ ಸೇವೆಯಿಂದ ನಮಗೆ ಏನೆಲ್ಲ ಆಗ್ತದೆ ಅನ್ನೋದನ್ನ ನಾವು ನೋಡ್ಕೊಂಡ್ ಬಂದಿದ್ದೇವೆ. ಹಾಗೆ ಈಗ ನಾವು ಪ್ರಾರಂಭಿಸೋಣ. ಶುದ್ಧ ಭಕ್ತಿಯ ಸೇವೆಯ 6 ಲಕ್ಷಣಗಳ ನಾವು ನೋಡ್ಬೋದು. ಹೇಳ್ತೀರಾ ಯಾರಾದ್ರೂ ಶುದ್ಧ ಭಕ್ತಿಯ 6 ಲಕ್ಷಣಗಳನ್ನ ಹೇಳ್ತೀರಾ? ಹರೇ ಕೃಷ್ಣ. ಶುದ್ಧ ಭಕ್ತಿಯ ಸೇವೆಯ 6 ಲಕ್ಷಣಗಳನ್ನ ಲಾಸ್ಟ್ ನಾವು ನೋಡಿದ್ವಲ್ಲ, ಹೇಳ್ತೀರಾ ಯಾರಾದ್ರೂ? ಎಲ್ಲ ಹರೇ ಕೃಷ್ಣ ಮಾತಾಜಿ. ಎಲ್ಲಾ ಕ್ಲೇಶಗಳು ನಾಶವಾಗ್ತದೆ. ಎಸ್ ಹರೇ ಎಸ್ ಮಾತಾಜಿ. ಕೃಷ್ಣ ಮಾತಾಜಿ. ಕೇಳ್ತಾ ಉಂಟಾ ಮಾತಾಜಿ? ಕೇಳಿಸ್ತಾ ಉಂಟು ಮಾತಾಜಿ, ಹೇಳಿ ಮಾತಾಜಿ. ಎಲ್ಲಾ ಕ್ಲೇಶಗಳು ನಾಶ ಆಗ್ತದೆ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತದೆ, ಖಂಡಿತ. ಎಲ್ಲಾ ಕ್ಲೇಶಗಳು ನಾಶ ಆಗ್ತದೆ. ಇದು ಸುದುರ್ಲಭ ಮತ್ತೆ ಶುಭದ ಮಾತಾಜಿ. ಸೆಕೆಂಡ್ ಒನ್ ಶುಭದ. ಎಸ್, ಶುಭದ ಮತ್ತೆ ಸುದುರ್ಲಭವಾಗಿರುವಂತದ್ದು. ಮತ್ತೆ ಕೃಷ್ಣಾಕರ್ಷಕ ಮಾತಾಜಿ. ಮತ್ತೆ ಆನಂದವನ್ನ ಕೊಡ್ತದೆ. ಅಂದ್ರೆ ಶುದ್ಧ ಭಕ್ತಿ ಸೇವೆ ನಮ್ಗೆ ಮುಕ್ತಿ ಕೂಡ, ಮಾರ್ಗ ಅಷ್ಟೇ. ನಂತರ ನಾರನೇದು ಕೃಷ್ಣ ಆಕರ್ಷಣೆ ಅಲ್ವಾ. ಈ 6 ಲಕ್ಷಣಗಳನ್ನ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡ್ತೇವೆ. ಈಗ PPT ಮೂಲಕ ನಾವು ಹೋಗೋಣ. ಶುದ್ಧ ಭಕ್ತಿಯ 6 ಲಕ್ಷಣಗಳು, ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳನ್ನ ಈ ಶ್ಲೋಕದ ಮೂಲಕ, ಅಂದ್ರೆ ಮೂಲ ಪುಸ್ತಕದಲ್ಲಿ ಈ ಶ್ಲೋಕಗಳನ್ನ ನಾವು ನೋಡ್ತಾ ಹೋಗ್ಬೋದು. ಯಾರಾದ್ರೂ ಓದ್ಬೋದು, ಆದ್ರೆ ಬೇಗ ಬೇಗ ಓದಿದ್ರೆ ಒಳ್ಳೇದು. ಓದಿ ಅದರ ಶ್ಲೋಕವನ್ನ, ಅಥವಾ ನಾನು ಓದ್ತೇನೆ. ಓಕೆ. ಕ್ಲೇಶಾಗ್ನಿ ಶುಭದ ಮೋಕ್ಷದ ಲಘುತಾ ಕೃತ್ಸುದು ಸುದುರ್ಲಭ ಸತ್ಯ ಸಾಂದ್ರಾನಂದ ವಿಶೇಷಾತ್ಮ ಶ್ರೀಕೃಷ್ಣಾಕರ್ಷಿಣಿ. ಇದು ಶ್ರೀಕೃಷ್ಣ ಕರ್ಷಣಿ ಚ ಸಹ. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, 6 ಲಕ್ಷಣಗಳನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಂತರ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳನ್ನ ವಿಶ್ಲೇಷಣವಾಗಿ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ ನೋಡಿ. ಕ್ಲೇಶಾಗ್ನಿ ಏನು, ಅದು ಮೊದಲನೇ ಲಕ್ಷಣ. ಎಲ್ಲಾ ಐಹಿಕ ಕ್ಲೇಶಗಳಿಗೂ ತಕ್ಷಣವೇ ಪರಿಹಾರ. ಈಗಾಗ್ಲೇ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೇವೆ ಅಲ್ವಾ. ಹೇಗೆ ನಮ್ಗೆ ಕ್ಲೇಶ ನಾಶ ಆಗ್ತದೆ, ನಮ್ಮ ಕ್ಲೇಶ ನಾಶ ಆಗ್ತದೆ ಅನ್ನೋದನ್ನ ನಾವು ವಿವರವಾಗಿ ನೋಡ್ಕೊಂಡು ಹೋಗಿದ್ದೇವೆ. ಅದರಿಂದ ನಾನು ಇಲ್ಲಿ ಯಾಕೆ PPTಯನ್ನ ಮಾಡಿದ್ವಿ ಅಂದ್ರೆ, ಅದು ನಮಗೆ ಒಂದು ಮತ್ತೆ ಅಂದ್ರೆ ಅರ್ಥ ಆಗ್ಲಿ ಅನ್ನೋದಕ್ಕೆ ಒಂದು ಆದ್ರೆ ಇದನ್ನ ವಿಶ್ಲೇಷಣವಾಗಿ ನೀವು ಆಲ್ರೆಡಿ ನೀವು ಓದಿದ್ದೀರಾ ಅನ್ಕೊಂತೀನಿ ನಾನು. ಮತ್ತೆ ನಾವು ಕೂಡ ನಮಗೆ ಎಷ್ಟು ಗೊತ್ತಾಗ್ತದೆ ಅದನ್ನ ಹೇಳಿದ್ದೇವೆ. ಅದಕ್ಕೆ ಈಗ ನಾನು ಜಸ್ಟ್ ಹೊತ್ಕೊಂಡು ಹೋಗ್ತಾ ಇರ್ತೀನಿ. ನಿಮಗ್ ಅರ್ಥ ಆಗದಿದ್ರೆ ಮತ್ತೆ ಸಹ ಕೇಳ್ಬೋದು. ಹರೇ ಕೃಷ್ಣ. ನೋಡಿ, ಕ್ಲೇಶಾಗ್ನಿ ನಾವು ಈಗಾಗಲೇ ಹೇಳಿದಾಗೆ ಎಲ್ಲಾ ಐಹಿಕ ಕ್ಲೇಶಗಳಿಗೂ ತಕ್ಷಣವೇ ಪರಿಹಾರ ಒದಗಿಸ್ತದೆ. ನಮಗೆ ಏನು ಈ 3 ಕ್ಲೇಶಗಳಿದಾವೆ ಜೀವನದಲ್ಲಿ, ಈ ಕ್ಲೇಶಗಳು ಯಾಕೆ ಬರ್ತದೆ ಅಲ್ವಾ? ನಮ್ಮ ಬಯಕೆಗಳಿಂದ ಬರ್ತದೆ. ಬಯಕೆ ಬಂದ ನಂತರ ನಮಗೆ ಕ್ಲೇಶ ಅಲ್ವಾ. ಆ ಕ್ಲೇಶ ಯಾಕೆ ಬಂದಾಗ ನಾವು ಮತ್ತೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಲ್ವಾ? ಯಾಕೆ ಅದು ಕ್ಲೇಶ ಬರ್ತದೆ? ನಮಗೆ ಅಜ್ಞಾನದಿಂದ ಬರ್ತದೆ ಅನ್ನೋದನ್ನ ನಾವು ಈಗಾಗ್ಲೇ ನೋಡಿದ್ದೇವೆ ಅಲ್ವಾ. ಶುಭದ ಅಂದ್ರೆ ಈ ಭಕ್ತಿ ಸೇವೆಯನ್ನ ಮಾಡಿದರೆ ಸಕಲ ಶುಭ ಪ್ರಾರಂಭ. ಅಂದ್ರೆ ಈ ಭಕ್ತಿ ಸೇವೆ ಶುಭವನ್ನ ಕೊಡ್ತದೆ ನಮಗೆ. ಹೇಗೆ ಅಲ್ವಾ? ಭಕ್ತಿ ಸೇವೆ ನಮ್ಗೆ ಯಾವ ರೀತಿ ಶುಭದ ಕೊಡ್ತಿದೆ ಅನ್ನೋದನ್ನ ನಾವು ಈಗಾಗ್ಲೇ ನೋಡಿದ್ದೇವೆ. ಹರೇ ಕೃಷ್ಣ ಪ್ರಭುಜಿ. ಹೇಗೆ ಅಂತಂದ್ರೆ, ನಾವು ಎಲ್ಲೇ ಹೋಗಿ ನಾವು ಭಕ್ತಿ ಸೇವೆಯನ್ನ ಮಾಡಿದ್ರೆ, ಯಾವ ರೀತಿಯಲ್ಲಿ ಕೂಡ ನಮ್ಗೆ ಭಕ್ತಿ ಸೇವೆ ಮಾಡಿದ್ರೆ ಕೂಡ, ಗೊತ್ತಿಲ್ಲದೆ ನಾವು ಭಕ್ತಿ ಸೇವೆಯನ್ನ ಮಾಡಿದ್ರೆ ಭಗವಂತ ನಮ್ಗೆ ಅಲ್ಲಿ ಏನ್ ಮಾಡ್ತಾನೆ, ನಮ್ಗೆ ಶುಭ ಮಾಡ್ತಾನೆ ಅಲ್ವಾ. ಅದು ಶುಭದ ಪ್ರಾರಂಭ. ಮೋಕ್ಷ ನೋಡಿ, ಮುಕ್ತಿಯ ಕಲ್ಪನೆಯನ್ನ ಸಹ ಹೀಗೆಳೆಯುತ್ತಾನೆ. ಅಂದ್ರೆ ಈ ಭಕ್ತಿ ಸೇವೆ ಮೋಕ್ಷವನ್ನ ಕೊಡ್ತದೆ, ಆದ್ರೆ ಆ ಮೋಕ್ಷವನ್ನು ಕೂಡ ನಾವು ಬಯಸಲ್ಲ ಭಕ್ತಿ ಸೇವೆಯಲ್ಲಿ. ಭಕ್ತಿ ಸೇವೆ ಮಾತ್ರ. ಅದಕ್ಕೆ ನಾವು ನಮ್ಮ ಗೋಪಿಯರ ಉದಾಹರಣೆಯನ್ನ ತಗೊಳ್ತೀವಿ. ಅಂದ್ರೆ ಭಕ್ತಿ ಸೇವೆ ಬಿಟ್ಟು ಅವರು ಭಕ್ತಿ ಸೇವೆಯನ್ನ ಬಿಟ್ಟು ಅಂದ್ರೆ ಅದಿಲ್ಲದೆ ಅವ್ರು ಇರಲ್ಲ. ಅವರು ನರಕಕ್ಕೂ ಹೋಗಲು ತಯಾರಾಗ್ತಾರೆ. ನಾವು ಕಥೆಯ ಮೂಲಕ ನೋಡಿದ್ದೇವೆ ಭಗವಂತನ ಲೀಲೆಯಲ್ಲಿ ಅಲ್ವಾ. ಭಗವಂತನ ಅವರು ಹೇಗೆ ಅವರ ಪಾದದ ಧೂಳನ್ನ ಕೊಡ್ತಾರೆ. ಆಗ ಕೇಳ್ತಾರಲ್ವಾ ಗೋಪಿಯರಿಗೆ,
ನೀವು ಪಾದದ ಧೂಳ್ ಕೊಟ್ರೆ ನಾವು ಹೇಗೆ ಅಂದ್ರೆ ನೀವು ನರಕಕ್ಕೆ ಹೋಗ್ತೀರಂತ ಹೇಳ್ತಾರೆ ರಜವಾಸಿಗಳು. ಆಗ ನಮ್ಗೆ ಕೃಷ್ಣನಿಗೋಸ್ಕರ ನಾನ್ ನರಕಕ್ಕೂ ಹೋದ್ರು ತೊಂದ್ರೆ ಇಲ್ಲ. ಅಂದ್ರೆ ಮೋಕ್ಷವನ್ನು ಕೂಡ ಬಯಸಲ್ಲ ಈ ಭಕ್ತಿ ಸೇವೆಯಲ್ಲಿ ಅಲ್ವಾ. ಹಾಗೆ ಅಂದ್ರೆ ಶುದ್ಧ ಭಕ್ತಿ ಸೇವೆಯ ಲಕ್ಷಣ ಹೇಗಿರ್ತದಂದ್ರೆ ಆ ಭಕ್ತಿ ಸೇವೆ ಅತಿಯಾಗಿ ಶುದ್ಧವಾಗಿ ಇರ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಸುದುರ್ಲಭ. ಆದ್ರೆ ಇಂತಹ ಭಕ್ತಿ ನಮ್ಗೆ ಸಿಗೋದು ತುಂಬಾ ಅಪರೂಪ. ಯಾಕಂದ್ರೆ ಭಕ್ತಿ ಏನ್ ನಮಗೆ ಭಗವಂತ ಹೇಳ್ತಾರೆ ಎಲ್ಲವನ್ನ ಕೊಡ್ತಾರೆ ಅವರು. ನಮಗೆ ಐಶ್ವರ್ಯ ನೀವೇನ್ ಕೇಳ್ತೀರಾ, ನಾವೇನ್ ಕೇಳ್ತೀವಿ ಎಲ್ಲವನ್ನ ಕೊಡ್ತಾರೆ ಭಗವಂತ. ನಿಮಗೆ ಐಶ್ವರ್ಯ ಬೇಕಾ, ಮನೆ ಬೇಕಾ, ಎಲ್ಲವನ್ನ ಕೊಡ್ತಾರೆ. ಆದ್ರೆ ಭಕ್ತಿ ಅತ್ಯಂತ ಸುದುರ್ಲಭ, ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭಕ್ತಿ ಅಷ್ಟು ಎಷ್ಟೇ ಶ್ರೀಮಂತನಾಗಿರ್ಲಿ ಅಲ್ಲ, ಆದ್ರೆ ಈ ಭಕ್ತಿ ಅನ್ನೋದು ತುಂಬಾ ವಿರಳ ಅಂತ ಇಲ್ಲಿ ಹೇಳ್ತಾರೆ. ಅದು ಸರಳವಾಗಿದೆ, ಆದ್ರೆ ಮಾಡ್ಲಿಕ್ಕೆ ತುಂಬಾ ಸರಳ, ಆದ್ರೆ ಭಗವಂತ ಅದನ್ನ ಪಕ್ಕ ಕೊಡಲ್ಲ ಅಂತ ಸಹ ಇಲ್ಲಿ ಹೇಳ್ತಾರೆ. ಸಾಂದ್ರಾನಂದ ವಿಶೇಷಾತ್ಮಕ, ತನ್ನಂತೆ ತಾನೇ ವ್ಯಕ್ತಿಯನ್ನ ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ ಅಲ್ವಾ. ಹೇಗೆ ತನ್ನಂತೆ ತಾನೇ ವ್ಯಕ್ತಿಯನ್ನ ಲೋಕೋತ್ತರ ಆನಂದಕ್ಕೆ ಕೊಂಡೋಗ್ತದೆ? ಶುದ್ಧ ಭಕ್ತಿ ಸೇವೆಯಲ್ಲಿ ಇರುವವರು ಅಂದ್ರೆ ಅವರು ತುಂಬಾ, ಅವರಿಗೆ ಗೊತ್ತು ಈ ನಾವು ದೇಹ ಎಲ್ಲ ಆತ್ಮ, ಆತ್ಮದ ಲಕ್ಷಣ ಏನು? ಸಚ್ಚಿತ್ತಾನಂದ. ಅಂದ್ರೆ ಅವರು ಆನಂದವಾಗಿ, ಅಂದ್ರೆ ನಾವು ಭಕ್ತಿ ಸೇವೆಯನ್ನ ನಮ್ಮಲ್ಲಿ ನಾವು ಅಳವಡಿಕೆ ಮಾಡ್ಕೊಂಡಾಗ ನಾವ್ ಯಾವಾಗ್ಲೂ ಹೇಗಿರ್ತೀವಿ? ಸಚ್ಚಿತ್ತಾನಂದ ಅಲ್ವಾ. ಆ ಆತ್ಮದ ಸ್ವರೂಪ ಸಚ್ಚಿತ್ತಾನಂದ, ಅದು ಯಾವಾಗ್ಲೂ ಸಂತೋಷವಾಗಿರ್ತದೆ. ಅದಕ್ಕೆ ಯಾವುದೇ ಐಹಿಕ ಕಲ್ಮಶ ಅಂಟಿಕೊಳ್ಳಲ್ಲ. ಯಾಕಂದ್ರೆ ಅದರ ಸ್ವರೂಪ ಜೀವೇರ ಸ್ವರೂಪ ಕೃಷ್ಣೇರ ದಾಸ ಅಲ್ವಾ. ಅದರ ಸ್ವರೂಪ ಅದಕ್ಕೆ ಗೊತ್ತಿರ್ತದೆ. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ? ಹರೇ ಕೃಷ್ಣ ಪ್ರಭುಜಿ, ಅದು ಕೆಳಗಡೆ ಸಾಕು. ಹಾಗೆ ನಾವು ನೋಡಿದ್ವಿ ಅಲ್ವಾ. ಈಗ ಶುದ್ಧ ಭಕ್ತಿಯ 6 ಲಕ್ಷಣಗಳನ್ನ ಇಲ್ಲಿ ನೋಡ್ತಾರೆ. ಅಂದ್ರೆ ಪ್ರಭುಜಿ ಕೆಳಗಡೆ ಶುದ್ಧ ಭಕ್ತಿ 6 ಲಕ್ಷಣಗಳು. ಅದ್ರಲ್ಲಿ ಮುಖ್ಯವಾಗಿ ನೋಡಿ, ಸಾಧನಾ ಭಕ್ತಿ ಅಂತ ಹೇಳ್ತಾರೆ, ಮತ್ತೆ ಭಾವ ಭಕ್ತಿ, ಮತ್ತೆ ಮುಂದೆ ಪ್ರೇಮ ಭಕ್ತಿ ಬರ್ತದೆ ಮೂರನೇದೆಲ್ಲ. ಆ ಸಾಧನ ಭಕ್ತಿಯಲ್ಲಿ ನಾವು ಕ್ಲೇಶಾಗ್ನಿ ಮತ್ತೆ ಶುಭದವನ್ನ ನೋಡ್ತೀವಿ. ನಾವು ಸಾಧನ ಏನ್ ಮಾಡ್ತಾ ಇದ್ದೀವಿ? ಸಾಧನ ಅಂದ್ರೆ ನಮ್ಗೆ ಈಗಾಗ್ಲೇ ಗೊತ್ತಿದೆ ಏನು ಸಾಧನ. ನಾವು ಏನು ಗುರು ಹಿರಿಯರು ಹೇಳಿದನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಅದು ಸಾಧನೆಯ ಮೂಲಕ ನಮ್ಗೆ ಈ ಕ್ಲೇಶಾಗ್ನಿಗಳು ಹೋಗ್ತದೆ ಅನ್ನೋದನ್ನ ನೋಡ್ಬೋದು. ಶುಭದ, ಆ ಸಾಧನೆ ಮಾಡಿದಾಗ ನಮ್ಗೆ ಭಗವಂತನ ಮೇಲೆ ಅಂದ್ರೆ ಒಂದು ರುಚಿ ಬರ್ತದೆ ಅಲ್ವಾ. ಆಗ ನಮಗೆ ಆ ಕಾರ್ಯದಲ್ಲಿ ಶುಭದ ಸಿಗ್ತದೆ ಅನ್ನೋದನ್ನ ನಾವು ನೋಡಿದ್ವಿ ಇಲ್ಲಿ ಅಲ್ವಾ. ಕ್ಲೇಶಾಗ್ನಿ ಇವುಗಳಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಅದು ತುಂಬಾ ವಿವರವಾಗಿ ನೋಡ್ಕೊಂಡು ಹೋಗ್ಬೋದು. ಮತ್ತೆ ಭಾವ ಭಕ್ತಿಯಲ್ಲಿ ಈ 4 ಕೂಡ ಬರ್ತದೆ ಅಲ್ವಾ. ನಾವು ಯಾವಾಗ ಭಾವ ಹಂತಕ್ಕೆ ಹೋಗ್ತೀವಿ, ನಮ್ಮ ಕ್ಲೇಶಾಗ್ನಿ ಹೋಗ್ತದೆ, ಶುಭ ಅದಾಗ್ತದೆ, ಮತ್ತೆ ಮೋಕ್ಷದ ಹಂತಕ್ಕೆ ಮತ್ತೆ ಇದು ಸಿಗುದು ಸುದುರ್ಲಭ ಅನ್ನೋದನ್ನ ಈ ಭಾವ ಭಕ್ತಿಯಲ್ಲಿ ನಾವು ನೋಡ್ತೇವೆ. ಮತ್ತೆ ಮೂರನೆಯದು ಪ್ರೇಮ ಭಕ್ತಿ. ಈ ಪ್ರೇಮ ಭಕ್ತಿಯಲ್ಲಿ 6 ಕೂಡ ನಾವು ನೋಡ್ಬೋದು. ನೋಡಿ ಇಲ್ಲಿ ಕ್ಲೇಶಾಗ್ನಿ, ಶುಭದ, ಮೋಕ್ಷದ, ಲಘುತ ಕೃತ್, ಸುದುರ್ಲಭ, ಸಾಂದ್ರಾನಂದ ವಿಶೇಷಾತ್ಮ, ಶ್ರೀಕೃಷ್ಣಾಕರ್ಷಿಣಿ ಅಂತ. ಅಂದ್ರೆ ಪ್ರೇಮ ಹಂತಕ್ಕೆ ಹೋದಾಗ ನಾವು ಇವುಗಳನ್ನ ನೋಡ್ಬೋದು, 6 ಲಕ್ಷಣಗಳನ್ನ ಕೂಡ ನೋಡ್ಬೋದು. ಹೇಗೆ ಅನ್ನೋದನ್ನ ನಮ್ಗೆ ಮುಂದೆ ನಾವು ನೋಡ್ತಾ ಹೋಗ್ಬೋದು. ನೋಡಿ, ಈಗ ನಾವ್ ಏನೆಲ್ಲ ತಿಳಿದ್ವಿ ಅಲ್ವಾ. ಈ 6 ಲಕ್ಷಣಗಳನ್ನ ನೋಡ್ಕೊಂಡ್ವಿ. ಇದ್ರಲ್ಲಿ 6 ಲಕ್ಷಣಗಳು ಯಾವ ರೀತಿ ಅಲ್ವಾ ನೋಡಿ. ಅದರಲ್ಲಿ ಏನು ಆ 6 ಲಕ್ಷಣಗಳು ಯಾವ ರೀತಿ ಅಂದ್ರೆ ನಾವು ಸಾಧನಾ ಭಕ್ತಿ ಮಾಡಿದಾಗ ಯಾವ ರೀತಿ, ಅದೇ ರೀತಿ ಭಾವಭಕ್ತಿ ಬಂದಾಗ ಮತ್ತೆ ಪ್ರೇಮ ಭಕ್ತಿ ಬಂದಾಗ ನಾವೆಲ್ಲಾ ಈ 6 ಲಕ್ಷಣಗಳನ್ನ ನಾವ್ ಯಾವ ರೀತಿ ಹೋಗ್ತೀವಿ ಅನ್ನೋದನ್ನ ನಾವು ಇದ್ರಲ್ಲಿ ತೋರಿಸಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹ್ಯಾಂಗ್ ಆಗಿದೆ ಮಾತಾಜಿ? ಮೇಲೆ ಮೂವ್ ಆಗ್ತಲ್ಲ ಮಾತಾಜಿ? ಹೌದು ಮಾತಾಜಿ, ಆಗ್ತಲ್ಲ ಮೂವ್ ಆಗ್ತಲ್ಲ ಮಾತಾಜಿ? ಸರಿ ಸರಿ ಸರಿ. ಹರದ ಮಾತಾಜಿ ಬಂದಿದ್ದಾರಾ? ನನಗೆ ಗೊತ್ತಾಗ್ತಲ್ಲ ಮಾತಾಜಿ. ಅಂದ್ರೆ ನನಗೆ ಇಲ್ಲಿಂದ ಅಲ್ಲಿ ನೋಡ್ಲಿಕ್ಕೆ ಆಗ್ತಲ್ಲ. ಬಂದಿದ್ದೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವರದ್ದು ಸ್ಟ್ರಕ್ ಆಯ್ತು ಮಾತಾಜಿ, ನೀವು ಶೇರ್ ಮಾಡ್ಲಿಕ್ಕೆ ಆಗ್ತದ? ಹೀಗೆ ಕಷ್ಟ ಅಲ್ಲ ಎಲ್ಲರಿಗೆ ಕೂಡ. ನಾನು ಸಾರಿ, ಮತ್ತೆ ಏನು ಮಾಡ್ಲಿಕ್ಕಾಗಲ್ಲ ನಾವು. ಕೋರ್ಸ್ ಮಾಡ್ತೀರಿ ಮಾತಾಜಿ? ಮಾಡ್ತೇನೆ ಸಾರಿ. ಹರೇ ಕೃಷ್ಣ ವಾಸುದೇವ
Hare Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare 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 Rama 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 Hare 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 Krishna 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 Hare Hare ತೆಗಿಬೇಕು ಮಾತಾಜಿ. ಮಾತಾಜಿ ನಾನು ಲಾಸ್ಟ್ ಗೆ ಕಳಿಸಿದ್ವಲ್ಲ ಈ PPT ಅನ್ನ ಕಳಿಸಿ ಅಂತ ನಿಮಗೆ ಕಳಿಸಿದ್ದಲ್ಲ ಅದು ಮಾತಾಜಿ ಇದು ಹೌದು, ಇಂಟ್ರೊಡಕ್ಷನ್. ಅದನ್ನೇ ತೆಗೆದಿದ್ದೇನೆ. ಅದು ಹೌದಾ? ಪಾಠ 2 ಉದ್ದೇಶಗಳು. ಒಂದು ನಿಮಿಷ. ಆಮೇಲೆ ಸೆಕೆಂಡ್ ಒನ್ ಕಳಿಸಿದೆ ನೋಡಿ ನಿಮಗೆ ಲಾಸ್ಟ್ ಮಾತಾಜಿ. ಸೆಕೆಂಡ್ lesson 3 ಅದನ್ನ ಮಾಡ್ಬೇಕಾ ಮಾತಾಜಿ? ಸರಿ ಸರಿ. ಅದು ಫಸ್ಟ್ ಮಾಡ್ಬೇಕು ಮಾತಾಜಿ. ಅದು ಸೆಕೆಂಡ್ ಸರಿ. ಲೆಸನ್ 3 ಅಂತ ಇದೆ. ಎಸ್ ಅಲ್ವಾ ಮಾತಾಜಿ? ಪ್ರಭುಜಿ ನೀವ್ ನೋಡ್ತಾ ಇದ್ದೀರಾ? ಹಾ ಮಾತಾಜಿ, ಬಂದಿದೆ ಮಾತಾಜಿ. ಪಾಠ 3 ಇದೆ ಅಲ್ವಾ ಇದೆ. ಸರಿ ಪ್ರಭುಜಿ? ಮಾತಾಜಿ. ಹೌದು ಸರಿ ಮಾತಾಜಿ. ಸರಿ. ಯಾವ್ದು ತೆಗಿಬೇಕು? ಎಷ್ಟನೇ ಪೇಜ್ ಪ್ರಭುಜಿ? ಮಾತಾಜಿ ಮೇಲೆ ಹೋಗಿ ಮಾತಾಜಿ. ಹಾಗೆ 6 ಲಕ್ಷಣಗಳಾಯ್ತು. ಇದು ಮುಗಿತು ಮಾತಾಜಿ. ನೆಕ್ಸ್ಟ್ ಪ್ರೇಮ. ಇದು ಮಾತಾಜಿ. ಪ್ರೇಮ ಬದಿಗೆ ಬನ್ನಿ ಮಾತಾಜಿ. ಪ್ರೇಮ ಇದು ಭಾವಭಕ್ತಿ, ಪ್ರೇಮ ಭಕ್ತಿ ಆಯ್ತು. ಹಾ ಮಾತಾಜಿ, ನೆಕ್ಸ್ಟ್ ಹೋಗಿ ಮಾತಾಜಿ. ಹಾ ಮಾತಾಜಿ, ಇಲ್ಲಿಂದ. ಈಗ ನಾವು ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಥ್ಯಾಂಕ್ ಯು ಮಾತಾಜಿ. ನಾವು ನೋಡ್ತೀವಿ ಇವಾಗ ಶುದ್ಧ ಭಕ್ತಿ ಸೇವೆ 6 ಲಕ್ಷಣಗಳು. ಶ್ರೀಕೃಷ್ಣಾಕರ್ಷಣಿ, ಸಾಂದ್ರಾನಂದ, ವಿಶೇಷಾತ್ಮ, ಸುದುರ್ಲಭ, ಮೋಕ್ಷದ ಲಗುತ, ಕೃತ್, ಶುಭದ. ಅಂದ್ರೆ ಇಲ್ಲಿ ಪ್ರೇಮ, ಭಾವ, ಸಾಧನ ಭಕ್ತಿಯಲ್ಲಿ ಅಂದ್ರೆ ಪ್ರೇಮ ಭಕ್ತಿಯಲ್ಲಿ ನಾವು ಶ್ರೀಕೃಷ್ಣ ಆಕರ್ಷಣೆಗೆ ನಾವು ಹೋಗ್ಬೋದು. ಭಾವ ಅಂತಂದ್ರೆ ಮೋಕ್ಷದ ಹಂತದಲ್ಲಿ, ಅಂದ್ರೆ ಅದು ಸಿಗುದು ಸುದುರ್ಲಭ ಅಂತ ನಾವು ನೋಡ್ಬೋದು. ಸಾಧನ ಶುಭದ ಕ್ಲೇಶಾಗ್ನಿ. ನಾವ್ ಯಾವಾಗ ಸಾಧನ ಭಕ್ತಿ, ಈಗ ಪ್ರಾರಂಭಿಕ ಭಕ್ತರಿದ್ದೇವೆ ನಾವೆಲ್ಲ, ಈಗ ಸಾಧನ ಭಕ್ತಿಯನ್ನ ಆಗ ಅದು ನಮಗೆ ಶುಭ ಆಗ್ತದೆ. ಹೇಗೆ ಶುಭ ಅಂದರೋದನ್ನ ನಾವೀಗ ನೋಡಿದ್ದೇವೆ. ಹೇಗೆ ನಾವು ಏನು ನಮಗೆ ಮೊದಲು ಗೊತ್ತಿರಲಿಲ್ಲ. ಈಗ ಸಾಧನ ಅಂದ್ರೆ ಏನು, ನಾವು ಬೆಳಿಗ್ಗೆ ಮಂಗಳಾರತಿಯನ್ನ ನೋಡ್ತೇವೆ, ಹರೇ ಕೃಷ್ಣ ಜಪವನ್ನ ಮಾಡ್ತಿದ್ದೇವೆ. ಆ ಜಪವನ್ನ ಮಾಡೋದ್ರಿಂದ ನಮಗೆ ಶುಭ ಆಗ್ತದೆ. ಯಾಕಂದ್ರೆ ಆ ಸಮಯವನ್ನ ನಾವು ಐಹಿಕಕ್ಕೆ ಕೊಡ್ತಾ ಇದ್ವಿ. ಆದ್ರೆ ಈಗ ಅದನ್ನ ನಾವೇನ್ ಮಾಡ್ತಿದೀವಿ, ಭಗವಂತನೆಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆಗ ಅದು ಶುಭದ. ಅದು ಹಾಗೆ ಮಾಡ್ತಾ 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 ಕ್ಲೇಶಾಗ್ನಿ ಅಂದ್ರೆ ಕ್ಲೇಶಗಳು, ಈ ಏನು ನಾವು 3 ಭೌತಿಕವಾದ ಕ್ಲೇಶಗಳನ್ನ ನಾವು ಅನುಭವಿಸ್ತಾ ಇದೀವಿ, ಅದು ಹಂತ ಹಂತವಾಗಿ ಏನಲ್ವಾ, ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಅಲ್ವಾ, ನಾವು ಅದರಿಂದ ಮುಕ್ತಿಯನ್ನ ಪಡೆಯಬಹುದು ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಮುಂದಕ್ಕೆ ಮಾತಾಜಿ. ನೋಡಿ ಇಲ್ಲಿ ಹೇಳ್ತಾರೆ ಕ್ಲೇಶಾಗ್ನಿ ಅಲ್ವಾ, ಅದು ಏನದು ಭೌತಿಕ ಸಂಕಟ ಅಲ್ವಾ, ಸಂಕಟಗಳು. ಕ್ಲೇಶ ಅಂದ್ರೆ ಸಂಕಟಗಳು, ಅಗ್ನಿ ನಾಶ, ಈ ಭೌತಿಕ ಸಂಕಟಗಳನ್ನ ನಾಶ ಮಾಡೋದು ಅಲ್ವಾ. ಶುದ್ಧ ಭಕ್ತಿ ಸೇವೆಯು ಎಲ್ಲಾ ಐಹಿಕ ಕ್ಲೇಶಗಳು ತತ್ಕ್ಷಣವೇ ಪರಿಹಾರ ಅಲ್ವಾ. ನಾವು ನೋಡ್ಬೋದಲ್ಲ, ಭೌತಿಕ ಸಂಕಟಗಳಿಂದ ಹೇಗೆ ನಾಶ ಆಗ್ಬೇಕು ಅಂದ್ರೆ, ನಾವು ಶುದ್ಧ ಭಕ್ತಿ ಸೇವೆಯು ಎಲ್ಲ ಈ ಐಹಿಕ ಕ್ಲೇಶಗಳಿಗೆ ಪರಿಹಾರ ಒದಗಿಸ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಹರೇ ಕೃಷ್ಣ. ಮುಂದಕ್ಕೆ ಕ್ಲೇಶಾಗ್ನಿ. ಸಂಕಟಗಳಿಗೆ 3 ಕಾರಣಗಳು. ಕ್ಲೇಶಸ್ತು ಪಾಪಂ ತದ್ಬೀಜಂ ಅವಿದ್ಯ ಚ ಏತಿ ತೇ ತ್ರಿಧಾ.
ಅಂದ್ರೆ ಇಲ್ಲಿ ಭಕ್ತಿ ರಸಾಮೃತ ಸಿಂಧು 1.1 ಹೇಳ್ತಿದ್ದಾರೆ. ಈ ಕ್ಲೇಶ ನಾವು ಈ ಪಾಪ ನಾವು ನೋಡಿದ್ವಲ್ಲ, 3 ಕಾರಣಗಳು ಅಲ್ವಾ, 3 ಸಂಕಟಗಳಿಗೆ 3 ಕಾರಣಗಳು ಏನೆಲ್ಲ? ಈ ಪಾಪ, ಮತ್ತೆ ನೋಡಿ ಇದ್ರಲ್ಲಿ ಕೊಡ್ತಾರೆ ಬೀಜಂ, ಮತ್ತೆ ಅವಿದ್ಯಾ, ಮತ್ತೆ ಅಲ್ವಾ 3 ಕೊಡ್ತಿದ್ದಾರೆ. 3 ಸಂಕಟಗಳಿಗೆ ಕಾರಣ ಪಾಪಂ, ಬೀಜಂ, ಅವಿದ್ಯಾ. ಈ ಐಹಿಕದಲ್ಲಿ ನಮ್ಗೆ ಕ್ಲೇಶಗಳಿಗೆ ಬರಲು ಕಾರಣ ಈ 3 ಏಕೆ ಬರ್ತದೆ ಅಂದ್ರೆ ಪಾಪದ ಪ್ರತಿಕ್ರಿಯೆಗಳು. ಅಂದ್ರೆ ಪಾಪ ಅಂದ್ರೆ ಏನು? ನಾವು ದೇಹ ಮನಸ್ಸಿನ ಮತ್ತೆ ಮಾತಿನ ವಿರುದ್ಧ ಚಟುವಟಿಕೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ? ದೇಹಸ್ಥದಲ್ಲಿದ್ದೇವೆ ನಾವು ಅಲ್ವಾ, ನಾವು ಆತ್ಮ ಜ್ಞಾನವನ್ನ ನಾವು ಇನ್ನೂ ಪಡೆದುಕೊಂಡಿಲ್ಲ. ಆಗ ನಾವ್ ಏನ್ ಮಾಡ್ತೀವಿ? ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಈ ಕ್ಲೇಶಾಗ್ನಿ ಬರಲು ಕಾರಣ ನಮಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಯಾಕಂದ್ರೆ ನಾವು ಈ ಜಗತ್ತಿಗೆ ಬಂದಾಗ ನಾವು ಭೌತಿಕದಲ್ಲಿ ನಾವು ಮುಳುಗಿರ್ತೇವೆ. ಭೌತಿಕದಲ್ಲಿ ಮುಳುಗಿದಾಗ ನಮ್ಗೆ ತ್ರಿಗುಣಗಳು ಆವರಿಸ್ಕೊಳ್ತದೆ. ಮತ್ತೆ ನಾವು ಇಮಿಡಿಯೇಟ್ ಐಹಿಕಕ್ಕೆ ಬಂದಾಗ ಎಲ್ರೂ ಬದ್ಧ ಜೀವಿಗಳೇ ನಾವು. ಆಗ ನಮಗೆ ಗೊತ್ತಿಲ್ಲದೆ ನಾವು ಏನ್ ಮಾಡ್ತೀವಿ? ನಮ್ಮ ಕ್ರಿಯೆ ಅಥವಾ ಪ್ರತಿಕ್ರಿಯೆ ಎರಡೂ ಕೂಡಿ ನಾವು ಪಾಪ ಅಂತ ನಾವು ಮಾಡ್ತಿದೀವಿ. ಅಂದ್ರೆ ದೇಹ ಮನಸ್ಸಿನ ಮೂಲಕ ನಾವು ಮಾಡ್ತಾ ಇದೀವಲ್ವಾ, ಅದರ ವಿರುದ್ಧ. ಅಂದ್ರೆ ಚಟುವಟಿಕೆಗಳನ್ನ ಮಾಡಿದಾಗ ನಾವು ಒಳ್ಳೇದ್ ಮಾಡ್ತೀವಾ ಅಥವಾ ಕೆಟ್ಟದ್, ಅದರ ಮೂಲಕ ನಮಗೆ ಪಾಪ ಪುಣ್ಯಗಳು ಸಿಗ್ತದೆ. ಇಲ್ಲಿ ಪಾಪವನ್ನ ನೋಡೋದಾದ್ರೆ ನಾವು ನಮ್ಮ ಪ್ರತಿಕ್ರಿಯೆಗಳು ಅಂದ್ರೆ ದೇಹ ಮನಸ್ಸಿನ ವಿರುದ್ಧ ನಾವ್ ಏನ್ ಚಟುವಟಿಕೆ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ನಾವು ನೋಡ್ಬೋದು. ಬೀಜಂ ನೋಡಿದ್ರೆ ಐಹಿಕ ಕಾಮನೆಗಳು ನಮ್ಮ ಪಾಪಕ್ಕೆ ಕಾರಣ ಅಲ್ವಾ. ಈಗ ನಮಗೆ ಪಾಪ ಮಾಡ್ತೇವೆ, ಪಾಪ ಯಾಕೆ ಮಾಡ್ತೀವಿ? ನಮಗೆ ಅಲ್ಲಿ ಐಹಿಕ ಕಾಮನೆಗಳು ಬಂದಾಗ ಅದು ಪರಿವರ್ತನೆ ಆಗ್ತದೆ. ನಾವು ಆಸೆಯನ್ನ ಪಟ್ಟಾಗ ಮಾತ್ರ ನಮಗೆ ಏನಾದ್ರೂ ಒಂದು ಕ್ರಿಯೆ ಮಾಡ್ಲಿಕ್ಕೆ ಚಾನ್ಸಸ್ ಸಿಗ್ತದೆ ಅಲ್ವಾ. ಹೌದು, ಇವಾಗ ನಮ್ಗೆ ಒಂದು ಉದಾಹರಣೆ ನೋಡ್ಬೇಕಂತಂದ್ರೆ, ಈಗ ನಾವು ಏನೋ ಬೇಕು ನಮ್ಗೆ ಐಹಿಕ ಇದ್ರಲ್ಲಿ, ನಮ್ಗೆ ಈಗ ಉದಾಹರಣೆ ನಾವು ತಗೊಳ್ಳುವ, ಒಂದು ಮನೆ ಬೇಕು ನಮ್ಗೆ ಅಂತ ಅಲ್ವಾ, ಅದು ಪಾಪ ಅಲ್ಲ ನಾನು ಹೇಳ್ತಾ ಇರೋದು. ಆದ್ರೆ ಒಂದು ನಮ್ಮ ಆಸೆಗಳನ್ನ ಲಿಮಿಟ್ ಇಲ್ಲದೆ ನಾವು ಯಾವಾಗ ಮಾಡ್ತೀವಿ ಅಂದಾಗ, ಈಗ ನಮ್ಗೆ ಬೇಕು ಮನೆ, ಆಗ ನಾವ್ ಏನ್ ಮಾಡ್ತೀವಿ? ನಮ್ಮ ಅವಶ್ಯಕದಿಂದ ಜಾಸ್ತಿ ಬಯಸಿದಾಗ ಅಲ್ಲೇನಾಗ್ತದೆ? ನಾವು ಮನೆಯನ್ನ ತಗೊಳ್ತೀವಿ, ಹಣವನ್ನ ಗಳಿಸ್ತೇವೆ, ಮತ್ತೆ ಅದೇನಾಗ್ತದೆ? ಮತ್ತೆ ನಾವು ಆ ಮನೆಯನ್ನ ನಾವು ಕಟ್ಟಿದ ಮೇಲೆ ಮತ್ತೆ ನಾವು ಆಸೆಯನ್ನ ಪಡ್ತಾ ಹೋದಾಗ ಅದು ಸಾಲಕ್ಕೆ ಪರಿವರ್ತನೆ ಆಗ್ತದೆ. ಆ ಸಾಲ, ನಾವು ಹಣವನ್ನ ಗಳಿಸ್ಲಿಕ್ಕೆ ಹೋದಾಗ ನಾವು ಹಣವನ್ನ ಯಾವ ರೀತಿ ಗಳಿಸ್ತಾ ಇದೀವಿ? ಅದು ಯಾವ ರೀತಿ ನಮ್ಗೆ ಕರೆಕ್ಟ್ ಆದ ನ್ಯಾಯಬದ್ಧವಾದ ಹಣವಾ? ಹಾಗೆ ಅಂದ್ರೆ ನಮ್ಮ ಆಸೆಗಳು ನಮ್ಮನ್ನ ಏನ್ ಮಾಡ್ತದೆ, ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಮ್ಮ ಕಾನ್ಸಂಟ್ರೇಷನ್ ಅಲ್ಲ ನಮ್ಮ ಐಹಿಕ ಕಾಮನೆಗಳಿಗೆ ಹೋದಾಗ ಅಲ್ಲಿ ಏನಾಗ್ತದೆ? ಆ ಪಾಪ ಬೀಜವಾಗ್ತದೆ. ಇರ್ತದೆ ನಮ್ಗೆ ಅಲ್ಲಿ. ಅಂದ್ರೆ ನಾವು ಉದಾಹರಣೆ ಅಂತಂದ್ರೆ, ಈಗ ಬೇರೆ ರೀತಿಯಲ್ಲಿ ಹೇಳೋದಾದ್ರೆ, ಒಂದು ಹುಡ್ಗಿ ಇರ್ತಾರೆ, ಒಬ್ಬ ಹುಡ್ಗ ನೋಡ್ತಾನೆ, ಅವಳ ಬಗ್ಗೆ ಅವನಿಗೆ ಮೋಹ ಹುಡ್ತದೆ. ಆಗ ಅವಳ ಬಗ್ಗೆ ಬೇರೆ ರೀತಿಯಲ್ಲಿ ಅವನು ಪ್ರತಿಕ್ರಿಯೆಯನ್ನ ಪಡಿಸ್ತಾನೆ. ಆದ್ರೆ ಅಲ್ಲಿ ಅವನು ಪ್ರತಿಕ್ರಿಯೆ ಪಡಿಸೋದು ಏನಾಗ್ತದೆ? ಅದು ಪಾಪ ಅಷ್ಟೇ. ಆದ್ರೆ ಇನ್ನು ಬೀಜ ಆಗ್ಲಿಲ್ಲ. ಅಂದ್ರೆ ಒಂದು ಪಾಪ ಕ್ರಿಯೆ ಮಾಡುವಂತಹ ಮನಸ್ಥಿತಿ ಬಂದಿದೆ. ಆದ್ರೆ ಇನ್ನು ಸ್ವಲ್ಪ ಸಮಯದ ನಂತರ ಆ ಹುಡುಗಿಗೆ ಅವನು ಯಾವುದೇ ರೀತಿಯಲ್ಲಿ, ಅಂದ್ರೆ ಉದಾಹರಣೆ ಮೂಲಕ ಹೇಳಲಿಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಲ್ಲಿ ಬೇರೆ ಅನರ್ಥವಾಗಿ, ಅಂದ್ರೆ ಅಸಂಬದ್ಧವಾದ ರೀತಿಯಲ್ಲಿ ಆ ಪ್ರಕಟಣೆ ಆದಾಗ ಅದು ನಮಗೆ ಈ ಪಾಪವಾಗಿ ನಂತರ ಬೀಜ. ಅಂದ್ರೆ ಐಹಿಕ ಕಾಮನೆಗಳನ್ನ ನಾವು ನೆರವೇರಿಸ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ? ಅದು ಮೊದಲು ಪಾಪವನ್ನ ಅಂದ್ರೆ ಇಚ್ಛಿಸ್ತೇವೆ, ನಂತರ ಅದು ಪ್ರಕಟವಾದಾಗ ಅದು ಬೀಜಂ ಆಗ್ತದೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಅಂದ್ರೆ ಅದ್ ಯಾಕೆ ನಾವು ಮಾಡ್ತಾ ಇದೀವಿ ಪಾಪ? ಅವಿದ್ಯೆ. ಅವಿದ್ಯೆ ಏನದು? ಅಜ್ಞಾನ. ಅಂದ್ರೆ ನಮಗೇನ್ ಮಾಡ್ಬೇಕು? ಈಗ ಹುಡುಗಿ ನೋಡಿದ್ದೇವೆ, ಆದ್ರೆ ಆ ಹುಡುಗಿಯನ್ನ ನಾವು ಕರೆಕ್ಟ್ ರೀತಿಯಲ್ಲಿ ನಾವು ನೋಡ್ಬೇಕು. ಅದು ಹೆಣ್ಮಗ್ಳು. ಆದ್ರೆ ನಾವ್ ಆ ಹುಡುಗಿಯನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಿದೀವಿ. ಆಗ ನಮಗೇನು ಸಂಸ್ಕಾರ ಇಲ್ಲ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು, ಅದೇ ಅವಿದ್ಯೆ. ಈಗ ನಾವು ನೋಡಿದೀವಿ ಈ ಶ್ಲೋಕದಲ್ಲಿ ಪಾಪಂ, ಮತ್ತೆ ಬೀಜಂ, ಅವಿದ್ಯಾ, ಈ 3ಕ್ಕೆ ನಾವು ನೋಡ್ಬೋದು.
ಅಲ್ವಾ? ಆ ಹುಡುಗಿಯನ್ನ ನೋಡೋದು ಕೆಟ್ಟ ದೃಷ್ಟಿ ಪಾಪಂ. ನಂತರ ಆ ಹುಡುಗಿ ಕ್ರಿಯೆ ಅಂದ್ರೆ ನಾವು ಏನಾದ್ರೂ ಬೇರೆ ಚಟುವಟಿಕೆ ಅಸಂಬದ್ಧ ರೀತಿಯಲ್ಲಿ ನಾವು ನಡೆದ್ರೆ ಅದು ಬೀಜವಾಗಿ ಹೋಗ್ತದೆ. ಆ ಬೀಜದಿಂದ ನಮಗೆ ನಂತರ ಏನೆಲ್ಲ ಪ್ರಾರಬ್ಧ ಎಲ್ಲ ಬರ್ತದೆ ಅನ್ನೋದನ್ನ ನಾವು ಮುಂದಿನಕ್ಕೆ ನೋಡ್ಬೋದು ಅಲ್ವಾ? ಅವಿದ್ಯೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಮ್ಗೆ ಗೊತ್ತಿಲ್ಲ. ಅದು ಏನು ನಮ್ಮ ದೇಹ ನಮ್ಗೆ ನಮಗೆ ಯಾಕೆ ಅದು ಬರ್ತದೆ, ಏನ್ ಮಾಡ್ಬೇಕು ಏನ್ ಮಾಡುದು, ನಮಗೆ ಆತ್ಮದ ಜ್ಞಾನವಿಲ್ಲ ಅಲ್ವಾ? ನಾವು ಈ 3 ಗುಣಗಳಿಂದ ಬಂಧಿತವಾಗಿದ್ದೇವೆ ಅಷ್ಟೇ. ಅಂದ್ರೆ ಅಹಂಕಾರ ಇದ್ದೇವೆ ನಾವು. ಯಾವಾಗ್ಲೂ ಏನ್ ಹೇಳ್ತೀವಿ, ಭಗವಂತ ಹೇಳ್ತಾರಲ್ಲ, ಅಹಂಕಾರ ವಿಮೂಢಾತ್ಮ ಕರ್ತ ಅಹಂ ಇತಿ ಮನ್ಯತೆ ಅಂತಂದ್ರೆ ನಾವು ಇಲ್ಲಿ ಏನೆಲ್ಲ ಮಾಡ್ತಾ ಇದೀವಿ, ಯಾವ ಚಟುವಟಿಕೆಯನ್ನ ಮಾಡ್ತಾ ಇದೀವಿ, ಅದ ಎಲ್ಲಕ್ಕೆ ಕಾರಣ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಭಾವವೇ ನಮ್ಗೆ ಈ ಕ್ಲೇಶ ಪಾಪಂ ಬೀಜಂ ಅವಿದ್ಯೆ. ಇದಕ್ಕೆ ಕಾರಣ ಏನು? ಅಹಂ. ನಮ್ಮಲ್ಲಿ ವಿಮೂಢ ಅಂದ್ರೆ ನಮಗೆ ಆತ್ಮದ ಜ್ಞಾನ ಇಲ್ಲದೆ ನಾವೇನ್ ಮಾಡ್ತಾ ಇದೀವಿ, ದೇಹದ ಸ್ಥಿತಿಯಲ್ಲೇ ಇದೆಲ್ಲ ಮಾಡ್ತಿರೋದು ನಾವುಗಳೇ ಅನ್ನೋದನ್ನ ಮರ್ತಿರೋದೇ ಇದಕ್ಕೆ ಕಾರಣ ಅನ್ನೋದನ್ನ ನಾವು ನೋಡ್ಬೋದು. ಹರೇ ಕೃಷ್ಣ ಮಾತಾಜಿ. ಮುಂದಕ್ಕೆ ನೆಕ್ಸ್ಟ್ ಮಾತಾಜಿ ನೋಡಿ, ಇಲ್ಲಿ ನಾವು ನೋಡ್ಬೋದು. ಕೆಲವರು ಓದ್ಬೋದು, ಖಂಡಿತ ನಾನು ಓದ್ಕೊಂಡು ಹೋಗ್ತಾ ಇದ್ದೆ ಅಂದ್ರೆ ಸಮಯ ಸಿಗಲ್ಲ ಅಂತ. ನೀವು ಓದ್ಬೋದು ಯಾರಾದ್ರೂ. ಹರೇ ಕೃಷ್ಣ ಪ್ರಭುಜಿ ಮಾತಾಜಿ ಓದ್ಬೋದು. ಹರೇ ಕೃಷ್ಣ ಓದಿ. ಮಾತಾಜಿ. ಮಾತಾಜಿ ಓದಿ ಮಾತಾಜಿ. ಸಂಕಟಗಳಿಗೆ 3 ಕಾರಣಗಳು. ಕ್ಲೇಶ ಅಗ್ನಿ ಸಂಕಟಗಳಿಗೆ 3 ಕಾರಣಗಳು. ಪಾಪಂ ಪಾಪದ ಪ್ರತಿಕ್ರಿಯೆಗಳು. ಬೀಜಂ ಐಹಿಕ ಕಾಮನೆಗಳು. ಅವಿದ್ಯಾ ಅಜ್ಞಾನ. ಧನ್ಯವಾದ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ನೋಡಿ, ನಾವು ಈಗನೇ ಹೇಳಿದ್ದೇವೆ ಪಾಪದ ಪ್ರತಿಕ್ರಿಯೆಗಳು ಹೇಗೆ ನಮ್ಮ ದೇಹದಿಂದ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಾತಿನ ವಿರುದ್ಧ ಚಟುವಟಿಕೆ ನಡೆದಾಗ ಅದು ಪಾಪ ಆಗ್ತದೆ ಅನ್ನೋದನ್ನ. ಮತ್ತೆ ಹೇಗೆ ಬೀಜಂ ಇದು ಐಹಿಕ ಕಾಮನೆಗಳನ್ನ ನಮ್ಮ ಪಾಪಕ್ಕೆ ಕಾರಣ. ನಮ್ಗೆ ರಾಗ ಅಥವಾ ಆಸೆ ಬರ್ತದೆ. ಅದರ ಬೇಗ ಆಸೆ ಆದಾಗ ಅದು ಬೀಜವಾಗಿ ಉತ್ಪತ್ತಿ ಆಗ್ತದೆ. ಆಗ ಅದೆಲ್ಲ ಇದ್ ಮೇಲಿನ 2 ಪಾಪ ಬೀಜ ಆಗ್ಲಿಕ್ಕೆ ಕಾರಣ ಏನಂದ್ರೆ ಅವಿದ್ಯೆ, ಅಜ್ಞಾನ. ಏನ್ ಮಾಡ್ಬೇಕು ಗೊತ್ತಿಲ್ಲ. ಆತ್ಮದ ಜ್ಞಾನ ಮೊದಲೇ ಇಲ್ಲ. ಅದೇ ಅಹಂಕಾರ ಮೂಢ ಆತ್ಮ ಅಲ್ವಾ? ನಾವೇ ಮಾಡ್ತಿದೀವನ್ನ ನನ್ನ ಭಾವನೆ, ನಮ್ಮ ದೇಹದ ಭಾವನೆಯಲ್ಲಿ ನಾವು ಇದ್ದೇವೆ. ಇದೇ ಅವಿದ್ಯಾ. ಅಂದ್ರೆ ನಮಗೆ ಭಗವಂತನ ಅಂದ್ರೆ ಆತ್ಮದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅಂದ್ರೆ ನಾವು ದೇಹ ಮಾತ್ರ, ದೇಹದ ಸ್ಥಿತಿಯೆಲ್ಲ ಇದ್ದೇವೆ. ದೇಹ ಶಾಶ್ವತ. ನಾವೇನ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ಏನ್ ಗಳಿಸಿದೀವಿ ಎಲ್ಲ ನಾವೇ ಅನ್ನೋ ನಾನು ಅನ್ನೋ ಭಾವನೆಯಲ್ಲಿ ನಾವು ಇದ್ದೇವೆ. ಆಗ ಈ ಸಂಕಟಗಳಿಗೆ ನಮ್ಗೆ ಕಾರಣ ಆಗ್ತದೆ ಅನ್ನೋದನ್ನ. ಈ ಸಂಕಟಗಳಿಗೆ ಕಾರಣ ಆದಾಗ ಇದನ್ನ ಪರಿಹಾರ, ಕ್ಲೇಶಾಗ್ನಿ ಅಂದ್ರೆ ನಾಶಪಡಿಸ್ಲಿಕ್ಕೆ ಒಂದೇ ಒಂದು ಮಾರ್ಗ, ಅದೇ ಭಕ್ತಿ ಸೇವೆ ಅನ್ನೋದು. ನೆಕ್ಸ್ಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಪಾಪಕೃತ್ಯಗಳಲ್ಲಿ 2 ವಿಧ. ಅಪ್ರಾರಬ್ಧ ಇನ್ನೂ ಪಕ್ವಾವಸ್ಥೆಗೆ ಬಂದಿಲ್ಲದವು. ಪ್ರಾರಬ್ಧ ಪಕ್ವವಾಗಿರುವವು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ, ಪಾಪ ಕೃತ್ಯಗಳಲ್ಲಿ 2 ವಿಧ ಅಂತ ಹೇಳ್ತಿದಾರಲ್ಲ. ಪಾಪದಲ್ಲಿ 2 ವಿಧ, ಅಪ್ರಾರಬ್ಧ ಪ್ರಾರಬ್ಧ. ನೀವ್ ನೋಡ್ಕೊಳ್ಳಿ. ನೋಡಿ, ಪಾಪ ಪ್ರಾರಬ್ಧ ಮತ್ತೆ ಅಪ್ರಾರಬ್ಧ. ನೋಡಿ, ಇನ್ನು ಪಕ್ವಾವಸ್ಥೆಗೆ ಬಂದಿಲ್ಲದವು. ಪ್ರಾರಬ್ಧ ಅಂದ್ರೆ ಪಕ್ವವಾಗಿರುವವು ಅಲ್ವಾ? ಪಾಪದಲ್ಲಿ 2 ವಿಧ ಅಲ್ವಾ? ಈ ಅಪ್ರಾರಬ್ಧ ಅಂದ್ರೆ ಇನ್ನು ಪಕ್ವಾವಸ್ಥೆಗೆ ಬರದೇ ಇರುವಂತಹವು. ಪ್ರಾರಬ್ಧ ಅಂದ್ರೆ ಪಕ್ವವಾಗಿರುವವು ಅಂದ್ರೆ ಅದು ಫಲೋನ್ಮುಖವಾಗಿದೆ ಅಲ್ವಾ? ಈಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಆಗಿ ಈಗ ನಾವು ಎಲ್ಲಾರು ಏನ್ ಅನ್ಭವಿಸ್ತಾ ಇದೀವಿ ನಾವೆಲ್ಲರೂ, ಅವುಗಳಲ್ಲಿ ಅದು ಪ್ರಾರಬ್ಧ ಅಂತ. ಅಪ್ರಾರಬ್ಧ ಅಂದ್ರೆ ಇನ್ನು ಬ್ಯಾಲೆನ್ಸ್ ಇದೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇನ್ನೂ ಇದೆ. ಅಂದ್ರೆ ಈಗ ನಾವು ಜಮಾ ಆಗಿ ಎಲ್ಲ ನಾವು ಪಡೆದುಕೊಂಡಿದ್ದೇವೆ. ಈಗ ನಾವೀಗ ಎಲ್ಲ ಏನ್ ಅನ್ಭವಿಸ್ತಿದೀವಿ ಅದೆಲ್ಲ ನಮ್ಮ, ಈಗ ಉದಾಹರಣೆ ಹೇಳಿದ್ರೆ ಆ ಬ್ಯಾಂಕ್ ಅಲ್ಲಿ ಹಣ ಇದೆ ನಮ್ಗೆ ಆಲ್ರೆಡಿ. ನಾವು ತಗೊಂಡ ಎಲ್ಲ ಈಗ ಅನ್ಭವಿಸ್ತಾ ಇರೋದು ಏನದು ಪಕ್ವವಾಗಿರೋದು ಪ್ರಾರಬ್ಧ. ಅಪ್ರಾರಬ್ಧ ಇನ್ನು ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್ ಇದೆ. ಅದು ಯಾವಾಗ ಕೃಷ್ಣ ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ ಆಗ ನಾವು ತಗೊಳ್ಬೇಕಾಗ್ತದೆ. ಆತರ ನಾವು ಉದಾಹರಣೆ ಏನಂದ್ರೆ, ಅಂದ್ರೆ ನಾವು ಬೀಜವನ್ನ ಭೂಮಿಯಲ್ಲಿ ಬಿತ್ತಿದ್ದೇವೆ, ಅದು ಭೂಮಿಯಲ್ಲಿ ಇದೆ, ಅದು ಇನ್ನೂ ಮೊಳಕೆ ಹೊಡೆದಿಲ್ಲ ಅಲ್ವಾ? ಅದು ಆದ್ರೆ ಒಳಗಡೆ ಇನ್ನೂ ಇದೆ ಅನ್ನೋದನ್ನ ನಾವು ನೋಡ್ಬೋದು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಪಾಪಕೃತ್ಯಗಳಲ್ಲಿ 2 ವಿಧ: ಪಕ್ವವಾಗಿರುವವು ಮತ್ತು ಪಕ್ವಾವಸ್ಥೆಗೆ ಬಂದಿಲ್ಲದವು. ಈ ಹೊತ್ತು ನಾವು ಯಾವುದರಿಂದ ಸಂಕಟಗ್ರಸ್ತರಾಗಿದ್ದೇವೋ ಅವು ಫಲಕ್ಕೆ ಬಂದಿರುವ ಪಾಪ ಕಾರ್ಯಗಳು. ನಮ್ಮಲ್ಲಿ ಶೇಖರವಾಗಿರುವ ಯಾವ ಪಾಪಕೃತ್ಯಗಳ ಫಲವನ್ನು ನಾವು ಇನ್ನೂ ಅನುಭವಿಸುತ್ತಿಲ್ಲವೋ ಅವು ಅಪಕ್ವ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ನೋಡ್ತಾರೆ ಇಲ್ಲಿ ಪಾಪ ಕೃತ್ಯಗಳಲ್ಲಿ 2 ವಿಧ ನೋಡಿದ್ವಿ ಇಲ್ರೆಡಿ. ಪಕ್ವವಾಗಿರುವುದು ಅಂದ್ರೆ ಮತ್ತು ಪಕ್ವಾವಸ್ಥೆಗೆ ಬಂದಿಲ್ಲದವು. ಇವತ್ತು ನಾವು ಯಾವುದರಿಂದ ಅಂದ್ರೆ ಈಗ ನಾವೇನ್ ಸಂಕಟವನ್ನ ಅನುಭವಿಸ್ತಾ ಇದೀವಿ ಅವು ಫಲಕ್ಕೆ ಬಂದಿರುವವು ಪಾಪ ಕಾರ್ಯಗಳಾಗಿವೆ. ನಮ್ಮಲ್ಲಿ ಶೇಖರವಾಗಿರುವುದು ಯಾವ ಪಾಪ ಕೃತ್ಯಗಳ ಫಲವನ್ನ ನಾವು ಇನ್ನೂ ಅನುಭವಿಸುತ್ತಿಲ್ಲವೋ ಅವು ಅಪಕ್ವ. ಅಂದ್ರೆ ಅಪಕ್ವ ಅರ್ಥ ಮಾಡ್ಕೋಬೇಕು. ನಾವೀಗ ಏನ್ ಅನುಭವಿಸ್ತಾ ಇದೀವಿ ಅದೆಲ್ಲ ಪಕ್ವ ಆಗಿದೆ. ಇನ್ನು ಬರದೇ ಇರುವಂತಹ ಅಂದ್ರೆ ರೆಡಿ ನಮ್ಮ ಈ ಭೌತಿಕದಲ್ಲಿ ರೆಡಿ ಇರ್ಬೇಕು ನಾವು. ಅಪಕ್ವ ಇನ್ನು ಬರದೇ ಇರುವಂತನ್ನ ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ. ಓದ್ತೀರಾ? ಹರೇ ಕೃಷ್ಣ. ಹಾ ಹೇಳಿ ಪ್ರಭು. ಓದಿ ಪ್ರಭುಜಿ. ಇಲ್ಲ ಮಾತಾಜಿ, ಓದಿ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು. ಎಲ್ಲ ಮದೇಯ ಶ್ರವಣಾಮುಖಿ ಯತ್ಪ್ರವನಾದ್ಯಾತ್ ಸ್ಮರಣಾದಪಿ ಕ್ವಚಿತ್ ಸ್ವಾದೋಪಿ ಸದ್ಯ ಸವನಾಯ ಕಲ್ಪತೆ ಕುತ ಪುನಸ್ತೆ ಭಗವನ್ನು ದರ್ಶನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ನೋಡಿ ಇಲ್ಲಿ ಹೇಳ್ತಾರಲ್ವಾ, ಎನ್ನಾಮದೇಯ ಶ್ರವಣಾನು ಕೀರ್ತನಾತ್ ಯತ್ ಪ್ರಹೃಣಾದ್ಯಾತ್ ಸ್ಮರಣಾದಪಿ ಕ್ವಚಿತ್ ಶ್ವಾದೋ ಅಪಿ ಸದ್ಯ ಸವಾನಾಯ ಕಲ್ಪತೆ ಕುತಃ ಪುನಸ್ತೆ ಭಗವಾನ್ ದರ್ಶನಾತ್. ಇಲ್ಲಿ ನೋಡಿ ಹೇಳ್ತಾರೆ ಯಾಕೆ ಭಗವಾನ್ ದರ್ಶನಾತ್ ಅಲ್ವಾ. ಇದಕ್ಕೆಲ್ಲ ಅಂದ್ರೆ ಮುಂದಕ್ಕೆ ಸ್ಲೈಡ್ಸ್ ಇದೆ ಮಾತಾಜಿ, ಹಾಕಿ ಅದು ಎಕ್ಸ್ಪ್ಲೇನ್ ಮಾಡುವ. ಅದರದ್ದು ಅರ್ಥ ನೋಡಿ ಇಲ್ಲಿ ಇದೆ, ಓದಿ ಯಾರಾದ್ರೆ. ಶ್ವಪಚ ಕುಲದಲ್ಲಿ ಹುಟ್ಟಿದವನು ಕೂಡ ಒಮ್ಮೆ ದೇವೋತ್ತಮ ಪರಮಪುರುಷನ ಪುಣ್ಯ ನಾಮವನ್ನು ಉಚ್ಚರಿಸಿದರೆ, ಅವನ ಸಂಕೀರ್ತನ ಮಾಡಿದರೆ, ಅವನ ಲೀಲಾ ಶ್ರವಣ ಮಾಡಿದರೆ, ಅವನಿಗೆ ನಮಸ್ಕಾರಗಳನ್ನು ಸಲ್ಲಿಸಿದರೆ ಅಥವಾ ಅವನನ್ನು ಸ್ವೀಕರಿಸಿದರೆ ಸಾಕು, ವೈದಿಕ ಯಜ್ಞಗಳನ್ನು ಆಚರಿಸಲು ಅರ್ಹನಾಗುವನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ನೋಡಿ ಇಲ್ಲಿ ಸ್ವಪಚ ಅಂದ್ರೆ ಏನ್ ಹೇಳ್ತಾರೆ, ಸ್ವಪಚ ಅಂತಂದ್ರೆ ನಾಯಿ ಭಕ್ಷಣೆ ಮಾಡುವವರು ಅಂತ. ಅಂದ್ರೆ ಅಂತವರು ಕೂಡ ಹುಟ್ಟಿದವನು ಕೂಡ ಒಮ್ಮೆ ದೇವೋತ್ತಮ ಪರಮಪುರುಷನ ಪುಣ್ಯ ನಾಮವನ್ನ ಉಚ್ಚರಿಸಿದರೆ, ಅವನ ಸಂಕೀರ್ತನ ಮಾಡಿದರೆ, ಅವನ ಲೀಲಾ ಶ್ರವಣ ಮಾಡಿದರೆ, ಅವನಿಗೆ ನಮಸ್ಕಾರಗಳನ್ನ ಸ್ಮರಿಸಿದರೆ ಅಥವಾ ಅವನನ್ನ ಸ್ಮರಿಸಿದರೆ ಸಾಕು, ವೈದಿಕ ಯಜ್ಞಗಳನ್ನ ಆಚರಿಸಲು ಅರ್ಹನಾಗುವನು. ನಾವು ಭಗವಂತ ಹೇಳ್ತಾರೆ ಇಲ್ಲಿ ಅಂದ್ರೆ ನಾಯಿ ಭಕ್ಷಣೆ ಮಾಡುವವರು ಕೂಡ ನಾಮ ಜಪವನ್ನ ಮಾಡಿದರೆ ನಾವು ಯಾವ ರೀತಿ ಭಗವಂತನನ್ನ ಅಂದ್ರೆ ನಮ್ಮ ಕ್ಲೇಶಾಗ್ನಿ ಯಾವ ರೀತಿ ಆಗ್ತದೆ ಅಂತ ಅಂದ್ರೆ ನಮ್ಗೆ ಭಗವಂತ ಹೇಳ್ತಿದ್ದಾರೆ ಇಲ್ಲಿ, ಅವನನ್ನ ಪೂಜಿಸಿದರೆ ಸಾಕು, ಸಂಕೀರ್ತನೆ ಮಾಡಿದರೆ ಸಾಕು, ಅವರ ಲೀಲಾ ಶ್ರವಣವನ್ನ ಮಾಡಿದರೆ ಸಾಕು, ನಮ್ಮ ಪ್ರಾರಬ್ಧ ಅಪ್ರಾರಬ್ಧ ಎಲ್ಲವೂ ಹೋಗ್ತದೆ ಅನ್ನೋದನ್ನ, ಕಲ್ಮಶದಿಂದ ನಾವು ಮುಕ್ತಿ ಆಗ್ತೇವೆ ಅನ್ನೋದನ್ನ. ಯಾವಾಗ ಅಂತಂದ್ರೆ ಭಗವಂತನನ್ನ ಶುದ್ಧವಾಗಿ ಪೂಜಿಸುವುದರಿಂದ. ಆ ಪೂಜಿಸುವವರು ಶ್ವಪಚ ಕುಲದಲ್ಲಿ ಆದರೂ ಸರಿ, ಎಂತಹ ಕುಲದಲ್ಲಾದರೂ ಸರಿ, ಅದಕ್ಕೆ ಪರಿಹಾರ ಏನಂದ್ರೆ ನಾವು ಶುದ್ಧ ಭಕ್ತಿ ಸೇವೆಯನ್ನ ಮಾಡಿದರೆ ಸಾಕು. ಹೇಗೆ ನಮ್ಗೆ ಕೊಟ್ಟಿದ್ದಾರೆ ಆಚಾರ್ಯರು ಶ್ರವಣಂ ಕೀರ್ತನಂ, ಅಂದ್ರೆ ಅದರಲ್ಲಿ ಮುಖ್ಯವಾಗಿ ನಮ್ಗೆ ಈಗ ಶ್ರವಣ ತುಂಬಾ ಮುಖ್ಯವಾಗ್ತದೆ. ನಾವು ಆಚಾರ್ಯರಿಂದ ಶ್ರವಣ ಮಾಡಿದಾಗ, ಈಗ ಎಲ್ಲಾ ಬುಕ್ಗಳಲ್ಲಿ ನಮ್ಮ ಪ್ರಭುಪಾದವರು ಇದ್ದಾರೆ ಅಲ್ವಾ, ಪ್ರತಿಯೊಂದು ಬುಕ್ಕಲ್ಲಿ ನಮ್ಮ ಪ್ರಭುಪಾದವರು ಜೀವಂತವಾಗಿದ್ದಾರೆ. ಅವರು ಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಾವು ಭಗವಂತನನ್ನ ಗೊತ್ತೋ ಗೊತ್ತಿಲ್ಲದೋ, ಅರ್ಥ ಆಗ್ತದಾ ಅಥವಾ ಅರ್ಥ ಆಗಲ್ಲವಾ ಅಂದ್ರೆ ನಾವು ಯೋಚಿಸ್ತೀವಿ ಅವಾಗ ಒಂದೊಂದ್ಸಲ ನಮಗೆ ಅರ್ಥ ಆಗಲ್ಲ, ಅದ ಖಂಡಿತ ಇಲ್ಲ. ನಮ್ಗೆ ಏನ್ ಬೇಕದು ಭಗವಂತನ ಶ್ರವಣ ಕೇಳ್ತಾ 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 ಇದ್ರೆ ಖಂಡಿತ ನಮ್ಗೆ ಭಗವಂತನೇ ನಮ್ಗೆ ಬುದ್ಧಿ ಕೊಡ್ತಾನೆ. ಅವಾಗ ನಾವೇನಾಗ್ತೀವಿ, ಈ ಕಲ್ಮಶಗಳಿಂದ ಮುಕ್ತಿ ಆಗ್ಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ ಅನ್ನೋದನ್ನ ನಾವು ನೋಡ್ಬಹುದು ಅಲ್ವಾ. ಮುಂದಕ್ಕೆ ಹೋಗೋಣ. ಹರಿ
ಓದಿ ಯಾರಾದ್ರೂ ಓದಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಕೃಷ್ಣ ಪ್ರಜ್ಞೆಯನ್ನು ಓದಿ ಮಾತಾಜಿ. ಓದಿ ಮಾತಾಜಿ, ಓದಿ ಮಾತಾಜಿ. ನೆಕ್ಸ್ಟ್ ನಾವು ಓದ್ತೀನಿ. ಹ್ಮ್. ಕೃಷ್ಣ ಪ್ರಜ್ಞೆಯಲ್ಲೂ ಮತ್ತು ಭಕ್ತಿ ಸೇವೆಯಲ್ಲೂ ನಿರಂತರನಾದ ವ್ಯಕ್ತಿಯು ನಿಸ್ಸಂದೇಹವಾಗಿ ಸಕಲ ಐಹಿಕ ಪಾಪ ಫಲಗಳ ಕಲ್ಪಸದಿಂದ ಮುಕ್ತನಾಗಿದ್ದಾನೆ. ಹಾಗಾಗಿ ಎಲ್ಲಾ ಬಗೆಯ ಪಾಪ ಫಲಗಳನ್ನು ನಿಸ್ಸಾರಗೊಳಿಸುವ ಶಕ್ತಿ ಭಕ್ತಿ ಸೇವೆಯಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ನಾವು ನೋಡ್ಬೋದು ಶಕ್ತಿ, ಭಕ್ತಿಯ ಶಕ್ತಿ ಹೇಗಿದೆ ನೋಡಿ. ಕೃಷ್ಣ ಪ್ರಜ್ಞೆಯಲ್ಲೂ ಮತ್ತು ಭಕ್ತಿ ಸೇವೆಯಲ್ಲೂ ನಿರತನಾದ ವ್ಯಕ್ತಿಯು ನಿಸ್ಸಂದೇಹವಾಗಿ, ಯಾವ ಸಂದೇಹ ಇಲ್ಲದೆ ಈ ಐಹಿಕ ಪಾಪ ಫಲಗಳ ಕಲ್ಮಶಗಳಿಂದ ನಾವು ಮುಕ್ತನಾಗಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲ ಬಗೆಯ ಪಾಪ ಫಲಗಳನ್ನ ನಿಸ್ಸಾರಗೊಳಿಸುವ ಶಕ್ತಿ ಭಕ್ತಿ ಸೇವೆಗಿದೆ. ಯಾವಾಗ ನಾವು ಭಕ್ತಿ ಸೇವೆಯನ್ನ ನೋಡಿ ಇಲ್ಲಿ ಹೇಳ್ತಾರೆ, ಯಾವುದಕ್ಕೂ ನಾವು ಭಕ್ತಿ ಸೇವೆ ಒಂದೇ ನಮ್ಗೆ ಮಾರ್ಗ ಅಲ್ವಾ. ನಾವು ಭಕ್ತಿ ಸೇವೆಯನ್ನ ನಾವು ಶುದ್ಧ ಮನಸ್ಸಿನಿಂದ ಯಾವ ಕಲ್ಮಶವಿಲ್ಲದೆ ನಾವು ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ನಾವು ಈ ಐಹಿಕ ಪಾಪ ಫಲಗಳಿಂದ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಬಹುದು. ಅಥವಾ ನಾವು ಭಗವಂತನಿಗೆ ನಾವ್ ಏನ್ ಕೊಡ್ಬೇಕು ಅಂದ್ರೆ, ಭಗವಂತ ಏನ್ ಬಯಸ್ತಾನೆ ಅದನ್ನ ನಮ್ಗೆ ಕೊಡ್ಲಿಕ್ಕೆ ನಾವು ಮುಂದಾದಾಗ ಭಗವಂತ ಕೂಡ ಏನ್ ಮಾಡ್ತಾರೆ, ಈ ಐಹಿಕ ಪಾಪಗಳನ್ನ ನಾಶ ಮಾಡಿ ನಮಗೇನು ಉತ್ತಮ ಅದನ್ನ ಅವರು ಕೊಡ್ತಾರೆ ಭಗವಂತ ಅಲ್ವಾ. ಅದು ಯಾವಾಗ ಅಂತಂದ್ರೆ ನಾವು ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಲ್ವಾ, ಏನು ಸರ್ವಧರ್ಮಾಣಂ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ. ಅಂದ್ರೆ ನೀನ್ ಎಲ್ಲಾ ಧರ್ಮಗಳನ್ನ ಬಿಟ್ಟು ಮೊದಲು ಶರಣಾಗು. ನೀನು ಆ ಕಡೆ ಈ ಕಡೆ ನನ್ ಭಕ್ತಿ ಸೇವೆ ಮಾಡಿದ್ರೆ, ನಾನು ಯಾವಾಗ ಮಾಡೋದು ಭಕ್ತಿ ಸೇವೆ? ನನ್ಗೆ ಅನುಕೂಲ ಆದಾಗ ಮಾತ್ರ ನಾನು ಭಕ್ತಿ ಸೇವೆ ಮಾಡ್ತೇನೆ. ನನಗೆ ಯಾವಾಗ ಸಮಯ ಸಿಗ್ತದೆ ನಾನು ಆಗ ಭಕ್ತಿ ಸೇವೆ ಮಾಡ್ತೇನೆ. ಯಾಕೆ ಅದು ಸಮಯ ಎಲ್ಲವೂ ಭಗವಂತನದೇ. ಭಗವಂತ ನಾವು ನಮ್ಮ ಮನಸ್ಸಿಗೆ ನಾವು ಒಂದ್ ಹೆಜ್ಜೆ ಇಟ್ರೆ ಭಗವಂತ ನಮ್ಗೆ ಹೇಳ್ತಾರಲ್ಲ 100 ಹೆಜ್ಜೆ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ನಾವು ಈ 3 ಗುಣಗಳಿಗೆ ಬದ್ಧವಾಗಿ ಏನ್ ಮಾಡ್ತಾ ಇದೀವಿ, ಅವಿದ್ಯೆಯಿಂದ ಏನ್ ಮಾಡ್ತಾ ಇದೀವಿ, ನಾವು ಮೂವ್ ಆಗ್ಲಿಕ್ಕೆ ನಮ್ಗೆ ಮನಸ್ಸಾಗ್ತಿಲ್ಲ. ಅಂದ್ರೆ ನಾವು ಈಗ ಕೇಳುವಾಗ ಮಾತ್ರ ನಮಗೆ ಆ ಹುಮ್ಮಸ್ ಬರ್ತದೆ, ನಂತರ ನಾವು ಆಟೋಮೆಟಿಕಲಿ ನಮ್ಮ ಭಾವನೆಗಳಲ್ಲಿ ನಾವು ನಿರತವಾಗ್ಬಿಡ್ತೇವೆ. ಹೇಳ್ತಾರೆ ಭಗವಂತ, ನೀನ್ ಏನನ್ನೇ ಮಾಡು, ಯತ್ಕರೋಷಿ ಯದಶ್ನಾಸಿ ಅಂದ್ರೆ ಪಶ್ಯಸಿ ಕೌಂತೆಯ, ನೀನ್ ಏನನ್ನೇ ಮಾಡು, ಏನನ್ನೇ ಜಪಿಸು, ನನಗೆ ಅರ್ಪಿಸು ಅಂತ ಹೇಳ್ತಾರೆ ಭಗವಂತ. ಅವರು ಯಾವ ರೀತಿಯಲ್ಲಾದ್ರೂ ಕೂಡ ಭಕ್ತಿ ಸೇವೆಯನ್ನ ಮಾಡಿ ತನ್ನೆಡೆಗೆ ಬರ್ಲಿ ತನ್ನ ಮಕ್ಕಳು ಅಂತ. ಅದಕ್ಕೆ ಪ್ರಭುಪಾದವರು ಬರೀತಾರಲ್ವಾ, ಬ್ಯಾಕ್ ಟು ಗಾಡೆಡ್ ಅಲ್ವಾ. ಅದನ್ನ ಎಲ್ಲ ಕಡೆ ಪ್ರಭುಪಾದವರು ಒಬ್ಬರೇ ಹೋಗಿ ಅವರು ಹಂಚುತ್ತಾ ಇದ್ರು ಮೊದಲನೇ ಅಲ್ವಾ. ಯಾಕೆ ಅದು ಬ್ಯಾಕ್ ಟು ಗಾಡೆಡ್ ಅಲ್ವಾ, ನಿಜವಾದ ಮನೆ ಎಲ್ಲಿ ಅನ್ನೋದನ್ನ. ಅದಕ್ಕೆ ಭಗವಂತ ಕೂಡ ಹೇಳ್ತಾರೆ ಏನಂತ, ಏನನ್ನೇ ಮಾಡು, ಏನನ್ನೇ ಜಪಿಸು, ಎಲ್ಲವನ್ನ ನನಗೆ ಅರ್ಪಿಸು. ಆಗ ಮಾತ್ರ ನಮಗೆ ಹಂತವಾಗಿ ನಾವು ಆ ಸ್ಮರಣೆ ಬರ್ಲಿಕ್ಕೆ ನಮ್ಗೆ ಪ್ರಾರಂಭವಾಗ್ತದೆ. ಅಥವಾ ನಾವು ಪ್ರತಿನಿತ್ಯ ಹೌದು ನಾವು ಭಕ್ತಿಗೆ ನಾವು ಇಷ್ಟು ಸಮಯ ಕೊಡ್ತೇವೆ, ಇನ್ನ ಉಳಿದ ಸಮಯವನ್ನ ನಾವು ನಮ್ಮ ಭೌತಿಕ ಇಂದ್ರಿಯಗಳಿಗೆ ನಾವು ಹೋದಾಗ ಏನಾಗ್ತದೆ, ಅದು ಕಲ್ಮಶ ಆಗ್ತದೆ. ಆಗ ನಮ್ಗೆ ಆಟೋಮೆಟಿಕ್ ಆದ್ರೆ ಒಂದು ಸ್ವಲ್ಪ ಭಕ್ತಿ ಮಾಡಿದ್ರು ಕೂಡ ಅದು ನಮ್ಗೆ ತುಂಬಾ ಇದು ನಮ್ಗೆ ಸಿಗ್ತದೆ ಅನ್ನೋದನ್ನ ಕೃಷ್ಣ ಕೂಡ ಹೇಳಿದಾರಲ್ವಾ. ಆದ್ರೆ ನಾವು ಎಲ್ಲಿದ್ದೇವೆ, ಮನೆಯಲ್ಲಿದ್ರು ಕೂಡ ಅಥವಾ ಆಫೀಸಲ್ಲಿದ್ರು ಕೂಡ, ಅಥವಾ ನೀವು ಮನೆಯಲ್ಲಿ ಯಾರಾದರೂ ಸೇವೆ ಮಾಡ್ತಿದ್ರು ಕೂಡ, ಅದು ಭಗವಂತನನ್ನ ಯೋಚಿಸಿ ಮಾಡಿದ್ರೆ ಅಲ್ಲಿ ಸಹ ಸಂಪೂರ್ಣವಾಗಿ ಭಗವಂತ ನಮ್ಗೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನ ನಾವು ನೋಡ್ಬೋದು ಅಲ್ವಾ. ಈಗ ಉದಾಹರಣೆ ನಾವು ನೋಡ್ಬೋದು, ಅರ್ಜುನ ಯಾಕೆ ಅವರು ಯುದ್ಧವನ್ನ ಮಾಡಲ್ಲ ಅಂತ ಹೇಳ್ತಾರೆ, ಅಲ್ಲಿ ಅವರ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಅವರೇನ್ ಹೇಳ್ತಾರೆ, ನನ್ನ ತಾತ ಇದ್ದಾರೆ, ನನ್ನ ಕಲಿಸಿದಂತಹ ಗುರುಗಳಿದ್ದಾರೆ, ನನ್ನ ಸಂಬಂಧಿಕರಿದ್ದಾರೆ ಅಂದ್ರೆ ಅಲ್ಲಿ ತೋರಿಸ್ತದೆ ಏನು, ದೇಹದ ಭಾವನೆ ಅಂದ್ರೆ ಅವಿದ್ಯೆ ಭಾವನೆ. ಅಂದ್ರೆ ಅರ್ಜುನನಿಗಲ್ಲ, ಅದು ನಮಗೆ
ಅಲ್ವಾ? ಅಂತಹದನ್ನ ನಿವಾರಿಸಲು ಭಗವಂತ ಯಾವ ವಿದ್ಯೆಯನ್ನ ಕೊಡ್ತಾರೆ ಅವರಿಗೆ ಅಲ್ವಾ? ಆತ್ಮದ ವಿದ್ಯೆಯನ್ನ ಕೊಡ್ತಾರೆ ಅಲ್ವಾ? ದೇಹಿನಾಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹೆ ಅಂತರ ಪ್ರಾಪ್ತಿ ಧೀರ ತತ್ರ ನಾಮುಖ್ಯತೆ. ಅಂದ್ರೆ ಧೀರನಾದವನು ಯಾವಾಗ್ಲೂ ಏನ್ ಮಾಡ್ತಾನೆ, ಈ ದೇಹದ ಭಾವನೆಯನ್ನ ಬಿಡ್ತಾನೆ. ಆತ್ಮದ ಜ್ಞಾನವನ್ನ ತೆಗೆದುಕೊಂಡಾಗ ಯಾವ ಪಾಪ ನಮ್ಗೆ ಬರಲ್ಲ. ಅದು ಯಾವಾಗ ಅಂತ ಭಗವಂತ ಹೇಳ್ತಾರೆ ನೋಡಿ, ನನಗೆ ಶರಣಾದಾಗ ಅಲ್ವಾ? ಅದಕ್ಕೆ ಅರ್ಜುನ ಯಾವಾಗ ಭಗವಂತ ಅರ್ಜುನ ಶರಣಾದಾಗ ಮಾತ್ರ ಭಗವಂತ ಮತ್ತೆ ಅವರಿಗೆ ದೇಹದ ಅಂದ್ರೆ ಅದನ್ನ ಹೋಗಲಾಡಿಸಿ ಆತ್ಮದ ಜ್ಞಾನವನ್ನ ಕೊಡ್ತಾರೆ. ನೋಡು ಅರ್ಜುನ, ನೀನು ಮಾಡ್ತಾ ಇರೋದು ದೇಹದಲ್ಲಿ, ನೀನು ಧೀರನ ತರ ಮಾತಾಡ್ಬೇಡ. ಧೀರ ಯಾವಾಗಲೂ ಅವನು ಸಮಸ್ತದಿಂದ ಇರ್ತಾನೆ, ಅವನಿಗೆ ಆತ್ಮದ ಜ್ಞಾನ ಇರ್ತದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಯಾವಾಗ ಅಂದಾಗ ಅರ್ಜುನ ಹೇಳ್ತಾನೆ ಏನಂತ, ಕಾರ್ಪಣ್ಯ ದೋಷ ಉಪಹತ್ ಸ್ವಭಾವ ಪೃಚ್ಛಾಮಿ ತ್ವಂ ಧರ್ಮ ಸಮೂಢ ಚೇತಃ. ಅಂದ್ರೆ ನಾನು ಮೂಢನಾಗಿದ್ದೇನೆ, ನನಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನನ್ಗೆ ಗೊತ್ತಿಲ್ಲ ಭಗವಂತ, ನಾನ್ ನಿನ್ಗೆ ಶರಣಾಗಿದ್ದೇನೆ, ನೀನ್ ನನಗೆ ಹೇಳು ಅಂದಾಗ ಭಗವಂತ ನಮ್ಗೆ ಅದೇ ರೀತಿ ನಾವು ಏನ್ ಮಾಡ್ಬೇಕು, ನಾವು ಭಗವಂತನಿಗೆ ಶರಣಾಗ್ಬೇಕು. ನಮಗೆ ಗೊತ್ತೋ ಗೊತ್ತಿಲ್ಲ, ನೀನೇ ಕೃಷ್ಣ ನೀನೇ, ಆದ್ರೆ ನಾವೇನ್ ಹೇಳ್ತೀವಿ, ನಾನು ಹೇಳ್ತೀವಿ. ನೀನು ಬಿಟ್ಟು ನಾನು ಅನ್ನೋದನ್ನ ನಾವು ಹೇಳುವಾಗ ಏನಾಗ್ತಾ ಇದೆ, ಆ ಅರಿವು ಹೋಗ್ತಾ ಇದ್ದೇವೆ, ಆ ಮೂಢತನಕ್ಕೆ ಹೋಗ್ತೇವೆ. ಆ ಮೂಢತನದಿಂದ ಅವಿದ್ಯೆ ಬರ್ತದೆ. ಅವಿದ್ಯೆ ನಮ್ಮನ್ನ ಏನ್ ಮಾಡ್ತದೆ, ಈ ಕ್ಲೇಶಗಳಿಗೆ ಒಳಗಾಗ್ತದೆ. ಈ ಕ್ಲೇಶದಿಂದ ನಮ್ಗೆ ಭಕ್ತಿ ಸೇವೆಯನ್ನ ಮಾಡಲು ನಮಗೆ ಆಗಲ್ಲ. ಯಾಕೆ? ಆ ಕಲ್ಮಶ ನಮ್ಮನ್ನ ಆವರಿಸ್ಕೊಂಡಿರ್ತದೆ, ಪಾಪ ಚಟುವಟಿಕೆಗಳನ್ನ ಮಾಡ್ತೇವೆ ಅಲ್ವಾ? ಅದಕ್ಕೆ ಒಂದೇ ಒಂದು ಏನು, ಭಗವಂತನನ್ನ ನಾವು ಯದಶ್ನಾಸಿ ಸ್ಪಶ್ಯಜೆ, ಅಂದ್ರೆ ಭಗವಂತನನ್ನೇ ನೆನೆಸು, ಏನಾದ್ರೂ ಮಾಡು ಭಗವಂತನನ್ನೇ ನೆನಪಿಸು ಅಂತ ಇದ್ರಲ್ಲಿ ನೋಡ್ಬೋದು. ಹರೇ ಕೃಷ್ಣ. ಭಕ್ತಿ ಸೇವೆ ಮಾತ್ರ ನಮಗೆ ಪರಿಹಾರ. ಹೇಳ್ತೀರಾ ಇದು ಶ್ಲೋಕ? ಅಪ್ರಾಪ್ತಂ ಫಲಂ ಪಾಪಂ. ಹರೇ ಕೃಷ್ಣ ಮಾತಾಜಿ. ಅಪ್ರಾಪ್ತಂ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯತೆ ವಿಷ್ಣು ಭಕ್ತಿ ರತಾತ್ಮನಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಪ್ರಾರಂ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಲೀಯತೆ ವಿಷ್ಣು ಭಕ್ತಿ ರತಾತ್ಮನಾಂ. ಅಂದ್ರೆ ಭಗವಂತ ನೋಡಿ ಹೇಳ್ತಾರೆ ಇಲ್ಲಿ, ಅಪ್ರಾರಬ್ಧ ಆದ್ರೆ ಅದೇ ಈ 4 ವಿಧಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾರಬ್ಧ, ಅಪ್ರಾರಬ್ಧ, ಕೂಟಂ, ಬೀಜಂ. ಇದರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಈ ಹೇಗೆ ನಮ್ಗೆ ಅಪ್ರಾರಬ್ಧ ಫಲ ಇದು ಹೇಗೆ ಯಾವಾಗ ಬರ್ತದೆ ನಮಗೆ ಅಲ್ವಾ? ನಮ್ಮ ಈ ಭೌತಿಕದಲ್ಲಿ ನಮಗೆ ಅದೇ 2 ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಇದೆ. ಯಾಕಂದ್ರೆ ನಾವು ಆಲ್ರೆಡಿ ಹೊರಗಡೆ ಬಂದ ತಕ್ಷಣ ನಾವು ಏನಾಗ್ತಿದೀವಿ, ಈ ಐಹಿಕದಲ್ಲಿ ನಾವು ಬದ್ಧವಾಗಿದ್ದೇವೆ, ಬಂದಿಯಾಗಿದ್ದೇವೆ. ಆಗ ನಮ್ಗೆ ಗೊತ್ತಿಲ್ಲದೆ ಪ್ರಾರಬ್ಧ ಮಾಡ್ತಾ ಇದೀವಿ, ಅದಕ್ಕೆ ಫಲವನ್ನ ತಗೊಳ್ತಾ ಇದೀವಿ, ಅದು ಬೀಜವಾಗಿ ಬರ್ತಾ ಇದೆ. ನಂತರ ಕೂಟವಾಗಿ ಅದು ನಮಗೆ ಫಲೋನ್ಮುಖವಾಗಿ ನಮ್ಗೆ ಅದು ಪ್ರತಿಕ್ರಿಯೆ ನೀಡ್ತಾ ಇದೆ ಅಲ್ವಾ? ಯಾವ ರೀತಿ ಅಂತ ನೋಡೋಣ ಈಗ ಮುಂದಕ್ಕೆ. ಹರೇ ಕೃಷ್ಣ ಕೊಡ್ತಾರೆ ಅದ್ರಲ್ಲಿ ಮುಂದಕ್ಕೆ. ಮತ್ತೆ ಸ್ಲೈಡ್ಸ್ ನೋಡಿ, ಇಲ್ಲಿ ನಾವು ನೋಡ್ಬೋದಲ್ಲ 4 ಅದರದ ಅನುವಾದ ಓದಿ ಯಾರಾದ್ರೆ. ಪಾಪಕರ್ಮಗಳ ಫಲವು 4 ವಿಧವೆಂದು ಪದ್ಮಪುರಾಣದಲ್ಲಿ ಹೇಳಿದೆ. ದೇವೋತ್ತಮ ಪರಮಪುರುಷನಾದ ವಿಷ್ಣುವಿಗೆ ಶರಣಾಗತನಾಗಿ ಶುದ್ಧ ಕೃಷ್ಣ ಪ್ರಜ್ಞಾ ಭಾವದಲ್ಲಿ ಭಕ್ತಿ ಸೇವೆಗೆ ಮನಸ್ಸನ್ನು ಕೊಡುವ ವ್ಯಕ್ತಿಯು 4 ಬಗೆಯ ಪಾಪಕರ್ಮಗಳಿಂದ ತಕ್ಷಣವೇ ವಿಮುಕ್ತನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೋಡಿ ನಾವು ನೋಡ್ಬೋದು ಇಲ್ಲಿ 4 ಪಾಪ ಕರ್ಮಗಳನ್ನ ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ ಅಲ್ವಾ? ಏನದು? ಅದೇ ಅಪ್ರಾರಬ್ಧ, ಪ್ರಾರಬ್ಧ, ಕೂಟಂ, ಬೀಜಂ ಅಲ್ವಾ? ಇನ್ನು ನಾವು ನೋಡಿದಾಗೆ ಇನ್ನು ಫಲರೂಪಕ್ಕೆ ಬಂದಿಲ್ಲ ಅಲ್ವಾ? ಅದು ಅಪ್ರಾರಬ್ಧ. ಪ್ರಾರಬ್ಧ ಆಲ್ರೆಡಿ ನಮ್ಗೆ ಏನೋ ಬೀಜ ರೂಪದಲ್ಲಿ ಉಳಿದಿದೆ ಪಾಪ ಅಲ್ವಾ? ಕೂಟಂ ಅಂತಂದ್ರೆ ನಾವಿನ್ನು ಪಕ್ವವಾಗಿ ಫಲರೂಪಕ್ಕೆ ಬಂದಿರುವ. ಬೀಜಂ ಅಂದ್ರೆ ಇನ್ನು ಪಕ್ವವಾಗಿ ಫಲರೂಪಕ್ಕೆ, ಕೂಟಂ ಅಂದ್ರೆ ಪಕ್ವವಾಗಿ ಫಲರೂಪಕ್ಕೆ ಬಂದಿರುವ ಪಾಪ ಅಲ್ವಾ? ಅಂದ್ರೆ ಅವ್ರು ಹೇಳ್ತಾರೆ ಈ 4 ಪಾಪ ಕಾರ್ಯಗಳು ಯಾವ ರೀತಿ ಬರ್ತದೆ, ನಾವು ಅಂದ್ರೆ ರೂಪದಲ್ಲಿ ಉಳಿದಿರುವುದು ಇನ್ನು ಕೂಟಂ, ಅಪ್ರಾರಬ್ಧ ಇನ್ನೊಂದು ಫಲಕ್ಕೆ ಬರಲಿರುವ ಪಾಪ. ಅಂದ್ರೆ 4 ಕರ್ಮ ಫಲೋನ್ಮುಖ ಯಾವ ರೀತಿ ಅಂದ್ರೆ ನಮ್ಗೆ ಬರ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಅಂದ್ರೆ
ನಾವು ನಮ್ಮ ಕ್ರಿಯೆಗಳನ್ನ ನಾವ್ ಏನ್ ಮಾಡ್ತಿದ್ವಿ, ಈಗ ನಾವು ಮಾಡುವಂತಹ ಕ್ರಿಯೆಗಳ ಮೂಲಕ ನಮಗೆ ಈ 4 ಪಾಪಗಳು ಬರ್ತದೆ. ಅಂದ್ರೆ ನಾವೀಗ ಯೋಚಿಸಿರ್ಬೋದು, ಈಗ ನಾವ್ ಏನ್ ಮಾಡ್ತಾ ಇದೀವಿ ಮುಂದೆ ನಮ್ಗೆ ಸಿಗ್ತದೆ, ಅದು ಖಂಡಿತ ಸಿಗ್ತದೆ. ನಮಗೆ ಗೊತ್ತಿಲ್ಲ, ಆದ್ರೆ ಅದು ನಮಗೆ ಬೀಜವಾಗಿ ಕೂಟವಾಗಿ ಅಲ್ಲೇ ನಿಂತಿದೆ. ಆದ್ರೆ ಪ್ರಾರಬ್ಧ ಆಲ್ರೆಡಿ ನಮ್ಗೆ ಅನುಭವಿಸ್ತಾ ಇದೀವಿ ನಾವು ಅಲ್ವಾ. ಇನ್ನು ಫಲರೂಪಕ್ಕೆ ಇನ್ನು ಬರದೇ ಇರುವಂತಹ ಪಾಪ ಸಹ ಇದೆ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದೆಲ್ಲ ಪ್ರಾರಬ್ಧ, ಅಪ್ರಾರಬ್ಧ, ಕೂಟಂ, ಬೀಜಂ ಅಲ್ವಾ. ಇದನ್ನ ನಾವು ನೋಡ್ಬೋದು. ಮುಂದೆ ಮಾತಾಜಿ ಆಲ್ರೆಡಿ ಓದಿದ್ದೇವೆ ಕೂಡ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ 4 ನೀವು ಪಾಪಕರ್ಮಗಳ ವಿಧಗಳು. ಓದಿ ಯಾರಾದ್ರು. ಹರೇ ಕೃಷ್ಣ ಮಾತಾಜಿ. ಪಾಪಕರ್ಮಗಳ ವಿವರಗಳು. ಪಾಪಂ ಅಪ್ರಾರಬ್ಧ, ಇನ್ನೂ ಫಲರೂಪಕ್ಕೆ ಬಂದಿಲ್ಲದ ಪಾಪಕೃತ್ಯ. ಕೂಟಂ ಬೀಜ ರೂಪದಲ್ಲಿ ಉಳಿದಿರುವ ಪಾಪ. ಬೀಜಂ ಪಕ್ವವಾಗಿ ಫಲರೂಪಕ್ಕೆ ಬಂದಿರುವ ಪಾಪ. ಅಪ್ರಾರಬ್ಧ ಇನ್ನೇನು ಫಲಕ್ಕೆ ಬರಲಿರುವ ಪಾಪಕರ್ಮ ಫಲ. ಫಲೋನ್ಮುಖಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ನೋಡಿ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ಎಕೋ ಹೊಡಿತಾ ಇದ್ಯಾ? ಇಲ್ಲಲ್ಲ. ನೋಡಿ ಇಲ್ಲಿ ಹೇಳ್ತಾರೆ ಪಾಪಕರ್ಮಗಳ ವಿಧಗಳು, ಫಲಗಳ ವಿಧಗಳು. ಪಾಪಂ ಅಪ್ರಾರಬ್ಧ. ಇನ್ನು ಪಾಪಂ ಅದರಲ್ಲಿ ಅವರು ಕೊಟ್ಟಿದ್ದಾರೆ ನೋಡಿ ಅಲ್ವಾ, ಯಾವ ರೀತಿ ಅಪ್ರಾರಬ್ಧ, ಕೂಟಂ, ಬೀಜಂ ಅನ್ನೋದನ್ನ ನಾವು ನೋಡ್ಬೋದು. ಅಪ್ರಾರಬ್ಧ ಕೆಳಗಡೆ ಅಲ್ವಾ. ಇಲ್ಲಿ ಇನ್ನೂ ಫಲರೂಪಕ್ಕೆ ಬಂದಿಲ್ಲದ ಪಾಪಕೃತ್ಯ ಅಪ್ರಾರಬ್ಧ ಅಂದ್ರೆ. ಬೀಜ ರೂಪದಲ್ಲಿ ಉಳಿದಿರುವ ಪಾಪ ಕೂಟಂ. ಬೀಜಂ ಅಂದ್ರೆ ಪಕ್ವವಾಗಿ ಫಲರೂಪಕ್ಕೆ ಬಂದಿರುವ ಪಾಪ ಅಲ್ವಾ. ಇನ್ನೇನು ಫಲಕ್ಕೆ ಬರಲಿರುವ ಪಾಪ ಕರ್ಮ ಫಲ ಫಲೋನ್ಮುಖಂ ಅಪ್ರಾರಬ್ಧ. ಅರ್ಥ ಆಯ್ತಾ? ಹರೇ ಕೃಷ್ಣ. ನೋಡ್ಕೊಂತ ಇದ್ದೀರಲ್ಲ, ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಎರಡು ಮೇಲೇನು ಅಪ್ರಾರಬ್ಧ ಇದೆ ಮತ್ತೆ ಕೆಳಗಡೆನು ಅಪ್ರಾರಬ್ಧ ಇದೆ ಮಾತಾಜಿ, ಅದು ಗೊತ್ತಾಗ್ಲಿಲ್ಲ. ಅದು ಇದಾಗಿರ್ಬೋದು ಮಾತಾಜಿ. ಕೆಳಗಿದ್ದು ಪ್ರಾರಬ್ಧನಾ ಮಾತಾಜಿ? ಹಾ ಹೌದು. ನೋಡಿ ಅಪ್ರಾರಬ್ಧ ಅಂದ್ರೆ ಇನ್ನು ಬೀಜ ಇನ್ನು ಫಲರೂಪಕ್ಕೆ ಬಂದಿಲ್ಲದು. ಅಪ್ರಾರಬ್ಧ ಅಂದ್ರೆ ಇನ್ನು ಬರ್ಲಿಲ್ಲ ಮಾತಾಜಿ. ಅದನ್ನ ಅರ್ಥ ಮಾಡ್ಕೋಬೇಕು. ಬಂದಿಲ್ಲದು ಅಲ್ಲಿ ಕೊಟ್ಟಿದ್ದಾರೆ. ಇನ್ನೇನು ಫಲಕ್ಕೆ ಬರಲಿರುವ ಪಾಪಕರ್ಮ ಅಂದ್ರೆ ಪ್ರಾರಬ್ಧಕ್ಕೆ ಹೋಗಿ ಅವ್ರು ಹಾಗೆ ಕೊಟ್ಟಿರ್ಬೋದು ಮಾತಾಜಿ. ಅಪ್ರಾರಬ್ಧ ಅಂದ್ರೆ ನಾವು ಅರ್ಥ ಮಾಡ್ಕೊಂಡ್ರೆ ಇನ್ನು ಫಲರೂಪಕ್ಕೆ ಬಂದಿಲ್ಲ ಮಾತಾಜಿ. ಬಂದಿಲ್ಲದ್ದು. ಪ್ರಾರಬ್ಧ ಈಗ ನಾವು ಈಗನೇ ಅನುಭವಿಸ್ತಾ ಇದೀವಿ. ಆಲ್ರೆಡಿ ಬಂದಿದೆ ನಮ್ಗೆ. ಏನಪ್ಪಾ ಮಾಡಿದ್ದು ಪ್ರಾರಬ್ಧ ಅಂತ ಹೇಳ್ತೀವಿ ನಾವು ಅಲ್ವಾ. ಅದು ಆಲ್ರೆಡಿ ನಮ್ಗೆ ಬಂದಿದೆ. ಇನ್ನೇನು ನಮ್ಗೆ ಗೊತ್ತು ಬೀಜ ರೂಪದಲ್ಲಿ ಉಳಿದಿರುವ ಪಾಪ ಕೂಟಂ ಅಂತೇವೆ. ಬೀಜ ಯಾವಾಗ ಪಕ್ವವಾಗಿ ಫಲರೂಪಕ್ಕೆ ಬಂದಿರುವ ಪಾಪ, ಅದು ಇನ್ನು ಬೀಜವಾಗಿ ಮೊಳಕಾಗಿ ಬರ್ತದೆ. ಹರೇ ಕೃಷ್ಣ ಮಾತಾಜಿ. ಓದಿ. ಪ್ರಭುಜಿ ಓದಿ. ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ ವಿನಯ್ ಮಾತಾಜಿ. ಪ್ರಭುಜಿ ಓದಿ. ಹಾ ಮಾತಾಜಿ. ಪಾಪಂ ಪಾಪಕರ್ಮಗಳ ಫಲಗಳ ಬೆಳವಣಿಗೆಯ ವಿವಿಧ ಹಂತಗಳನ್ನು ಇಲ್ಲಿ ವಿಶ್ಲೇಷಿಸಲಾಗಿದೆ. ಪಕ್ವ ಸ್ಥಿತಿಗೆ ಬಂದಿವೆ ಎನ್ನುವಂತಹ ಪಾಪಕರ್ಮ ಫಲಗಳು ನಾವು ಈ ಹೊತ್ತು ನಮ್ಮ ಜೀವನದಲ್ಲಿ ಅನುಭವಿಸುತ್ತಿರುವ ಯಾತನೆಯನ್ನು ಸೂಚಿಸುತ್ತದೆ. ಬೀಜ ರೂಪದಲ್ಲಿರುವ ಪಾಪ ಕರ್ಮ ಫಲಗಳು ವಿವಿಧ ರೀತಿಯ ನಮ್ಮ ಆಸೆಗಳಿಂದ ಮೊಳಕೆಯ ಪ್ರಕ್ರಿಯೆಯಲ್ಲಿದೆ. ಕೂಟ ರೂಪದಲ್ಲಿರುವ ಪಾಪ ಕರ್ಮ ಫಲಗಳು ಬೀಜ ರೂಪದ ಹಂತಕ್ಕೆ ಮುಂಚಿತವಾಗಿ, ಅಂದರೆ ಮೊಳಕೆಯೊಡೆಯುವ ಹಂತದಲ್ಲಿದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ನೋಡಿ ಅದೇ ಬಗ್ಗೆನೆ ಹೇಳ್ತಿದ್ದಾರೆ. ಪಾಪ ಅಂದ್ರೆ ಪಾಪಕರ್ಮಗಳ ಫಲಗಳ ಬೆಳವಣಿಗೆಯ ವಿವಿಧ ಹಂತಗಳನ್ನ ನಾವು ಇಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಅಲ್ವಾ. ಏನಂತಂದ್ರೆ ಪಕ್ವ ಸ್ಥಿತಿಗೆ ಬಂದಿದೆ ಎನ್ನುವಂತಹ ಪಾಪಕರ್ಮ ಫಲಗಳು ನಾವು ಇವತ್ತು ಏನ್ ಅನುಭವಿಸ್ತಿದೀವಿ ಅದು ಅನುಭವಿಸ್ತಿರುವುದು ಯಾತನೆಯನ್ನ ಸೂಚಿಸುತ್ತದೆ. ಬೀಜ ರೂಪದಲ್ಲಿರುವ ಪಾಪ ಕರ್ಮ ಫಲಗಳು ವಿವಿಧ ರೀತಿಯ ನಮ್ಮ ಆಸೆಗಳಿಂದ ಮೊಳಕೆ, ಅಂದ್ರೆ ನಮಗೆ ಏನೋ ಒಂದು ಡಿಸೈರ್ ಇರ್ತದೆ. ಈ ಡಿಸೈರ್ ಮೂಲಕ ನಮ್ಗೆ ದೇಹ ಬಂದಿರೋದಲ್ವಾ. ಆ ಡಿಸೈರ್ ಅನ್ನ ಪೂರೈಕೆ ಮಾಡ್ಲಿಕ್ಕೆ ಭಗವಂತ ನಮ್ಗೆ ಈ ದೇಹವನ್ನ ಕೊಟ್ಟಿದ್ದಾರೆ. ಆ ಡಿಸೈರ್ ಇನ್ನೂ ಇದೆ ನಮ್ಮಲ್ಲಿ. ಅದಕ್ಕೆ ನಾವು ಏನ್ ಹೇಳ್ತಾರೆ ಬೀಜ. ಅದೇ ರೀತಿ ಅದು ಕೂಟ ರೂಪದಲ್ಲಿ ಸಹ ಕೂಟ ರೂಪದಲ್ಲಿರುವ ಪಾಪ ಕರ್ಮ ಫಲಗಳು ಬೀಜ ರೂಪದ ಹಂತಕ್ಕೆ ಮುಂಚಿತವಾಗಿ, ಅಂದ್ರೆ ಮೊಳಕೆ ಒಡೆಯುವ ಹಂತ ಏನಂತಾರೆ ಕೂಟ ಅಂತ ಹೇಳ್ತಾರೆ. ನೆಕ್ಸ್ಟ್ ಹರೇ ಕೃಷ್ಣ. ಅಂದ್ರೆ ನಾವು ಇದೆಲ್ಲಾ ಮಾಡ್ತಾ ಇದ್ದೀವಿ, ಇದೆಲ್ಲ ನಾವು ಹೇಳ್ತಾ ಇದ್ದೀವಿ, ಆದ್ರೆ
ಅದು ಒಂದೇ ನಮ್ಗೆ ಏನ್ ಮಾಡ್ಕೋಬೇಕು ನಾವು ಭಕ್ತಿ ಸೇವೆಯನ್ನ ಅಳವಡಿಸ್ಕೊಳ್ಬೇಕು. ಇದೆಲ್ಲ ನಮ್ಗೆ ಪಾಪ ಪ್ರಾರಬ್ಧ ಬೀಜಂ ಕೂಟಂ ನಮ್ಗೆ ಪದೇ ಪದೇ ಹೇಳ್ತಾ ಇದ್ದಾರೆ ಅಲ್ವಾ. ಈ ಓದಿ ಓದಿ. ಹರೇ ಕೃಷ್ಣ ಮಾತಾಜಿ. ಪಾಪಂ ಅಪ್ರಾರಬ್ಧ ನೆಟ್ವರ್ಕ್ ನನ್ನದಾ? ಹರೇ ಕೃಷ್ಣ. ಮೂಲವಾಗಿದೆ ಮತ್ತು ಇದರಿಂದ ಜೀವನದ ವಿಪತ್ತುಗಳು ಮತ್ತು ಭಕ್ತಿ ಸೇವೆ. ಹರೇ ಕೃಷ್ಣ ಮಾತಾಜಿ. ಪಾಪಂ ಅಪ್ರಾರಬ್ಧವು ಎಲ್ಲದರ ಮೂಲವಾಗಿದೆ ಮತ್ತು ಇದರಿಂದ ಜೀವನದ ವಿಪತ್ತುಗಳ ಎಲ್ಲಾ ಹಂತಗಳು ಅಭಿವೃದ್ಧಿಗೊಳ್ಳುತ್ತವೆ ಮತ್ತು ಭಕ್ತಿ ಸೇವೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಜೀವನದ ವಿಪತ್ತುಗಳ ಈ ಎಲ್ಲಾ ಹಂತಗಳು ಸ್ಥಗಿತಗೊಳ್ಳುತ್ತವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೋಡಿ ಇಲ್ಲಿ ಹೇಳ್ತಾರೆ ಅಪ್ರಾರಬ್ಧವು ಎಲ್ಲದರ ಮೂಲವಾಗಿದೆ ನಮಗೆ. ಎಲ್ಲದರ ಮೂಲ ಏನದು? ನಾವು ಇದರಿಂದ ನಾವ್ ಯಾವ ರೀತಿ ನೆಟ್ವರ್ಕ್ ಸಿಗಲ್ಲ ಮಾಡ್ಕೊಳ್ಳಿ. ಹರೇ ಕೃಷ್ಣ. ನೋಡಿ ಅಪ್ರಾರಬ್ಧ ಅಂದ್ರೆ ನಾವು ನೋಡಿದ್ದೇವೆ ಇನ್ನು ಫಲರೂಪಕ್ಕೆ ಬಂದಿಲ್ಲದಲ್ವಾ. ನಾವು ಇನ್ನು ತುಂಬಾ ಡಿಸೈರ್ ಇಟ್ಕೊಂಡಿದ್ದೇವೆ. ನಮ್ಗೆ ನಮ್ಮ ಗುರಿ ಗೊತ್ತಿಲ್ಲ ನಮ್ಗೆ. ನಾವು ನೋಡಿ ಅಪ್ರಾರಬ್ಧವು ಎಲ್ಲದರ ಮೂಲವಾಗಿದೆ. ನಮ್ಮ ಆಸೆಗಳೇ, ನಮ್ಮ ರಾಗಗಳು, ನಮ್ಮ ದ್ವೇಷಗಳೇ ನಮ್ಗೆ ಅಪ್ರಾರಬ್ಧಕ್ಕೆ ಕಾರಣ. ಇದರಿಂದ ಜೀವನ ವಿಪತ್ತುಗಳ ಎಲ್ಲ ಹಂತಗಳು ಅಭಿವೃದ್ಧಿಗೊಳ್ಳುತ್ತವೆ ಮತ್ತು ಭಕ್ತಿ ಸೇವೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ಜೀವನದ ವಿಪತ್ತುಗಳ ಎಲ್ಲ ಹಂತಗಳನ್ನ ಸ್ಥಗಿತಗೊಳ್ಳುತ್ತದೆ. ನೋಡಿ ನಮ್ಗೆ ಜೀವನದ ವಿಪತ್ತು ಅಂತ ಹೇಳ್ತಾರೆ. ಜೀವನದಲ್ಲಿ ನಮಗೆ ಏನು ಕಷ್ಟ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ನಮ್ಗೆ ಯಾವ್ದು ಅನ್ನೋದನ್ನ ಹೇಳ್ತಾರೆ. ನಮ್ಗೆ ಈಗ ಜೀವನದಲ್ಲಿ ನಮ್ಗೆ ಏನ್ ಕಷ್ಟ ಅಂತ ಅನ್ಕೊಂತೀವಿ ನಾವೆಲ್ಲರೂ? ಹೇಳ್ತೀರಾ ಯಾರಾದ್ರೂ? ಅಂದ್ರೆ ನಮ್ಗೆ ಜೀವನದಲ್ಲಿ ಈಗ ನಮ್ಗೆ ತುಂಬಾ ಕಷ್ಟ ಬರ್ತಾ ಇದೆ. ನಾವ್ ಕಷ್ಟ ಅಂದ್ರೆ ಏನು ನಮಗೆಲ್ಲ ಹೇಳ್ತೀರಾ? ಕಷ್ಟ ಅಂದ್ರೆ ಏನು ನಮ್ಮ ಜೀವನದಲ್ಲಿ? ಇಲ್ಲಿ ಹೇಳ್ತಾರೆ ಅಪ್ರಾರಬ್ಧವು ಎಲ್ಲದರ ಮೂಲವಾಗಿದೆ. ನಮ್ಗೆ ಏನು ನಾವು ಅಂದ್ರೆ ಹೇಳ್ತಿದೀವಿ ಎಲ್ಲರೂ. ಅಂದ್ರೆ ಕಷ್ಟ ಅಂದ್ರೆ ಏನು ನಿಮ್ಮ ಭಾವನೆಯಲ್ಲಿ ಹೇಳ್ತೀರಾ? ಕಷ್ಟ ಅಂದ್ರೆ ಏನು? ನಮಗೆ ದುಃಖ ಕೊಡುವಂತ ಕಾರ್ಯವಂತದ್ದು. ಹೌದಲ್ಲ? ಅಂದ್ರೆ ಈಗ ನಾನು ಭೌತಿಕದಲ್ಲಿ ಕೇಳ್ತಾ ಇರೋದು. ನಾವು ಯಾವಾಗ ನೋವಾಗ್ತದೆ ನಮಗೆಲ್ಲ? ಯಾವಾಗ ನೋವಾಗ್ತದೆ ನಮಗೆಲ್ಲ? ಕಷ್ಟ ಬಂದಾಗ ನೋವಾಗುತ್ತೆ. ಅದೇ ಏನ್ ಕಷ್ಟ? ಸಿಚುವೇಶನ್. ನಮ್ಗೆ ದುಃಖ ಅಂತಂದ್ರೆ ಏನ್ ತಿಳ್ಕೊಂಡಿದೀವಿ ನಾವು? ನಮಗೆ ನಮ್ಮ ಪರ್ಸನಲ್ ಏನಾದ್ರೆ ಕಷ್ಟ ಬಂದ್ರೆ ಈಗ ಏನ್ ತಿಳ್ಕೊಂಡಿದೀವಿ ನಾವು ಭೌತಿಕದಲ್ಲಿ? ನಾನ್ ಕೇಳ್ತಾ ಇದ್ದೀನಿ. ಇಲ್ಲಿ ಹೇಳ್ತಾರೆ ವಿಪತ್ತುಗಳು ಅಲ್ವಾ? ಅದೇ ನಮ್ಮ ಭೌತಿಕದಲ್ಲಿ ನಾವು ಈಗ ಸಾಮಾನ್ಯವಾಗಿ ಅನುಭವಿಸಿರುವುದು. ಈಗ ನಮ್ಗೆ ದುಃಖ ಬರ್ತದೆ, ನಾವು ಅಳ್ತೇವೆ. ಯಾವಾಗ ಅಳುದು? ಕಷ್ಟಗಳು ಬಂದಾಗ. ಏನ್ ಕಷ್ಟ? ದೇಹ ರೂಪದ ಮನಸ್ಸಿಗೆ ನೋವಾದಾಗ. ಆ ಮನಸ್ಸಿಗೆ ನೋವು ಯಾವಾಗ ಅಂದ್ರೆ, ಈಗ ನಾವು ಹೇಳ್ಬೇಕಂದ್ರೆ ನನ್ನ ಕುಟುಂಬಕ್ಕೆ ಏನಾದ್ರೆ ಆದ್ರೆ, ಅಥವಾ ಕುಟುಂಬದಲ್ಲಿ ಅಲ್ವಾ? ಈಗ ಅರ್ಥ ಆಯ್ತಾ? ನಮ್ಮ ವಿಪತ್ತುಗಳೇನು ಅಂತಂದ್ರೆ, ಈಗ ನಾವೇನಿದ್ದೇವೆ ಇಲ್ಲಿ, ನಮ್ಗೆ ಈಗ ಅಂದ್ರೆ ನಮ್ಮ ಉದಾಹರಣೆ ಹೇಳ್ಬೇಕಂದ್ರೆ, ಈಗ ಒಬ್ಬರಿಗೆ ಕಷ್ಟ ದುಃಖ ಅಂದ್ರೆ ಏನು ಅಂದ್ರೆ, ನನ್ಗೆ ಈಗ ಮದ್ವೆ ಆಗ್ಲಿಲ್ಲ ಅನ್ನೋ ದುಃಖ, ಇನ್ನೊಬ್ಬರಿಗೆ ಮಕ್ಕಳಾಗ್ಲಿಲ್ಲ ಅನ್ನೋ ದುಃಖ, ಇನ್ನೊಬ್ಬರಿಗೆ ಮನೆ ಇಲ್ಲ ಅನ್ನೋ ದುಃಖ, ಇನ್ನೊಬ್ಬರಿಗೆ ಯಾವ್ದೋ ರೋಗ ಬಂದಿದೆ ಅನ್ನೋ ದುಃಖ. ಇದು ಏನಾಗ್ತದೆ ನಮಗೆ ಒಳಗಡೆ? ಡಿಸೈರ್ ಆಗ್ತಾ ಇದೆ ನಮ್ಗೆಲ್ಲ. ಅಪ್ರಾರಬ್ಧ ಎಲ್ಲದರ ಮೂಲವಾಗಿದೆ. ಇದು ಆಸೆ ನಮಗೆ. ಇದರಿಂದ ಆದ್ರೆ ನಮ್ಮ ನಿಜವಾದ ಸಂಕಟ ಏನಿರ್ಬೇಕು? ನಮ್ಮ ನಿಜವಾದ ವಿಪತ್ತು ನಮಗೆ ಏನ್ ತಿಳಿದಿರ್ಬೇಕಂದ್ರೆ, ನಾವು ಜನ್ಮ ಮೃತ್ಯು ಜರನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನೋದು ನಮ್ಮ ಪ್ರಜ್ಞೆ ಇರ್ಬೇಕು. ಆದ್ರೆ ನಿಮ್ಮೆಲ್ಲರ ಪ್ರಜ್ಞೆ ಏನು ನಮಗೆಲ್ಲ ಅಂದ್ರೆ, ನಮ್ಗೆ ದೇವರ ಅದು ಕೊಡ್ಲಿಲ್ಲ, ನಮ್ಗೆ ಇದು ಕೊಡ್ಲಿಲ್ಲ, ನಮಗೆ ಇದು ಕಷ್ಟ, ನಮಗೆ ಅದು ಕಷ್ಟ ಅಂತ ಹೇಳ್ತಾ ಇದೀವಿ. ಅದೇ ನಮ್ಮನ್ನ ಅಪ್ರಾರಬ್ಧವಾಗಿ ಪರಿವರ್ತನೆ ಮಾಡ್ತದೆ. ಯಾಕಂದ್ರೆ ಆ ಡಿಸೈರ್ ಇಟ್ಕೊಂಡಿದ್ದೇವೆ ನಾವು ಸಂಪೂರ್ಣವಾಗಿ. ಆದ್ರೆ ಆ ಡಿಸೈರ್ ಆಸೆ ಬೇಕು ಅನ್ನಲ್ಲ, ಬೇಡ ಹೇಳಲ್ಲ. ಆ ಆಸೆ ಕೃಷ್ಣನ ಮೂಲಕವಾಗಿರ್ಬೇಕು. ಈಗ ನಮಗೆ ಕುಟುಂಬ ಇದೆ, ಎಲ್ಲ ಇದೆ, ಅದನ್ನ ನಾವು ಕೃಷ್ಣನಿಗೋಸ್ಕರ ನಾವು ಪ್ರಯತ್ನ ಮಾಡ್ಬೇಕು. ಆಗ ಈ ಅಪ್ರಾರಬ್ಧದಿಂದ ಅಂದ್ರೆ ನಾವು ಇಲ್ಲಿ ಹೇಳ್ತಾರೆ ಭಕ್ತಿ ಸೇವೆ ಭಕ್ತಿ ಸೇವೆ ಭಕ್ತಿ ಸೇವೆ ಅಂತ. ಅಂದ್ರೆ ಹೇಗೆ ನಾವು ಈ ಪಾಪವನ್ನ ನಿರ್ಮೂಲನ ಮಾಡ್ಬೇಕು ಅಂದ್ರೆ, ನಾವು
ನಾವು ಪಾಪ ಬರದೇ ಇರುವ ತರ ನಾವ್ ಯಾವ ರೀತಿ ಮಾಡ್ಬೇಕು, ನಮ್ಮ ಪಾಪಗಳನ್ನ ತೊಡೆದು ಹಾಕ್ಬೇಕಂದ್ರೆ ಅದ್ ಏನಾಗ್ಬೇಕು, ಭಗವಂತನಿಗೆ ನಾವು ಯಾವ ರೀತಿ ಶರಣಾಗ್ಬೇಕು, ನಾವು ಯಾವ ರೀತಿ ಭಗವಂತನಿಗೆ ನಮ್ಮ ಭಕ್ತಿಯನ್ನ ಸ್ವಲ್ಪ ಮಟ್ಟಿಗೆ ನಾವು ಅವರಿಗೆ ಕೊಡ್ಬೇಕು, ಯಾವ ರೀತಿಯಲ್ಲಿ ನಾವು ಅವರಿಗೆ ಸ್ಮರಣೆಯನ್ನ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನಮ್ಗೆ ತಿಳಿದ್ರೆ ನಮ್ಗೆ ಗೊತ್ತಾಗ್ತದೆ. ಆ ವಿಪತ್ತುಗಳಿಂದ ನಾವು ಪಾರಾಗಬಹುದು. ಎಲ್ಲ ನೋಡಿ ಹೇಳ್ತಾರೆ, ಇದರಿಂದ ಜೀವನದ ವಿಪತ್ತುಗಳ ಎಲ್ಲ ಹಂತಗಳು ಅಭಿವೃದ್ಧಿಗೊಳ್ಳುತ್ತವೆ. ಮತ್ತು ಭಕ್ತಿ ಸೇವೆಯನ್ನ ಅಳವಡಿಸಿಕೊಳ್ಳುವ ಮೂಲಕ ಅಲ್ವಾ, ನೋಡಿ ಅದೇ ಭಕ್ತಿ ಸೇವೆಯನ್ನ ನಾವ್ ಯಾವಾಗ ಅಳವಡಿಕೆ ಮಾಡ್ಕೊಳ್ತೀವಿ ಅಂದ್ರೆ ನಮಗೆ ಏನೋ ದೊಡ್ಡ, ಈಗ ನಮಗೆ ಏನ್ ಕೊಟ್ಟಿದ್ದಾರೆ ಕೃಷ್ಣ ಅದರ ಜೊತೆ, ಆದ್ರೆ ಅದಕ್ಕೂ ಮೀರಿ ನಾವು ಆಸೆ ಪಡ್ತೇವೆ ಏನಂತ ನಮ್ಗೆ ಇದ್ದಿದ್ರೆ ನಾವು ಮಾಡ್ತಾ ಇದ್ವಿ, ನನಗೆ ಇಷ್ಟು ಚೆನ್ನಾಗಿ ವ್ಯವಸ್ಥೆ ಕೊಟ್ಟಿದ್ರೆ ನಾನು ತುಂಬಾ ಚೆನ್ನಾಗಿ ಭಕ್ತಿ ಸೇವೆ ಮಾಡ್ತಿದ್ನಪ್ಪ, ನಂಗೆ ಈ ತರ ನನಗೆ ಏನಾದ್ರೆ ನಂಗೆ ತುಂಬಾ ಅನುಕೂಲ ಇಲ್ಲ, ಅದಕ್ಕೆ ನಾವು ಹೇಳ್ತೀವಲ್ಲ, ನನಗೆ ತುಂಬಾ ಅನುಕೂಲ ಇಲ್ಲ, ನಾನು ತುಂಬಾ ಭಕ್ತಿ ಸೇವೆ ಚೆನ್ನಾಗ್ ಮಾಡ್ತಾ ಇದ್ದೆ, ದೇವ್ರು ಇನ್ನು ಕೊಡ್ಲೇ ಇಲ್ಲ, ನಾವು ನೋಡೋಣ ಮುಂದೆ, ಆತರ ನಮ್ಮ ಭಾವನೆ. ಅಂದ್ರೆ ನಾವಿನ್ನು ಹೋಗ್ತಿಲ್ಲ, ಅದು ನಮ್ಮನ್ನ ಬಿಡ್ತಿಲ್ಲ, ಯಾವ್ದದು ಡಿಸೈರ್, ನಮ್ಮ ಬಯಕೆ, ನಮ್ಮ ಆಸೆಗಳನ್ನ ನಮ್ಮನ್ನ ಬಿಡ್ತಿಲ್ಲ. ನಾವು ಏನೇ ದೊಡ್ಡದಾಗಿ ನಾವು ಇಲ್ಲಿ ಹೇಳ್ಬೋದು, ಆದ್ರೆ ಅದು ನಮಗೆ ಅಳವಡಿಕೆ ಆದಾಗ ಮಾತ್ರ ನಮಗೆ ಅದಾಗ್ತದೆ. ಅಂದ್ರೆ ನಾವಿನ್ನೂ ತುಂಬಾ ಹಿಂದೆ ಇದ್ದೇವೆ, 0 ಅಂತ ಹೇಳ್ತಾರೆ ನಮ್ಗೆ ಹಿರಿಯ ಭಕ್ತರು ಹೇಳ್ತಾರೆ, ನಾವು ಭಕ್ತಿಯಲ್ಲಿ ಹೇಗಿದ್ದೇವೆ 0 ಇಲ್ಲವೇ ಇಲ್ಲ, ಪಾಯಿಂಟ್ ಬಿನ್ನು ಬರ್ಲೇ ಇಲ್ಲ. ಅಂದ್ರೆ ನಾವು ಗೊತ್ತಾಗ್ತಿಲ್ಲ ನಾವು ಏನ್ ಮಾಡ್ತಾ ಇದೀವಿ, ಇಲ್ಲಿ ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದೀವಿ, ನಾವು ಶ್ರವಣವನ್ನ ಮಾಡ್ತಾ ಇದೀವಿ, ಭಾಗವತಮನ್ನ ಕೇಳ್ತಿದೀವಿ, ಆದ್ರೆ ಇನ್ನೂ ನಾವು ಮುಂದಕ್ಕೆ ಹೋಗ್ಬೇಕಂತ ನಮ್ಗೆ ನಮ್ಮ ಪ್ರಭುಪಾದವರು ಬಯಸ್ತಾರೆ. ಅಂದ್ರೆ ಆತ್ಮದ ಉದ್ಧಾರ ನಮ್ಗೆ ಇಲ್ಲಿ ಹೇಳ್ತಾರಲ್ಲ, ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಮ್ಮ ರೂಪ ಗೋಸ್ವಾಮಿ ಅವರು ಹೇಳ್ತಾರಲ್ಲ, ಏನಂತ ಹೇಳ್ತಾರೆ, ಈ ನರಳುತ್ತಿರುವ ಮನುಕುಲಕ್ಕೆ ಯಾವ ರೀತಿ ನರಳುತ್ತಾ ಇದ್ದೀವಿ ನಾವು, ನರಳ್ತಾ ಇದೀವಿ ನಾವೆಲ್ಲ ಯಾವ ರೀತಿ, ಈ ಡಿಸೈರ್ ಇಟ್ಕೊಳ್ತೇವೆ, ಪಾಪ ಮಾಡ್ತೇವೆ, ಪುಣ್ಯ ಮಾಡ್ತೇವೆ, ಬಂಧನಕ್ಕೊಳಗಾಗ್ತೇವೆ, ಅದು ಸಿಗದಿದ್ರೆ ಅಳ್ತಿದೀವಿ, ಇದು ಸಿಗದಿದ್ರೆ ಉಳ್ತೀವಿ, ಪುನರಪ ಜನನಂ ಪುನರಪಿ ಮರಣಂ, ರೋಗ ಬರ್ತದೆ, ಮತ್ತೆ ಅದೇನ್ ಹೇಳ್ತೀವಿ, ಜನ್ಮ ಮೃತ್ಯು ಜರ, ಇದ್ರಲ್ಲೇ ನಾವು ರುಟೀನ್ ಮಾಡ್ತಾ ಇದೀವಿ, ಅದು ನಮ್ಮ ನಿಜವಾದ ವಿಪತ್ತು. ಆದ್ರೆ ನಮ್ಮ ವಿಪತ್ತು ನಾವು ಹೇಳ್ತಾ ಇದ್ದೀವಿ ದೈಹಿಕದ, ಇಲ್ಲಿ ನಾವು ಭೂಮಿಯಲ್ಲಿ ಇದ್ದಾಗ ನಮ್ಮ ನೀಡ್ಸ್ ಏನಿದೆ ಇದೆಲ್ಲ ಸಿಗ್ಲಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು. ಆದ್ರೆ ಇಲ್ಲಿ ಹೇಳ್ತಾರೆ ನಮ್ಮ ಭಕ್ತಿ ರಸಾಮೃತ ಸಿಂಧುವಿನೆಲ್ಲ ನಮ್ಮ ರೂಪ ಗೋಸ್ವಾಮಿ ಅವ್ರು ಏನ್ ಹೇಳ್ತಾರೆ, ನರಳುತ್ತಿರುವ ಮನುಕುಲಕ್ಕೆ ಅದೇನು ನಾವು ಕೊಡ್ಬೇಕು, ಸ್ವಲ್ಪವಾದ್ರೂ ನಾವು ಒಳಿತನ್ನ ಮಾಡ್ಬೇಕಂದ್ರೆ ನಾವು ಭಗವಂತನ ಸೇವೆಯನ್ನ ಮಾಡ್ಬೇಕು, ಭಗವಂತನ ಬಗ್ಗೆ ನಾವು ಅಂದ್ರೆ ತಿಳಿಬೇಕು, ನಮಗೆ ಇರುವ ಭಗವಂತನಿಗಿರುವ ಸಂಬಂಧ ಏನು, ನಾವು ಯಾವ ರೀತಿ ಹೋಗ್ಬೋದು, ಕೃಷ್ಣ ನೀನೀಗ ಕೊಟ್ಟಿದೀಯ ಎಲ್ಲವೂ ನಿನ್ನದೇ ಅನ್ನೋ ರೂಢಿಯನ್ನ ನಾವು ಮಾಡ್ಕೋಬೇಕಾಗ್ತದೆ. ರೂಢಿ ಮಾಡ್ತಾ 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 ನಮಗೆ ಭಗವಂತನೇ ದಾರಿಯನ್ನ ತೋರಿಸ್ತಾರೆ ಅಲ್ವಾ. ಆಗ ನಾವು ಇದರ ವ್ಯತ್ಯಾಸವನ್ನ ನಾವು ಕಲಿತೇವೆ, ನಾವು ಮಾಡ್ಬೇಕಾ ಮಾಡ್ಬಾರ್ದಾ, ನಾವ್ ಯಾವ ರೀತಿ ಅಲ್ಲಿ ಯಾವುದೇ ಒಂದು ಮಾಡಿದ್ರೆ ನಾವು ಭಗವಂತನಿಗೆ ಅಪ್ಪ ಕೃಷ್ಣ ನೀನ್ ಕೊಟ್ಟಿದ್ದಪ್ಪ ಅಷ್ಟೇ ಹೇಳಿದ್ರೆ ಸಾಕು, ಕೃಷ್ಣ ನಮ್ಮನ್ನ ಈ ದುಃಖದಿಂದ ನಿರ್ಮೂಲನೆ ಮಾಡ್ತಾನಂತೆ. ನೀನ್ ಕೊಟ್ಟಿದ್ದಪ್ಪ ಕೃಷ್ಣ, ನನ್ನದೇನಿಲ್ಲ ಆ ಪಾಪ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ಹೇಳ್ತಾರೆ ಪ್ರಸಾದ ಮಾಡದೆ ನಾವು ಆಲ್ರೆಡಿ ಇಷ್ಟು ದಿನ ಕೃಷ್ಣ ಪ್ರಜ್ಞೆಯನ್ನ ಮಾಡ್ಲಿಲ್ಲ, ಗೊತ್ತಿಲ್ಲದೆ ನಾವು ಪಾಪವನ್ನ ಹೊಂಟಿದ್ದೇವೆ ಅಲ್ವಾ. ನಾವು ಯಾವುದೇ ಒಂದು ಇದನ್ನ ಕೃಷ್ಣನ ಇಲ್ಲದೆ ಮಾಡೋದು ಕಳ್ಳನಿಗೆ ಸಮಾನ ಅಂತ ಹೇಳ್ತಾರಂತೆ. ಅಂದ್ರೆ ಈಗ ನಾವು ಪ್ರಸಾದ ಮಾಡದೆ ತಗೊಳ್ಳೋದೇ ಇರುವುದು ಅಲ್ವಾ, ಅದು ಭಗವಂತನೇ ಕೊಟ್ಟಂತಹ, ಭಗವಂತನಿಗೆ ನಾವು ಕೃತಜ್ಞತನೇ ಇಲ್ಲ, ಓಕೆ ನಮ್ಗೆ ಇಲ್ಲ, ಯಾಕಂದ್ರೆ ನಾವ್ ಹಾಗೆ ಇದ್ದೇವೆ, ನಾವು ನಮ್ಗೆ ಆ ಡಿಸೈರ್ ಮತ್ತೆ ಅಹಂಕಾರ ನಮ್ಮಲ್ಲಿದೆ, ಹೋಗಲ್ಲ, ಅದು ಅನರ್ಥ ನಿವೃತ್ತಿ ಯಾವಾಗ ಹೋಗ್ತದೆ ಅಲ್ವಾ, ಆಗ ಮಾತ್ರ ನಾವು ಭಗವಂತನ ಬಗ್ಗೆ ಒಲವು ಬರ್ತದಂತೆ ನಮ್ಗೆ. ಯಾವಾಗ ನಮ್ಗೆ ಅನರ್ಥ ನಿವೃತ್ತಿ ಹೋಗಲ್ಲ ಅಷ್ಟೋ ತನಕ ಅಂದ್ರೆ ನಾವು ಹೀಗೆ ಒದ್ದಾಡ್ತಿರ್ತೀವಿ. ಆದ್ರೆ ಸಾಧನೆಯಲ್ಲಿದ್ದೇವೆ ನಾವು, ನಮ್ಮ ಆಚಾರ್ಯರು ಏನ್ ಹೇಳಿದ್ದಾರೆ, ಮಾಡ್ತಾ ಇದೀವಿ, ಮಾಡೋಣ ಪ್ರಯತ್ನ ಮಾಡೋಣ, ಭಗವಂತಗೆ ಬಿಡುವಣ, ಗುರು ಹಿರಿಯರಿಗೆ ಶರಣಾಗೋಣ, ಆಗ ಸ್ವಲ್ಪ ಆದ್ರೂ ನಮ್ಗೆ ಅವರು ಈ ವಿಪತ್ತಿನಿಂದ ನಮ್ಗೆ ಪರಿಹಾರ ಕೊಡ್ತಾರೆ ಅಂತ. ಅಂದ್ರೆ ಇದ್ರಲ್ಲಿ ಅಷ್ಟೇ ಏನ್ ಹೇಳ್ತಾರೆ, ಭಕ್ತಿ ಸೇವೆ. ಹರೇ ಕೃಷ್ಣ. ಮುಂದಕ್ಕೆ ಹೋಗೋಣ. ಇದ್ರಲ್ಲಿ ಅಜ್ಞಾನಕ್ಕೆ ಕೊಡ್ತಾ ಇದ್ದಾರೆ, ಓದಿ. ಅವಿದ್ಯೆ, ಅಜ್ಞಾನ. ಸ್ಲೈಡ್ಸ್ ಓದಿ ಮಾತಾಜಿ. ಯಾರು ಓದ್ಲಿಲ್ಲ ಎಲ್ರು ಒಂದೊಂದು ಓದಿ ಮಾತಾಜಿ, ಮತ್ತೆ ರುಟೀನ್ ಆಗಿ ಓದಿ ನೀವು 2 ಸಲ, ಹಾಗೆ ಮಾಡಿ, ಆಗ ಎಲ್ರಿಗೆ ಸಿಗ್ತದೆ ಅಲ್ವಾ.
ಓದಿ ಯಾರು? ಹರೇ ಕೃಷ್ಣ ಮಾತಾಜಿ. ಎಸ್ ಓದಿ. ಅವಿದ್ಯಾ, ಅಜ್ಞಾನ, ಕಾಡಿನಲ್ಲಿ ನೂರಾರೇಕ ಸಹಸ್ರಾರು ಸರ್ಪಗಳು ಹರಿದಾಡುತ್ತಿರುತ್ತವೆ. ಕಿಚ್ಚು ಹತ್ತಿಕೊಂಡಾಗ ಕಿಚ್ಚು ಒಣಗಿದ ಎಲೆ ಇತ್ಯಾದಿಗಳನ್ನು ದಹಿಸುತ್ತದಾಗಿ ಸ್ವಾಭಾವಿಕವಾಗಿ ನೆಲದಲ್ಲಿ ಹರಿದಾಡುವ ಸರ್ಪಗಳಿಗೂ ಬೆಂಕಿ ತಗಲುತ್ತದೆ. 4 ಕಾಲಿನ ಪ್ರಾಣಿಗಳು ಜಿಗಿದು ಓಡಿ ಹೋಗುತ್ತವೆ. ಕೊನೆ ಪಕ್ಷ ಓಡಿ ಹೋಗಲು ಪ್ರಯತ್ನವನ್ನಾದರೂ ಮಾಡುತ್ತವೆ, ಕೂಡಲೇ ನಾಶವಾಗುತ್ತವೆ. ಹಾಗೆ ಕೃಷ್ಣ ಪ್ರಜ್ಞೆ ಎಂಬ ಜ್ವಾಲೆಯು ಎಷ್ಟು ಶಕ್ತಿಯುತವಾದುದೆಂದರೆ ಅಜ್ಞಾನವೆಂಬ ಸರ್ಪಗಳು ತತ್ಕ್ಷಣವೇ ಸಾಯುತ್ತವೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ಹೇಳ್ತಾರೆ ಅಜ್ಞಾನ ಅಲ್ವಾ, ಅವಿದ್ಯೆ. ಏನದು ಅಜ್ಞಾನ? ನಮ್ಗೆ ಏನದು ಅಜ್ಞಾನ ಹೇಳ್ಬೋದಾ ಯಾರಾದ್ರೂ? ನಮಗೆ ಅಜ್ಞಾನ ಹೇಗೆ? ನಾವು ದೇಹ ಅನ್ನೋದು ಮಾತಾಜಿ. ಎಸ್ ಪ್ರಭುಜಿ ಅಲ್ವಾ? ಥ್ಯಾಂಕ್ ಯು ಪ್ರಭುಜಿ. ನನ್ನ ಅಜ್ಞಾನ ಅದೊಂದೇ ನಮ್ಗೆ ಇರೋದು. ನಾನು ನನ್ನ ದೇಹ ಅಷ್ಟೇ. ಅವಿದ್ಯಾ ಅಜ್ಞಾನದಿಂದ ನಾವು ನನ್ನ ದೇಹ ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಏನ್ ಮಾಡ್ಬಾರ್ದು ಅನ್ನೋದು ಗೊತ್ತಾಗ್ತಿಲ್ಲ ಅಲ್ವಾ? ಅದಕ್ಕೆ ಇಲ್ಲಿ ಪ್ರಭುಪಾದವರು ಹೇಳ್ತಾರಲ್ವಾ, ಹೇಗೆ ನಾವು ಅಂದ್ರೆ ನೋಡಿ ನಾವು ನೋಡ್ಬೋದು ಅಂದ್ರೆ ಅವಿದ್ಯೆ ಅಂದ್ರೆ ಏನು ಅಂತಂದ್ರೆ ನಾವು ಅವಿದ್ಯೆ ಅಂದ್ರೆ ನಮ್ಗೆ ಈಗ ನಾವು ಭೌತಿಕದಲ್ಲಿ ನಮ್ಗೆ ವಿದ್ಯೆ ಗೊತ್ತಿಲ್ಲ ಅಂದ್ರೆ ಅದಕ್ಕೆ ನಾವು ಅವಿದ್ಯಾವಂತ ಅಂತ ಹೇಳ್ತೀವಿ, ಅದಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಆ ದೇಹ ಅನ್ನೋ ಭಾವನೆನ ನಮಗೆ ಅವಿದ್ಯೆ. ಆಗ ಇಲ್ಲಿ ಯಾರು ಡಾಕ್ಟ್ರಿಂದ ಹಾಗಿದ್ರೆ ಸಾರಿ, ನಾವು ಲೈವ್ ಅಲ್ಲಿ ಇರುವಾಗ ಮತ್ತೆ ಅದೊಂದು ಹೇಳ್ಬಿಡುದು ಅಲ್ವಾ. ಅಂದ್ರೆ ನಾವ್ ಏನೇ ಉನ್ನತ ಸ್ಥಿತಿಗೆ ಹೋಗಿ ಏನೇ ಕಲ್ತಿದ್ರು ಅದು ಅವಿದ್ಯೆ ಅಂತ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಯಾಕಂದ್ರೆ ನಮಗೆ ಎಲ್ಲವೂ ಗೊತ್ತಿದ್ದು ನಾವ್ ಏನೇ ದೊಡ್ಡ ಹಂತಕ್ಕೆ ಹೋಗ್ತಿದ್ರು ಆ ದೇಹದ ಭಾವನೆ ಹೋಗೋದಿದ್ರೆ ಅಂತದಕ್ಕೆ ಏನ್ ಹೇಳ್ತೀವಿ ನಾವು, ಎಷ್ಟೇ ಪ್ರತಿಷ್ಠೆ ಏನೇ ಇದ್ರು ನಾವು ಉಪಯೋಗಕ್ಕೆ ಬರಲ್ಲ ನಮಗೆ ಅಂತ ನಾವು ನೋಡ್ಬೋದು. ಅದು ಏನಾಗ್ತದೆ, ಅದು ಅವಿದ್ಯೆ ಅನ್ನೋ ಇದಕ್ಕೆ. ಅಂದ್ರೆ ವಿದ್ಯೆ ಅಂದ್ರೆ ಏನು ನಮಗೆ? ಅದು ನಮಗೆ ಆತ್ಮದ ಜ್ಞಾನ ಇಲ್ಲದೆ ನಾವು ಹೋಗ್ತಾ ಇದೀವಿ. ಅದಕ್ಕೆ ಹೇಳ್ತಾರೆ ಈ ಅಜ್ಞಾನ ಏನ್ ಗೊತ್ತಾ, ಏನ್ ಹೇಳ್ತಾರೆ, ಭಾಗವತಂ ಇವತ್ತು ನಾನು ಓದುವಾಗ 5ನೇ ಸ್ಕಂದದಲ್ಲಿ ಹೇಳ್ತಾರೆ, ಈ ಭೌತಿಕ ಜ್ಞಾನ, ಈ ಭೌತಿಕ ಜಗತ್ತು, ಈ ಅವಿದ್ಯೆ ಏನು ಅಂತಂದ್ರೆ ಇದು ಮಾಯೆ. ಈ ಮಾಯೆ ಏನಂತಂದ್ರೆ ಮುಚ್ಚಿದ ಬಾವಿಯ ಹಾಗೆ. ಅಂದ್ರೆ ಮುಚ್ಚಿದ ಬಾವಿ, ಆ ಮುಚ್ಚಿಲ್ಲ ಗೊತ್ತಾಗದೆ ನಾವು ಅದಕ್ಕೆ ಬಿದ್ರೆ ಮುಳುಗಿ ಹೋಗ್ತೀವಿ, ನಾವ್ ಎದ್ದೇಳ್ತೀವ? ಇಲ್ಲ. ಅದನ್ನ ಹೇಳ್ತಾರೆ ಈ ಅಜ್ಞಾನದಿಂದ ನಮ್ಗೆ ಈ ಭೌತಿಕ ಜಗತ್ತಿಗೆ, ಈ ಮುಚ್ಚಿದ ಬಾವಿಗೆ ನಾವು ಬಂದಿದ್ದೇವೆ. ಆ ಬಾವಿಗೆ ಬಂದಾಗ ನಾವು ಅದರಿಂದ ಹೇಗೆ ಪಾರಾಗ್ಬೇಕು ಅನ್ನೋದನ್ನಲ್ಲಿ ನೋಡಿ. ಕಾಡಿನಲ್ಲಿ ನೂರಾರೇಕ ಸಹಸ್ರಾರು ಅಂದ್ರೆ ತುಂಬಾ ಸರ್ಪಗಳು ಹರಡುತ್ತಿರ್ತದೆ. ಅಲ್ಲಿ ಕಾಡಿನಲ್ಲಿ ಕಿಚ್ಚು ಹಚ್ಚಿಕೊಂಡಾಗ ಒಣಗಿದ ಎಲೆ ಇತ್ಯಾದಿಗಳು ದಹಿಸುತ್ತಾಗಿ ಸ್ವಾಭಾವಿಕವಾಗಿ ಅದೆಲ್ಲ ಹೋಗ್ತದೆ. ಆದ್ರೆ ನೆಲದಲ್ಲಿ ಹರಿದಾಡುವ ಸರ್ಪಗಳಿಗೂ ಬೆಂಕಿ ತಗುತ್ತದೆ, ಅಂದ್ರೆ ಹೋಗಕ್ಕಾಗಲ್ಲ. ಹಾಗೆ 4 ಕಾಲಿನ ಪ್ರಾಣಿಗಳು ಜಿಗಿದು ಓಡ್ತವೆ. ಅಂದ್ರೆ ತಪ್ಪಿಸ್ಕೊಳ್ಳುವಂತಹ ಪ್ರಾಣಿಗಳು ಓಡಿ ಹೋಗಿ ಅವರ ಪ್ರಾಣವನ್ನ ಅವರು ರಕ್ಷಣೆ ಮಾಡ್ಕೊಳ್ತವೆ. ಆದ್ರೆ ತಪ್ಪಿಸಕ್ಕೆ ಆಗದಂತಹ ಪ್ರಾಣಿಗಳು ಅಲ್ಲೇ ಅದು ಹಾವುಗಳು, ಅಂದ್ರೆ ಕೊನೆಯ ಪಕ್ಷ ಓಡಿ ಹೋಗಲು ಪ್ರಯತ್ನವನ್ನಾದರೂ ಮಾಡುತ್ತವೆ, ಕೂಡಲೇ ನಾಶವಾಗುತ್ತವೆ ಅಲ್ವಾ. ನೋಡಿ, ಹಾಗೆ ಕೃಷ್ಣ ಪ್ರಜ್ಞೆ ಎಂಬ ಜ್ವಾಲೆಯು ಎಷ್ಟು ಶಕ್ತಿಯುತವಾದುದೆಂದರೆ ಅಜ್ಞಾನವೆಂಬ ಸರ್ಪಗಳ ತತ್ಕ್ಷಣವೇ ಸಾಯುತ್ತವೆ. ಇಲ್ಲಿ ಅಜ್ಞಾನ, ನಮ್ಮ ಅಜ್ಞಾನವನ್ನ ಸರ್ಪಗಳಿಗೆ ಅಂದ್ರೆ ಹೇಗೆ ಸರ್ಪ ತತ್ಕ್ಷಣವೇ ಅವರು ಸಾಯುತ್ತವೆ ಅಲ್ವಾ. ಹಾಗೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಜ್ವಾಲೆಯು ಎಷ್ಟು ಶಕ್ತಿಯುತವಾದುದೆಂದರೆ ಅಜ್ಞಾನವೆಂಬ ಸರ್ಪಗಳು ತತ್ಕ್ಷಣವೇ ಸಾಯುತ್ತವೆ. ಅಲ್ಲಿ ಅಜ್ಞಾನವನ್ನ ಸರ್ಪಗಳಿಗೆ ಹೋಲಿಸಿದರೆ ಅದೇ ರೀತಿ ನಮ್ಮ ಅಜ್ಞಾನ ಕೂಡ ಆಗಿದೆ. ಅದನ್ನ ಹೋಗಲಾಡಿಸ್ಬೇಕು ಯಾವಾಗ ಕೃಷ್ಣ ಪ್ರಜ್ಞೆಯಿಂದ, ಜ್ವಾಲೆಯಂತಹ ಕೃಷ್ಣ ಪ್ರಜ್ಞೆಯನ್ನ ನಾವು ತೆಗೆದುಕೊಂಡ್ರೆ ನಾವು ತತ್ಕ್ಷಣವೇ ನಮಗೆ ಕೃಷ್ಣ ಪ್ರಜ್ಞೆ ಎಷ್ಟು ಪರಿಣಾಮ ಬೀರ್ತದೆ ಅಲ್ವಾ. ಸರ್ಪವೆಂಬ ಜ್ವಾಲೆ ಹೇಗೆ ಹೋಗ್ತದೆ ಹಾಗೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಅಜ್ಞಾನವನ್ನ ಹೋಗಲಾಡಿಸ್ತದೆ. ನಮ್ಮ ಅಜ್ಞಾನವನ್ನ ಸರ್ಪಕ್ಕೆ ಹೋಲಿಸ್ತಾರಲ್ವಾ, ಅದಕ್ಕೆ ಹೇಳ್ತಾರೆ ಶುದ್ಧ ಭಕ್ತಿ ಸೇವೆಯಿಂದ ಅಜ್ಞಾನವು ತತ್ಕ್ಷಣ ಮಾಯವಾಗ್ತದೆ ಅನ್ನೋದನ್ನ ಇದರಲ್ಲಿ ನೋಡ್ಬೋದು. ಹೇಗೆ ಒಂದು ಹೇಳ್ತಾರೆ, ಒಂದು ನಮ್ಮ ಪ್ರಭುಪಾದವರು ಒಂದು ಸಣ್ಣ ಇದ್ರಲ್ಲಿ ಹೇಳ್ತಾರೆ, ಪ್ರಹರಾರ್ ಧನಂಜಯ ಅನ್ನೋದೊಂದು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಅವಿದ್ಯೆ ನಮ್ಗೆ ಹೇಗಿದೆ ಅಂತಂದ್ರೆ ನಮ್ಗೆ ತುಂಬಾ ಅವಕಾಶ ಕೊಟ್ಟಾಗ ನಾವು ಮೇಲೆ ಹೇಳೋದೇ ಇಲ್ಲ. ನಮ್ಗೆ ತುಂಬಾ ಅದಕ್ಕೆ ಭಗವಂತ ಹೇಳ್ತಾರೆ, ಭಗವಂತನ ಭಕ್ತರೆಲ್ಲರೂ ಏನಿರ್ತಾರೆ, ಬಡವರಿರ್ತಾರಂತೆ. ಅಂದ್ರೆ ಅವರ ಕಾನ್ಸಂಟ್ರೇಷನ್ ಅಲ್ಲ ಎಲ್ಲಿ
ಭಗವಂತನಡೆಗೆ ಇರ್ತದೆ. ಅಂದ್ರೆ ಇಲ್ಲದೆ ಇದ್ದು ಆ ಪ್ರಶ್ನೆ ಬರಲ್ಲ. ಆದ್ರೆ ಭಕ್ತಿ ಸೇವೆಯನ್ನ ನಾವು ಹೇಗ್ ಮಾಡ್ತಿದೀವಿ ಅನ್ನೋದನ್ನಕ್ಕೆ ಒಂದು ಸಣ್ಣದಾಗಿ ನಮ್ಮ ಅಜ್ಞಾನ ಹೇಗಿರ್ತದೆ ಅಂತ. ಅಂದ್ರೆ ಒಬ್ಬ ಇರ್ತಾನೆ, ಅವನು ಧನಂಜಯ, ಅವನ ಸ್ಟೋರಿ ಹೇಗಿದೆ ಅಂತಂದ್ರೆ ನಮ್ಮ ಹೈಕದಲ್ಲಿ ನಾವ್ ಹೇಗ್ ಮುಳುಗೋಗಿದೀವಿ ಅನ್ನೋದಕ್ಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇದು ಪ್ರಭುಪಾದ್ ಅವರೇ ಹೇಳಿರೋದಂಥದ್ದು. ಏನಂತಂದ್ರೆ ಪ್ರಹಾರ್ ಧನಂಜಯ ಅಂತ ಹೇಳ್ತಾರೆ. ಅವನು ಒಂದು ಸ್ಟೋರಿ ಅದು. ಅಂದ್ರೆ ಒಬ್ಬ ರಾಜ ಇರ್ತಾನೆ, ಒಬ್ಬ ರಾಜ. ಅವನಿಗೆ 10 ಹೆಣ್ಮಕ್ಳು, 1 ಹುಡುಗ ಇರ್ತಾನೆ. ಆಗ ರಾಜನಿಗೆ ಒಂದು ಆಸೆ ಇರ್ತದೆ, ಏನಂತಂದ್ರೆ 10 ಮಕ್ಕಳಿಗೂ ಒಂದೇ ದಿನ ಮದ್ವೆ ಮಾಡ್ಬೇಕು ಅಂತ. ರಾಜ ತುಂಬಾ ಹಣವಂತರು, ಐಶ್ವರ್ಯ ಎಲ್ಲವೂ ಇದೆ, ಸಂಪತ್ತಿದೆ. ಆಗ ಮದ್ವೆ ಮಾಡ್ತಾರೆ. ಮದ್ವೆ ಮಾಡಿದಾಗ 10 ಹಳೆಯಂದ್ರು ಏನ್ ಮಾಡ್ಬೇಕು? ಮದ್ವೆ ಆದ್ಮೇಲೆ ಏನ್ ಮಾಡ್ಬೇಕು? ತಮ್ಮ ಹೆಣ್ಮಕ್ಳನ್ನ ಎಲ್ಲಿಗೆ ಹೋಗ್ಬೇಕು? ಮಕ್ಕಳು ಹೇಳಿ. ಹೆಣ್ಮಕ್ಳು ಗಂಡನ್ ಮನೆಗೆ ಹೋಗ್ತಾರೆ. ಗಂಡನ ಮನೆಗೆ ಹೋಗ್ಬೇಕು. ಹೌದು. ಆದ್ರೆ ಅಲ್ಲಿ ಏನಾಯ್ತು? ಎಲ್ರು ಅಲ್ಲೇ ಇದ್ರು. ಯಾಕೆ ಇದ್ರು? ಅರ್ಥ ಆಯ್ತಾ? ಯಾಕೆ ಇದ್ರು ಅಲ್ಲೇ? ರಾಜನ ಮನೆಯಲ್ಲಿ, ರಾಜನ ಮನೆಯಲ್ಲಿ ರಾಜಕುಮಾರಿ ಆಸ್ತಿ ಎಲ್ಲ ಇತ್ತಲ್ಲ. ಯಾಕೆ ಅಂದ್ರೆ ಅಲ್ಲ ಮಾತಾಜಿ, ಯಾಕೆ ಅಂತಂದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆ ಸಿಕ್ಕಿತ್ತು. ಮೃಷ್ಟಾನ್ನ ಭೋಜನ, ಹಾಯಾಗಿರೋದು. ನಮಗೆ ಅವಕಾಶ ಸಿಕ್ಕಿದಾಗ ನಾವ್ ಹೇಳ್ತೀವ? ಖಂಡಿತ ಇಲ್ಲ. ನಮಗೆ ಕಷ್ಟಗಳು ಬಂದಾಗ ನಾವು ಕೃಷ್ಣನನ್ನ ಯೋಚಿಸ್ತೀವಿ ಅಲ್ವಾ? ಸುಖ ಬಂದಾಗ ನಾವು ಹೋಗ್ಬಿಡ್ತೇವೆ, ನಾವು ನಮ್ಮ ಲೋಕದಕ್ಕೆ ಹೋಗ್ಬಿಡ್ತೇವೆ ನಾವು. ಹಾಗೆ ಇಲ್ಲಿ ಏನಾಗ್ತದೆ, 10 ಅಳಿಯಂದಿರು ಹಾಗೆ ಅವ್ರು ಹೋಗೋದೇ ಇಲ್ಲ. 8 ದಿನ, 3 ದಿನ ಆಯ್ತು, 4 ದಿನ ಆಯ್ತು, ಅಯ್ಯೋ ಇವ್ರು ಏನ್ ಹೋಗ್ಲೇ ಇಲ್ಲ ಅನ್ನೋದು ರಾಜನಿಗೆ ತಲೆಬಿಸಿ ಆಗ್ತದೆ. ಇದ್ದ ಒಬ್ಬ ಮಗನನ್ನ ಅವನು ಕೇಳ್ತಾನೆ, ಏನ್ ಮಾಡೋದು ಮಗ, ಹೀಗೆಲ್ಲ ಆಗ್ತದೆ. ಆಗ ತಂದೆ ಹೇಳ್ತಾನಂತೆ, ಅಪ್ಪ, ಇಷ್ಟು ಅವರಿಗೆ ಮೃಷ್ಟಾನ್ನ ಭೋಜನ ಮಾಡ್ತಾ ಇದೆಯಲ್ಲ, ಅದು ಏನು ಚಪಾತಿ, ಪಕೋಡಿ, ಪಾಯಸ ಎಲ್ಲವನ್ನ ಕಟ್ ಮಾಡು. ಆಗ ಏನು, ಬರೀ ನೀನು ರೈಸ್ ಸಾಂಬಾರ್ ಕೊಡು ಅವರಿಗೆ ಅಂತ, ಅವರಿಗೆಲ್ಲರಿಗೆ. ಆಗ ಹೇಳ್ದಾಗ ಅವನೇನ್ ಮಾಡ್ತಾನೆ, ಹಾಗೆ ಮಾಡ್ತಾನೆ. ಆಗ 10 ಜನರಲ್ಲಿ 5 ಜನ ಹೋಗ್ತಾರೆ. ಅವರಿಗೆ ಬೇಡ ಅದು, ಅಷ್ಟೇ. ನಂತರ ಇನ್ನು 5 ಜನ ಹೋಗೋದೇ ಇಲ್ಲ. ಮತ್ತೆ ಮಗನನ್ನ ಪರಿಹಾರ ಕೇಳ್ತಾರೆ. ಮಗ ಹೇಳ್ತಾರೆ, ಆ ರೈಸ್ ಸಾಂಬಾರಿಗೆ ಏನು, ನೀನು ಉಪ್ಪು ಹಾಕ್ಬೇಡ, ಸಪ್ಪೆ ಹಾಕು. ಆಗ ಇನ್ನು 2 ಹೋಗ್ತಾನೆ. ಇನ್ನೊಬ್ಬ ಲಾಸ್ಟಿನವನು ಹೋಗೋದೇ ಇಲ್ಲ. ಅದನ್ನೇ, ಅಂದ್ರೆ ಅಷ್ಟು ಬದ್ಧವಾಗಿದ್ದೇವೆ ನಾವು ಈ ಐಹಿಕದಲ್ಲಿ ಜಾಂಡ ಉಡ್ಲಿಕ್ಕೆ. ನಾವು ಮೂವ್ ಆಗ್ಲಿಕ್ಕೆ ಇಷ್ಟಪಡಲ್ಲ ನಾವು. ಆಗ ಮಗ ನೀನೇ ನೋಡ್ಕೊಳಪ್ಪ, ನನಗೆ ಹಾಕ್ತಿಲ್ಲ ಅಂತ ಹೇಳಿದಾಗ ಮಗ ಏನ್ ಮಾಡ್ತಾನೆ, ಅವನು ಒಳ್ಳೆ ಚಂದ ಮಾಡಿ ಸಪ್ಪೆ ಅನ್ನ ಊಟ ಮಾಡಿ ಮಲಗಿರ್ತಾನೆ. ನೋಡಿ, ಇವರೆಲ್ಲ ಹೋದ್ರು. ಅಟ್ಲೀಸ್ಟ್ ಅರ್ಥ ಆಯ್ತು. ಇಲ್ಲಿ ನಾವ್ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಪದೇ ನಮ್ಮ ಆಚಾರ್ಯರು ಹೇಳ್ತಾ ಇದ್ದಾರೆ ನಮಗೆ, ಕೃಷ್ಣ ಪ್ರಜ್ಞೆ ಮಾಡಿ ಹರೇ ಕೃಷ್ಣ ನಾಮ ಹೇಳಿ 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 ಅಂತ. ಆದ್ರೆ ನಾವೆಲ್ಲ ಏನ್ ಮಾಡ್ತೀರಿ, ನಮ್ಮ ಕಾರಣಗಳನ್ನ ಕೊಡ್ತಾ ಇದೀವಿ. ಅದಕ್ಕೆ ನಾನು ಇದನ್ನ ಹೇಳಕ್ ಇಚ್ಛಪಟ್ಟೆ ಅಷ್ಟೇ. ಅಂದ್ರೆ ಆಗ ಲಾಸ್ಟ್ ಅವನು ಮಲಗಿರ್ತಾನೆ, ಸಪ್ಪೆ ಊಟ ಕೂಡ, ನಂಗಿದೇ ಸಾಕು ಅಂತ. ಅಂದ್ರೆ ನಮ್ಮ ಐಹಿಕ ಜಗತ್ತೇ ನನ್ನ ಅನುಕೂಲ ಆಗ ಸಾಕಪ್ಪ, ನಾನು ಇದ್ರಲ್ಲೇ ಇರ್ತೇನೆ, ನಾವು ಹೋಗ್ತೀವನ್ನೋ ಪ್ರಜ್ಞೆನೇ ನಮಗಿರಲ್ಲ ಅಲ್ವಾ? ಆಗ ಮಗ ಏನ್ ಮಾಡ್ತಾನೆ, ಅವನಿಗೆ ಪರಿಹಾರ ಒಂದು ಕೋಲ್ ತಗೊಂಡು ಸರಿ ಬಾರಿಸ್ತಾನೆ ಅವನಿಗೆ, ಅವನು ಹೋಗ್ತಾನೆ. ಹಾಗೆ ನಮ್ಮ ಐಹಿಕದಲ್ಲಿ ನಾವು ನಮ್ಮ ಲಾಸ್ಟಿನವನಾಗೆ ನಾವ್ ಇರ್ಬೇಕು. ಅಂದ್ರೆ ಲಾಸ್ಟಿನಾಗಿ ಹಾಗೆ ಅಲ್ಲ, ಅಂದ್ರೆ ಉದಾಹರಣೆ ಹೇಳಿದ್ದು. ಹಾಗೆ ನಮ್ಗೆ ಬಡಿದು ಎಬ್ಬಿಸ್ತಾ ಇದ್ದಾರೆ, ಹೇಳಿ ಹೋಗಿ, ಏನಾದ್ರೆ ಮಾಡಿ, ನೀವು ಹೋಗಿ, ನಿಮ್ಮ ನಿಜವಾದ ಸ್ವರೂಪಕ್ಕೆ ನೀವು ಹೋಗಿ ಅಂತ ನಮ್ಗೆ ಎಲ್ಲಾ ಇದ್ರಲ್ಲಿ ಹೇಳ್ತಾರೆ. ಅದೊಂದೇ ಮಾರ್ಗ, ಏನದು? ಭಕ್ತಿ ಸೇವೆ ಅಂತ ಅಲ್ವಾ? ಆದ್ರೆ ನಾವು ಅದನ್ನ ದಾಟಿ ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ನಮಗೆ ಅನುಕೂಲ ಅಲ್ವಾ? ನಾವು ಭಕ್ತಿಗೆ ಏನ್ ಬೇಕು ಅದನ್ನ ಅನುಕೂಲ ಮಾಡ್ಕೊಳ್ಬೇಕು. ನಾವು ಈಗ ಒಂದು ಕ್ಷಣ, ಒಂದು ದಿನಕ್ಕೆ ನಾವು ಭಗವಂತನಿಗೆ ಎಷ್ಟು ಸಮಯ ಕೊಡ್ತಿದ್ದೇವೆ, ನಮ್ಮ ಮಾತೆಗೆ ಎಷ್ಟು ಸಮಯ ಕೊಡ್ತಾ ಇದ್ದೇವೆ, ನಮ್ಮ ಐಹಿಕ ಜೀವನಕ್ಕೆ ಎಷ್ಟು ಸಮಯ ಕೊಡ್ತಿದ್ದೇವೆ, ನಾವೇ ನೋಡ್ಕೋಬಹುದು. ಅಂದ್ರೆ ನಮಗೆ ಸಡನ್ಲಿ ನಮ್ಗೆ ಯಾರಿಗೆ ಬರಲ್ಲ. ನಾವಿನ್ನು ಈಗ ಏನೋ ಮಗು ಇನ್ನು ಹೆಜ್ಜೆಯನ್ನ ಇಡ್ತಾ ನಾವು ಹೋಗ್ತಾ ಇದೀವಿ. ಆದ್ರೆ ಅದು ಯಾವಾಗ ನಮ್ಗೆ ತುಂಬಿಸ್ತಾ ಇದ್ದಾರೆ, ನಮ್ಗೆ ಆಚಾರ್ಯರು ನಮ್ಗೆ ಎಲ್ಲ ಕೊಡ್ತಾ ಇದ್ದಾರೆ. ನಮ್ಗೆ ಏನ್ ಕೊಡ್ತಾ ಇದ್ದಾರೆ? ಭಗವಂತನ ಹರಿನಾಮ ಕೊಡ್ತಾ ಇದ್ದಾರೆ, ಭಗವಂತನ ಬಗ್ಗೆ ನಮ್ಗೆ ಎಲ್ಲ ತಿಳಿಸ್ತಾ ಇದ್ದಾರೆ. ಎಷ್ಟು ನಮ್ಗೆ ಕೊಡ್ತಾ ಇದಾರಲ್ಲ, ಎಲ್ಲಾ ಕಡೆ ಇಸ್ಕಾನ್ ಅಲ್ಲಿ ಕೊಡ್ತಾ ಇದಾರಲ್ಲ, ಪದೇ ಹೇಳ್ತಾ ಇದ್ದಾರೆ ಅಲ್ವಾ? ಆದ್ರೂ ನಾವು ಈ ಧನಂಜಯ ಪ್ರಹಾರ, ಅವನು ಲಾಸ್ಟಿನವನು ಯಾರು, ಅವನೇ ಧನಂಜಯ ಅನ್ನೋನು ಓಡೋಗ್ತಾನಲ್ಲ, ಹಾಗೆ ಆಗ್ಬಾರ್ದು ಅನ್ನೋದು. ನಾವು ಅವಕಾಶ ಕೊಟ್ಟಾಗ ನಾವೇನ್ ಮಾಡ್ಬೇಕು ನೋಡಿರಿ. ಹಾಗೆ ಕೃಷ್ಣ ಪ್ರಜ್ಞೆ ಎಂಬ ಜ್ವಾಲೆಯಲ್ಲಿ ನಾವು ಎಷ್ಟು ಶಕ್ತಿಯುತ ಆಗ್ಬೇಕು ಅನ್ನೋದನ್ನ ನಾವು ನೋಡ್ಬೋದು, ಇಲ್ಲಿ ಆಗ್ತದೆ. ಆದ್ರೆ ನಾವು ನಮ್ಮ ಕಾರಣಗಳನ್ನ ಕೊಡದೆ ನಮ್ಮ ಪ್ರಹ್ಲಾದ ಮಹಾರಾಜನನ್ನ ನೋಡ್ಬೋದು. ಅವ್ರು ಏನ್ ಗಟ್ಟಿ ಹಿಡ್ದಿದ್ದು, ನೀನ್ ಏನೇ ಮಾಡಮ್ಮ, ನೀನು ವಿಷ ಕೊಟ್ರು ಓಕೆ, ಆನೆ ತುಳಿಸಿದ್ರು ಓಕೆ, ಹಾವಿಂದ ಕಚ್ಚಿದ್ರು ಸಹ ಓಕೆ, ಬೆಟ್ಟದಿಂದ ನಿನ್ನ ತಳ್ಳಿದ್ರು ಓಕೆ,
ಆ ತಂದೆ ತಾಯಿನೇ ಸ್ವಂತ ತಾಯಿನೇ ವಿಷವನ್ನ ಕೊಟ್ರು ಓಕೆ, ಎಲ್ಲವನ್ನ ಬಿಟ್ರು 5 ವರ್ಷದವರು ಅಲ್ವಾ. ಅದಕ್ಕೆ ನಾವು ನೋಡ್ಬೋದು ನಮ್ಮ ಕಾರಣಗಳನ್ನ ನಾವು ಕೊಡ್ಬೋದು. ಅಂದ್ರೆ ನಾವು ಹೋಗ್ತಿಲ್ಲ, ನಾವು ಮೂವ್ ಆಗ್ತಿಲ್ಲ, ನಾವು ನಿಂತ ನೀರಲ್ಲಿದ್ದೇವೆ. ಆಗ ನಾವು ನಿಂತಲ್ಲಿ ನೀರಲ್ಲಿದ್ರೆ ನಾವ್ ಏನಾಗ್ತೀವಿ, ಕೊಳ್ತೋಗ್ತೇವೆ. ನಾವು ನಿಂತ ನೀರಾಗದೆ ಹರಿಯುವ ನೀರಾಗ್ಬೇಕು. ಎಲ್ಲಿ? ಕೃಷ್ಣ ಪ್ರಜ್ಞೆಯಲ್ಲಿ. ಅಂದ್ರೆ ಅವ್ರು ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಎಂಬ ಜ್ವಾಲೆಯಲ್ಲಿ ಅಲ್ವಾ. ಕೃಷ್ಣನನ್ನ ನಾವು ಎಲ್ಲಾ ರೀತಿಯಲ್ಲಿ ಪೂಜಿಸ್ಬೋದು. ನೋಡಿ ಹೇಳ್ತಾರೆ ಹರೇ ಕೃಷ್ಣ ಮಹಾಮಂತ್ರವನ್ನ ನೀವು ಶುಚಿಯಾಗಿರಿ, ಶುಚಿಯಲ್ಲದೆ ನಿಮ್ಗೆ ಎಷ್ಟು ಅವಕಾಶ ಕೊಡ್ತಾ ಇದ್ದಾರೆ ನೋಡಿ. ಶುಚಿಯಾಗಿರಿ ಅಥವಾ ಶುಚಿಯಾಗಿಲ್ಲದಿರಿ ಮಾಡಿ ಏನದು ನಾಮ ಜಪವನ್ನ ಅಂತ ನಮ್ಗೆ ಅವಕಾಶ ಕೊಡ್ತದೆ. ಅದಕ್ಕೆ ನಾವು ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು ಅನ್ನೋದ ಇದರಲ್ಲಿ ನಾವು ನೋಡ್ಬೋದು ಅಲ್ವಾ. ಹರೇ ಕೃಷ್ಣ. ನೆಕ್ಸ್ಟ್ ವಾಪಸ್ ಅದೇ ಮಾತಾಜಿ. ಸಂಕಟಗಳಿಗೆ 3 ಕಾರಣಗಳು. ಪಾಪಂ, ಪಾಪದ ಪ್ರಕ್ರಿಯೆಗಳು. ಬೀಜದ ಕಾಮನೆಗಳು. ಅವಿದ್ಯಾ, ಅಜ್ಞಾನ. ಹರೇ ಕೃಷ್ಣ. ಹರೇ ಕೃಷ್ಣ. ಇದ್ರಲ್ಲಿ ನಾವು ನೋಡ್ತಾ ಇದೀವಿ ಅಲ್ಲ, ಇದು ಮೊದಲನೇ ಸ್ಲೈಡ್ಸಾ ಮಾತಾಜಿ? ವರದಾ ಮಾತಾಜಿ ಸೇಮಾ? ಸರಿ ಮಾತಾಜಿ. ಹರೇ ಕೃಷ್ಣ. ಓದಿ ವಾಪಸ್ ರಿಪೀಟ್ ಆಯ್ತಾ ಮತ್ತೆ ಇದು? ಏನಪ್ಪಾ? ಇಲ್ಲ, ಈಗ ಬಂತು ಮಾತಾಜಿ. ಆಗ ಮೊದಲನೇದು ಬಂದಿತ್ತು ಮಾತಾಜಿ. ಹೇಳಿ ಮಾತಾಜಿ, ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಬೇಗ ಬೇಗ. ಐಹಿಕ ಕಲ್ಮಶವು ಬಹು ಸೂಕ್ಷ್ಮತರದ್ದು. ಅದು ಆರಂಭ, ಅದು ಫಲರೂಪಕ್ಕೆ ಬರುವುದು, ಫಲದ ಪರಿಣಾಮ ಮತ್ತು ವ್ಯಕ್ತಿಯು ಆ ಫಲಗಳನ್ನು ಅನುಭವಿಸುವ ಬಗೆ. ಇವೆಲ್ಲ ಒಂದು ದೊಡ್ಡ ಸರಪಣಿಯ ಬೇರೆ ಬೇರೆ ಕೊಂಡಿಗಳು. ವ್ಯಕ್ತಿಯೊಬ್ಬನು ರೋಗಗ್ರಸ್ತನಾದ ನನ್ನಿ, ಅವನ ಆ ರೋಗಕ್ಕೆ ಕಾರಣವೇನು, ರೋಗ ಪ್ರಾರಂಭವಾದದ್ದು ಹೇಗೆ ಮತ್ತು ಆ ಕಾಯಿಲೆ ಉಲ್ಬಣವಾಗುತ್ತಿರುವುದು ಹೇಗೆ ಎಂಬೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವುದು ಕೆಲವು ಸಲ ಕಷ್ಟವಾಗುತ್ತದೆ. ವೈದ್ಯಕೀಯ ವೃತ್ತಿಯು ಪದ್ಧತಿಗನುಗುಣಸಾರವಾಗಿ ಸೋಂಕು ಹರಡದಿರಲು ಚುಚ್ಚುಮದ್ದನ್ನು ನೀಡಲಾಗುವಂತೆ ನಮ್ಮಲ್ಲಿನ ಪಾಪ ಕರ್ಮದ ಬೀಜಗಳು ಫಲರೂಪಕ್ಕೆ ಬರದಂತೆ ತಡೆಗಟ್ಟಲು ಕಾರ್ಯಸಾಧ್ಯ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಳ್ಳುವುದೇ ಆಗಿದೆ. ಧನ್ಯವಾದ ಮಾತಾಜಿ. ಧನ್ಯವಾದ. ಇಲ್ಲಿ ಹೇಳ್ತಾರೆ ನೋಡಿ, ಐಕ ಕ್ಲೇಶ ಬಹು ಸೂಕ್ಷ್ಮ ಅಂತೆ ನೋಡಿ. ಪ್ರಭುಪಾದರು ಹೇಳ್ತಾರೆ ಏನಂತ, ಈ ಐಹಿಕ ಕಲ್ಪವೃಕ್ಷ ಬಹು ಸೂಕ್ಷ್ಮವಾದದ್ದು. ಅದು ಫಲರೂಪಕ್ಕೆ ಬರುವುದು, ಫಲದ ಪರಿಣಾಮ ಮತ್ ವ್ಯಕ್ತಿ ಆ ಫಲಗಳನ್ನ ಅನುಭವಿಸುವ ಬಗ್ಗೆ, ಇವೆಲ್ಲ ಒಂದು ದೊಡ್ಡ ಸರಪಣಿ ಅಂತೆ ನೋಡಿ. ಬೇರೆ ಬೇರೆ ಕೊಂಡಿಗಳು ರೋಗಿಗೆ ಅಲ್ವಾ. ಪ್ರತಿಯೊಬ್ಬನು ರೋಗಗ್ರಸ್ತನಾದಾಗ ಆಗದಾಗ ನೆನ್ನೆ ಅವನ ಆ ರೋಗಕ್ಕೆ ಕಾರಣವೇನು, ಆ ರೋಗ ಪ್ರಾರಂಭವಾದದ್ದು ಹೇಗೆ ಅಲ್ವಾ, ಹೇಗೆ ನಮ್ಮ ಐಹಿಕ ಆಸೆಗಳಿದ್ದಾಗ ರೋಗಕ್ಕೆ ಕಾರಣ. ಈ ಕಾಯಿಲೆ ಉಲ್ಬಣವಾಗುವುದು ಯಾವಾಗ, ಆ ಆಸೆಯನ್ನ ಈಡೇರಿಸಿದಾಗ ಹೇಗೆ ಎಂಬ ವಿಚಾರಗಳನ್ನ ತಿಳಿದುಕೊಳ್ಳುವುದು ಕೆಲವು ಸಲ ಕಷ್ಟವಾಗ್ತದೆ ಅಲ್ವಾ. ವೈದ್ಯಕೀಯ ವೃತ್ತಿಯ ಪದ್ಧತಿಗನುಸಾರವಾಗಿ ಸೋಂಕು ಹರಡದಿಂದ ನಮಗೆ ಆ ಕಾಯಿಲೆ ಬರದಿದ್ರೆ ನಾವು ಚುಚ್ಚುಮದ್ದನ್ನ ನೀಡಲಾಗ್ತದೆ. ಆ ಕಾಯಿಲೆನೆ ನಮ್ಮಲ್ಲಿ ಪಾಪಕರ್ಮದ ಬೀಜಗಳು ಫಲರೂಪಕ್ಕೆ ಬರದಂತೆ ತಡೆಗಟ್ಟಲು ನಾವೇನ್ ಮಾಡ್ಬೇಕು? ಹರೇ ಕೃಷ್ಣ. ಕಾರ್ಯಸಾಧ್ಯ ಮಾರ್ಗವೆಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಕೊಳ್ಳುವುದೇ ಆಗಿದೆ. ಪ್ರಭುಪಾದವ್ರು ಏನ್ ಹೇಳ್ತಾರೆ, ಇಲ್ಲಿ ರೋಗಿಗೆ ಅವನು ಡಾಕ್ಟರ್ ಹತ್ರ ಹೋದ್ರೆ ಅವನು ರೋಗ ಉಲ್ಬಣವಾಗದಿರಲು ನಮ್ಗೆ ಚುಚ್ಚುಮದ್ದನ್ನ ಕೊಡ್ತಾನೆ. ಅಂದ್ರೆ ಆ ರೋಗದಿಂದ ವಿಮುಕ್ತವಾಗಿ ಅವನು ಆರೋಗ್ಯವಾಗಿರಲು ಅವರು ಡಾಕ್ಟರ್ ಚುಚ್ಚುಮದ್ದು ಕೊಡ್ತಾರೆ. ನಮ್ಮ ಈಗ ಏನೆಲ್ಲ ಭೌತಿಕದಲ್ಲಿ ಪಾಪ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ, ಅವುಗಳಿಂದ ನಮ್ಗೆ ಬಿಡುಗಡೆಯನ್ನ ಪಡೆಯಲು ನಮಗೆ ಇರುವಂತ ಚುಚ್ಚುಮದ್ದು ಏನಂತಂದ್ರೆ ಕೃಷ್ಣ ಪ್ರಜ್ಞೆ. ಅದನ್ನೇ ನಮ್ಗೆ ಶ್ರೀಲ ಪ್ರಭುಪಾದವರು ಕೊಡ್ತಾ ಇದ್ದಾರೆ ಅಲ್ವಾ. ಇಲ್ಲಿ ನಾವು ನೋಡ್ಬೋದು, ನಮಗೆ ಏನು ಕೃಷ್ಣ ಪ್ರಜ್ಞೆ ನಮ್ಗೆ ತೊಡ್ಕೊಂಡ್ರೆ ನಮಗೆ ಈ ಕಲ್ಮಶಗಳಿಂದ ನಮ್ಗೆ ಬಿಡುಗಡೆಯನ್ನ ಪಡೆಯಬಹುದು ಅನ್ನೋದನ್ನ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಅಜ್ಜಿ ಓದಿ, ಸಮಯ ಹಿಡಿತದ. ಹರೇ ಕೃಷ್ಣ. ಕ್ಲೇಶಾಗ್ನಿ, ಪಾಪದಿಂದ ತುಂಬಿದ ಅಪೇಕ್ಷೆ ಎಂಬ ಬೀಜವನ್ನು ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಿಕೊಳ್ಳುವುದರಿಂದ ಮಾತ್ರ ನಿರ್ಮೂಲ ಮಾಡಬಹುದು. ಕೃಷ್ಣ ಪ್ರಜ್ಞೆಯ ಸಾಧನೆಯಲ್ಲಿ ಕಾವ್ಯ ರೂಪಕ್ಕೆ ತರುವುದ ಬಹು ಸುಲಭವಾದ ಕ್ರಿಯೆ. ಈ ಚೈತನ್ಯ
ಮಹಾಪ್ರಭುಗಳು ಪ್ರತಿಪಾದಿಸಿದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಅದೊಂದೇ ಸಾಕು. ಬೇರೇನು ಮಂತ್ರಗಳನ್ನು ಹೇಳುವುದಾದರೆ ವ್ಯಕ್ತಿಯು ಭಕ್ತಿ ಸೇವೆಯ ಮಾರ್ಗವನ್ನು ಹಿಡಿದಾಗ ಹೊರತು ಪಾಪಕರ್ಮ ಫಲಗಳಿಂದ 100% ಮುಕ್ತವಾಗುವ. ನೋಡಿ ಮತ್ತೆ ಹೇಳ್ತಾರೆ, ಈ ಪಾಪದಿಂದ ನಮ್ಗೆ ವಿಮುಕ್ತ ಸಿಗಲು, ಈ ಕ್ಲೇಶಗಳಿಂದ ವಿಮುಕ್ತ ಸಿಗಲು ಮಾರ್ಗದರ್ಶನ ಏನು ನಮ್ಗೆ? ಅದೇ ಭಕ್ತಿ ಸೇವೆ ಅನ್ನೋದನ್ನ ನಮ್ಗೆ ಹೇಳ್ತಿದ್ದಾರೆ. ನೋಡಿ, ನಮ್ಗೆ ಪಾಪಕ್ಕೆ ಮುಖ್ಯವಾದ ಕಾರಣ ಏನದು? ಆಸೆ ಅಲ್ವಾ? ನಮ್ಮ ಬಯಕೆಗಳೇ ನಮ್ಗೆ ಕಾರಣ. ಆದ್ರೆ ಇವುಗಳಿಂದ ಬಿಡುಗಡೆ ಪಡೆಯಲು ನಮ್ಗೆ ಚೈತನ್ಯ ಮಹಾಪ್ರಭುಗಳು ಕೇವಲ ಹರೇ ಕೃಷ್ಣ ಜಪಿಸಿದರೆ ಸಾಕು, ಅದೊಂದೇ ಮಾರ್ಗ ಅಂತ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಹೇಳ್ತಾರೆ. ಅದರಿಂದ ಮಾತ್ರ ನಮಗೆ ಎಲ್ಲಾ ಈ ಐಹಿಕ ಬಿಡುಗಡೆಯಿಂದ ನಮ್ಗೆ ಬಿಡುಗಡೆ ಸಿಗ್ತದೆ. ಆ ಬಿಡುಗಡೆಯಿಂದ ನಮ್ಗೆ ಕೃಷ್ಣನ ಸೇವೆಯನ್ನ ಮಾಡಿದ್ರೆ ಮಾತ್ರ ನಮಗೆ ಈ ಬಿಡುಗಡೆ ಅನ್ನೋದನ್ನ ಇದ್ರಲ್ಲಿ ನಾವು ನೋಡ್ಬೋದು, ಮುಕ್ತವಾಗ್ಬೋದು. ಯಾವಾಗ ಈ ಪಾಪ ಫಲಗಳಿಂದ 100% ಅಂತ ಹೇಳ್ತಿದ್ದಾರೆ. ಆದ್ರೆ ಆ ಹರೇ ಕೃಷ್ಣ ಮಹಾಮಂತ್ರವನ್ನ ನಮ್ಗೆ ಹೇಳ್ಬೇಕು, ಅದೇ ನಮ್ಗೆ ಒಂದೇ ಮಾರ್ಗ. ಹೇಳ್ಬೇಕು, ಮತ್ತೆ ಬೇರೆಯವರಿಗೆ ಕೂಡ ಹೇಳ್ಬೇಕು ಈ ಮನುಕುಲಕ್ಕೆ ಅನ್ನೋದನ್ನ ಇಲ್ಲಿ ಈ ಇದ್ರಲ್ಲಿ ನಾವು ನೋಡ್ಬೋದು. ಸ್ಲೈಡ್ಸ್ ಅಲ್ಲಿ ನೀವು ಪುಸ್ತಕದಲ್ಲಿ ಕೂಡ ಓದ್ಕೋಬಹುದು. ಅಂದ್ರೆ ಇದಕ್ಕೆ ಪರಿಹಾರ ಏನು? ಮಹಾಮಂತ್ರ ಹರೇ ಕೃಷ್ಣ ನಾಮಜಪ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅನ್ನೋದನ್ನ ನೋಡ್ಬೋದು. ಈ ಐಹಿಕ ಕಲ್ಮಶಗಳನ್ನ ಕಿತ್ತೆಸೀಲಿಕ್ಕೆ ನಮ್ಗೆ ಒಂದೇ ಮಾರ್ಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅನ್ನೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಮಾತಾಜಿ. ಎರಡನೇದು ಓದ್ಕೊಂಡು ಹೋಗ್ಬೋದು. ಇದು ಹೇಳ್ತೇನೆ, ಇಷ್ಟೇ ಇದೆ ಶುದ್ಧ ಭಕ್ತಿ ಸೇವೆಯ 6 ಲಕ್ಷಣಗಳಲ್ಲಿ. ನೋಡಿ, ಎರಡನೇದು ಈಗ ಕ್ಲೇಶಾಗ್ನಿ ನೋಡಿದ್ವಿ. ನಮ್ಮ ಕ್ಲೇಶಾಗ್ನಿ ಯಾವುದರಿಂದ ಬರ್ತದೆ ಅನ್ನೋದನ್ನ ನೋಡಿದ್ವಿ ಅಲ್ವಾ? ಪಾಪಗಳು ಯಾವ ರೀತಿ, ಅದರಲ್ಲಿ ನಮ್ಮ ಪ್ರಾರಬ್ಧ ಕೂಟಂ ಬೀಜಂ ಎಲ್ಲ ನೋಡಿದ್ವಿ ಅಲ್ವಾ? ಅದು ಯಾವ ರೀತಿ ನಮ್ಗೆ ಪರಿಹಾರ? ಭಕ್ತಿ ಸೇವೆ. ನಂತರ ಹೇಗೆ ಶುಭದ ಭಗವಂತನ ಭಕ್ತಿ ಸೇವೆ ಮಾಡಿದ್ರೆ ಶುಭದ ಹೇಗೆ, ಶುದ್ಧ ಭಕ್ತಿ ಸೇವೆಯ ಸಕಲ ಶುಭದ ಪ್ರಾರಂಭ ಹೇಗೆ ಅನ್ನೋದನ್ನ ಮುಂದಕ್ಕೆ ನೋಡ್ತಾ ಹೋಗೋಣ. ಸ್ಲೈಡ್ಸ್ ಇದ್ ಮಾಡಿ ಮಾತಾಜಿ, ಸಮಯ ಹಿಡಿತಿದೆ, ನಾನೇ ಹೊತ್ಕೊಂಡ್ ಬರ್ತೀನಿ. ನೋಡಿ, ಹೇಳ್ತಾರೆ ಇಲ್ಲಿ ಶುಭದ ಶುಭ ಯಾವುದು ಎಂಬುದರ ಬಗೆಗೆ ಶ್ರೀಲ ರೂಪ ಗೋಸ್ವಾಮಿಯವರು ಒಂದು ವ್ಯಾಖ್ಯೆ ನೀಡುತ್ತಾರೆ. ಯಾವ್ದದು ಅಂದ್ರೆ, ಜಗತ್ತಿನ ಸಮಸ್ತ ಜನರಿಗೂ ಒಳಿತನ್ನ ಮಾಡುವುದು ಅದೇ ಮಂಗಳಕರವಾದದ್ದು. ಕೃಷ್ಣ ಪ್ರಜ್ಞಾ ಆಂದೋಲನವು ಎಷ್ಟು ಒಳಿತಾದದೆಂದರೆ ಅದು ಇಡೀ ಮನುಕುಲಕ್ಕೆ ಅತ್ಯುತ್ತಮ ಲಾಭವನ್ನ ತಂದುಕೊಡಬಲ್ಲದು ಮತ್ತು ಈ ಚಳುವಳಿಯಿಂದ ಪ್ರತಿಯೊಬ್ಬರು ಆಕರ್ಷಿತರಾಗಬಹುದಾಗಿದೆ. ಅದರ ಫಲವನ್ನ ಪ್ರತಿಯೊಬ್ಬರು ಅನುಭವಿಸಬಹುದು. ನಾವು ನೋಡ್ಬೋದು ಹೇಗೆ ನಮಗೆ ಕೃಷ್ಣ ಪ್ರಜ್ಞೆ ಶುಭದ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಯಾವುದೇ ಜಗತ್ತಿನ ಸಮಸ್ತ ಜನರಿಗೂ ನಾವು ನೋಡ್ಬೋದು. ಉದಾಹರಣೆ, ಯಾವುದೇ ಜಗತ್ತಂದ್ರೆ ನಮ್ಮ ಪ್ರಭುಪಾದರು ಫಾರಿನ್ನಿಗೆ ಹೋಗಿ ಅವರು ಯಾವ ರೀತಿಯ ಅಲ್ಲಿಯ ಜನರನ್ನ ಪರಿವರ್ತನೆ ಮಾಡಿ ಈಗ ಯಾವ ರೀತಿ ಅವರು ಭಗವಂತನನ್ನ ಪೂಜಿಸ್ತಾ ಇದ್ದಾರೆ ಅನ್ನೋದನ್ನ ನಮಗೆ ಲೈವ್ ಅಲ್ಲೇ ನಾವು ನೋಡ್ಬೋದು. ಇಲ್ಲಿ ಕೇವಲ ನಾವು ಭಗವಂತನನ್ನ ಜಪಿಸಿದ್ರೆ ಮಾತ್ರ ನಮ್ಮನ್ನ ಇಲ್ಲಿ ಇಷ್ಟು ಭಗವಂತ ನಮ್ಮನ್ನ ಈ ಜೀವರಾಶಿಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಮಗೆ ಶುಭವನ್ನ ಕೊಡ್ತಾನೆ. ಹೇಗೆ ಅಲ್ವಾ? ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿದ್ರೆ ನಮಗೆ ಈ ಬಿಡುಗಡೆಯನ್ನ ಕೊಡ್ತಾನೆ, ಮುಕ್ತಿಯನ್ನ ಕೊಡ್ತಾನೆ. ಈ ಜನ್ಮದಲ್ಲಿ, ಮುಂದಿನ ಜನ್ಮದಲ್ಲಿ ನಮಗೆ ಕಾಯೋದಿಲ್ಲ. ಅಂದ್ರೆ ನಾವು ಯಾವ ರೀತಿ ಜಾಗರೂಕರಾಗಿರ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ಅಲ್ವಾ? ನಾವು ಯಾವ ಕೃಷ್ಣ ಪ್ರಜ್ಞಾ ಆಂದೋಲನ ಎಷ್ಟು ಒಳಿತಂತಂದ್ರೆ ಇಡೀ ಮನುಕುಲಕ್ಕೆ, ಒಬ್ಬರಿಗೆಲ್ಲ ಇಡೀ ಮನುಕುಲಕ್ಕೆ ಉಪಯೋಗ. ಭಗವಂತನ ನಾಮ ಇದರಿಂದ ಶುಭವಾಗ್ತದೆ ಅನ್ನೋದನ್ನ ನಾವು ನೋಡ್ಬೋದು ಅಲ್ವಾ? ಕೃಷ್ಣ ಪ್ರಜ್ಞಾ ಆಂದೋಲನವು ಎಷ್ಟು ಒಳಿತದಂದ್ರೆ ನೋಡಿ, ಮನುಕುಲಕ್ಕೆ ಯಾವುದು ಒಳಿತು ಅಂತ ನಮ್ಗೆ ಭಾಗವತಂ ಹೇಳ್ತದೆ. ಪರೀಕ್ಷಿತ ಮಹಾರಾಜ ಅವನ ಮೊದಲು ಕೇಳೋದು ಏನು? ಅವನು 7 ದಿನದಲ್ಲಿ ಹಾವು ಕಚ್ಚಿ ಅವನ ದೇಹ ಅಸ್ತಂತವಾಗ್ತದಲ್ವಾ? ಅಂದ್ರೆ ದೇಹ ಹೋಗ್ತಿದೆ, ರೆಡಿ ಇರ್ತಾನೆ. ಆಗ ಶುಕಮುನಿ ಅವರ ಹತ್ರ ಅವನ ಪ್ರಶ್ನೆಯನ್ನ ಕೇಳ್ತಾರೆ. ಯಾವುದು ಪ್ರಶ್ನೆ ಅಂದ್ರೆ, ಮೊದಲನೇ ಪ್ರಶ್ನೆ, ಈ ಇಡೀ ಮನುಕುಲಕ್ಕೆ ಯಾವುದು ಒಳ್ಳೇದು ಅಂತ. ನೋಡಿ, ನಾವು ಮಂಗಳಕರವಾದದ್ದು ಯಾವ್ದು ಅನ್ನೋದನ್ನ ಅಲ್ಲಿ ಭಾಗವತಮಲ್ಲಿ ಕೇಳ್ತಾರೆ. ಅಲ್ಲಿ ಕೂಡ ಏನ್ ಹೇಳ್ತಾರೆ ಶುಕಮುನಿಗಳು? ಭಗವಂತನ ಭಕ್ತಿ ಸೇವೆ ಮಾತ್ರ. ಈ ಭಾಗವತಮನ್ನ ಓದಿದ್ರೆ, ಈ ಭಾಗವತವನ್ನ ನಮ್ಮ ಮನೆಯಲ್ಲಿ ತಂದ್ರೆ ಕೃಷ್ಣ ಬಂದ ಹಾಗೆ ಅನ್ನೋದನ್ನ ಶುಕಮುನಿ ಅವ್ರು ಹೇಳ್ತಾರೆ. ಕೃಷ್ಣ ಇದಕ್ಕೆ ಎಲ್ಲದಕ್ಕೆ ಪರಿಹಾರ.
ಅಲ್ವಾ? ಕೃಷ್ಣ ಭಾಗವತಂ ರೂಪದಲ್ಲಿ ಬಂದಿದ್ದಾರೆ. ಅಲ್ಲಿ ಹೇಳ್ತಾರೆ ನೋಡಿ. ಅದೇ ರೀತಿ ನಾಮ ಕೂಡ ನಾಮ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಕೃಷ್ಣ ಪ್ರಜ್ಞಾ ಆಂದೋಲನನು ಎಷ್ಟು ಒಳಿತಾದದೆ ಅಂದ್ರೆ ಅದು ಇಡೀ ಮನುಕುಲಕ್ಕೆ ಒಳಿತು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಶುಭದ ಹೇಗೆ ಶುಭದ ಅನ್ನೋದನ್ನ. ಹರೇ ಕೃಷ್ಣ. ಅಂದ್ರೆ ಇದು ಚರ್ಚೆ ಸಮಯ ಎಲ್ಲ ಹಂಗೆ ಓದ್ಕೊಂಡು ಹೋಗುವ. ಅಂದ್ರೆ ನೀವು ಈಗನೇ ಗ್ರೂಪ್ ಅಲ್ಲಿ ಒಂದು 2 ನಿಮಿಷ ಹೇಳ್ತೀರಂದ್ರೆ ನಾನು ಸಮಯ ಕೊಡ್ತೀನಿ ನೋಡಿ. ಅಂದ್ರೆ ನಮ್ಗೆ ಯಾವ ರೀತಿ ಶುಭದ ಅನ್ನೋದು. ಅದರಿಂದ ಭಕ್ತಿ ಸೇವಾ ಮಾರ್ಗದ ಕೃಷ್ಣ ಪ್ರಜ್ಞಾ ಚಳುವಳಿಯನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡುವುದೇ ಅತ್ಯುನ್ನತ ಮಾನವ ಹಿತ ಕಾರ್ಯವೆಂದು ರೂಪ ಗೋಸ್ವಾಮಿಯವರು ಇನ್ನಿತರ ವಿದ್ವಾಂಸರು ಕೂಡ ಅಭಿಪ್ರಾಯ ಪಡ್ತಾರೆ ಅಲ್ವಾ? ಏನು ಅಂತಂದ್ರೆ ನಾವು ಎಲ್ಲರಿಗೆ ಈ ಭಗವಂತನ ನಾಮವನ್ನ ಕೊಡ್ಬೇಕು ಎಲ್ಲಾ ಇದಕ್ಕೂ ಅನ್ನೋದನ್ನ ಇಲ್ಲಿ ಎಲ್ಲ ಜಗತ್ತಿಗೆ, ಇಡೀ ಜಗತ್ತಿಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಮೂರನೇದು ನೋಡಿ, ಆನಂದ ಹೇಗೆ ದಿವ್ಯ ಆನಂದವನ್ನ ನೀಡ್ತದೆ. ಸುಖಂ ದಿವ್ಯ ಆನಂದವನ್ನ ನೀಡ್ತದೆ. ಭಗವಾನ್ ಚೈತನ್ಯರು ಒಮ್ಮೆ ತಮ್ಮನ್ನ ತೋರುಗೊಟ್ಟು ಅವನು ಬಯಸುವ ಸಂಪತ್ತನ್ನ ಕೊಡುದಾಗಿ ಹೇಳ್ತಾರೆ. ಶ್ರೀಧರನಾದ ಅಂದ್ರೆ ಪುಸ್ತಕದಲ್ಲಿ ನಾವು ಓದಿದ್ದೇವೆ ಮೊನ್ನೆ ಅಲ್ವಾ? ನೆನಪಿದ್ಯಾ? ತನಗೆ ಯಾವ ಐಹಿಕ ಸಂಪತ್ತಿನ ಆಸೆಯೂ ಇಲ್ಲವೆಂದು ಪ್ರಭುಗಳಿಗೆ ಹೇಳಿದ್ರು ಅವರು. ಶುದ್ಧ ಭಕ್ತರ ಸ್ವಭಾವ ಹೀಗಿರ್ತದೆ. ಅವರ ಆನಂದ ಭಕ್ತಿ ಸೇವೆಯಲ್ಲಿ ಇರ್ತದೆ ಅನ್ನೋದನ್ನ ನಾವು ನೋಡ್ಬೋದು. ಹೇಗೆ ಆನಂದ ನೀಡ್ತದೆ ಭಗವಾನ್ ಚೈತನ್ಯರು ಅವರು ಹೇಳ್ತಾರೆ ಅಲ್ವಾ? ಹೇಗೆ ಆನಂದ ಕೊಡ್ತಾರೆ ಅವರಿಗೆ ನಾವು ಪುಸ್ತಕದಲ್ಲಿ ನೋಡ್ಕೋಬಹುದು, ಓದಿದ್ದೇವೆ ಅಲ್ವಾ? ಅವರೊಬ್ಬರು ಬಡವರು ಇರ್ತಾರೆ. ಅವರು ಇದನ್ನ ಮಾಡ್ತಿರ್ತಾರೆ. ಪುಸ್ತಕದಲ್ಲಿ ನೀವು ತೆಗೆದು ನೋಡ್ಬೋದು. ಪೇಜ್ ನಂಬರ್ 15 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅವರ ಕಷ್ಟವನ್ನು ನೋಡಿ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಐಶ್ವರ್ಯವನ್ನ ಸಂಪತ್ತನ್ನ ಅವರು ಕೊಡ್ಲಿಕ್ಕೆ ಇಚ್ಛಿಸಿದಾಗ ಆಗ ಅವರು ಹೇಳ್ತಾರೆ, ನನಗೆ ಯಾವ ಸಂಪತ್ತು ಬೇಡ. ಅಂದ್ರೆ ಶುದ್ಧ ಭಕ್ತರು ಯಾವ ಸಂಪತ್ತನ್ನು ಬಯಸಲ್ಲ, ಭಕ್ತಿ ಸೇವೆಯಲ್ಲಿ ಆನಂದವನ್ನ ಬಯಸ್ತಾರೆ, ಅವರು ಅದರಲ್ಲಿ ಸುಖವನ್ನ ಪಡಿತಾರೆ ಅನ್ನೋದನ್ನ ಇದ್ರಲ್ಲಿ ನೋಡ್ಬೋದು. ಅಂದ್ರೆ ಐಹಿಕ ಸುಖ ಯಾವತ್ತು ಶಾಶ್ವತವಲ್ಲ ಅನ್ನೋದು ನಾವು ನೋಡ್ಬೋದು ನೋಡಿ. ಈಗ ಅಂದ್ರೆ ಇನ್ನೊಂದು ಲಕ್ಷಣ 5ನೇದು ಮೋಕ್ಷದ ಲಗತ್ಕೃತ್. ಶುದ್ಧ ಭಕ್ತಿ ಸೇವೆಯಲ್ಲಿರುವವರು ಮುಕ್ತಿಯ ಕಲ್ಪನೆಯನ್ನು ಸಹ ಹೀಗಳಿಗುತ್ತಾರೆ. ಅಂದ್ರೆ ಅವರು ಮುಕ್ತಿಯನ್ನು ಕೂಡ ಬಯಸಲ್ಲ ಅಲ್ವಾ? ಅಂದ್ರೆ ಭಗವಂತನ ಸೇವೆಯನ್ನ ಬಿಟ್ಟು ಯಾವುದೇ ರೀತಿಯಲ್ಲಿ ಅವರು ಮುಕ್ತಿಯನ್ನ ಬಯಸಲ್ಲ. ಸತಾಗತಯವಾಗಿ ಭಗವಂತನ ಸೇವೆ ಮಾತ್ರ ಅವರು ಬಯಸ್ತಾರೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಅಂದ್ರೆ ನಾವು ಮುಕ್ತಿಯಲ್ಲಿ ನೋಡಿರ್ಬೋದು, ಈಗ ಮುಂದಕ್ಕೆ ಬರ್ಬೋದು. ಅಂದ್ರೆ ಯಾವ ಸಿದ್ಧಿ ಎಲ್ಲ ಅಲ್ವಾ? ಈಗ ನಮ್ಗೆ ಹೇಗೆ ಈ ಐಹಿಕ ಭೋಗ ಸುಖ ಅಂದ್ರೆ ಇದ್ದಾಗ ನಾವ್ ಹೇಗಿರ್ತೇವೆ ಇದ್ರಲ್ಲಿ ನೋಡ್ತಾರೆ ಅಲ್ವಾ? ಮುಂದಕ್ಕೆ ಬರ್ತದ. ಹರೇ ಕೃಷ್ಣ. ಹೇಳಿ ನೆಕ್ಸ್ಟ್. ನೋಡಿ ಇಲ್ಲಿ ಹೇಳ್ತಾರೆ, ಮೋಕ್ಷದ ಲಗದಾಕೃತ್. ಮೋಕ್ಷದ ಪರಿಕಲ್ಪನೆಯ ಅಪಹಾಸ್ಯ. ಅಂದ್ರೆ ನಾರದ ಪಂಚರಾತ್ರದಲ್ಲಿ ಕೂಡ ಹೇಳಿದೆ. ರಾಣಿಯೊಬ್ಬಳ ಆಪ್ತ ಸಖಿಯರು ಹಾಗೂ ಪರಿಚಾರಿಕೆಯರು ಆಕೆಯನ್ನ ಭಯ ಗೌರವಗಳಿಂದ ಹಿಂಬಾಲಿಸುವಂತೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸುಖವು ಪ್ರಭುವಿಗೆ ಸಲ್ಲಿಸುವ ಭಕ್ತಿ ಸೇವೆಯನ್ನ ಹಿಂಬಾಲಿಸುತ್ತದೆ. ಈಗ ನಮ್ಗೆ ವೇದಗಳು ಹೇಳಿದ ಹಾಗೆ ಭಗವಂತನನ್ನ ಹಿಂಬಾಲಿಸುವುದು ಏನು ಅಂತಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ. ಆ ವೇದಗಳೂ ಕೂಡ ಹೇಳೋದು ಏನಂತಂದ್ರೆ ನೀವು ಧರ್ಮ ಅರ್ಥ ಕಾಮ ಮೋಕ್ಷದಿಂದ ಅದು ಕೂಡ ಭಗವಂತನೆಡೆಗೆ ಹೋಗುವಂತಹ ಮಾರ್ಗ. ಅಂದ್ರೆ ವೇದ ಯಾರು? ಭಗವಂತನೇ. ನಮ್ಗೆ 15ನೇ ಅಧ್ಯಾಯದಲ್ಲಿ ಹೇಳಿದೆ ಅಲ್ವಾ? ಏನಂದ್ರೆ ವೇದಾಂತ ಕೃತ್ ವೇದ ಅಲ್ವಾ? ಭಗವಂತನೇ ವೇದ ಅಲ್ವಾ? ಧರ್ಮ ಅರ್ಥ ಕಾಮ ಮೋಕ್ಷಗಳ ಸುಖವು ಪ್ರಭುಗೆ ಸಲ್ಲಿಸುವ ಭಕ್ತಿ ಸೇವೆಯನ್ನ ಹಿಂಬಾಲಿಸುತ್ತೆ. ನಾರದ ಪಂಚರಾತ್ರದಲ್ಲಿ ನಾವು ನೋಡ್ಬೋದು. ಅಂದ್ರೆ ಇಲ್ಲಿ ಉದಾಹರಣೆ ಕೊಡ್ತಾರೆ ಏನು, ರಾಣಿಯೊಬ್ಬಳ ಆಪ್ತ ಸಖಿಯರು. ರಾಣಿಯಾದ ಜೊತೆ ಇರುವಂತಹ ಸಖಿಯರು ಕೂಡ ಎಲ್ಲ ಹಾಗೂ ಪರಿಚಾರಕರು ಆಕೆಯನ್ನ ಭಯ ಗೌರವಗಳಿಂದ ಹಿಂಬಾಲಿಸುವಂತೆ ನೋಡಿ, ಅವರನ್ನ ಹಿಂಬಾಲಿಸುವಂತೆ ಇಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳ ಸುಖವು ಸಹ ಪ್ರಭುವಿಗೆ ಸಲ್ಲಿಸಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ. ನೆಕ್ಸ್ಟ್ ಸುದುರ್ಲಭ. ನಾವು ನೋಡಿ ಮತ್ತೆ 2ನೇದ ಮಾತಾಜಿ.
ಓಕೆ. ಸುದುರ್ಲಭ, ಅಪರೂಪವಾಗಿ ಸಾಧಿಸುವಂತದ್ದು ಅಂದ್ರೆ ಸ್ವಪ್ರಯತ್ನದಿಂದ ಸಾಧ್ಯ ಇಲ್ಲ. ಅಂದ್ರೆ ನಮ್ಮ ಸ್ವಯಂ ಪ್ರೇರಣೆಯಿಂದ ನಮ್ಗೆ ಸಾಧ್ಯ ಇಲ್ಲ. ಅಂದ್ರೆ ಆಧ್ಯಾತ್ಮಿಕ ಬದುಕಿನ ಪ್ರಾರಂಭಿಕ ಹಂತದಲ್ಲಿ ಆತ್ಮ ಸಾಕ್ಷಾತ್ಕಾರದ ಉದ್ದೇಶವನ್ನ ಈಡೇರಿಸಿಕೊಳ್ಳಲು ಬೇರೆ ಬೇರೆ ತರನ ಅಂದ್ರೆ ತಪಶ್ಚರ್ಯ ಮಾಡ್ತೇವೆ. ದೇಹ ಅಂದ್ರೆ ನಮ್ಮ ಯೋಗಗಳನ್ನ ಹೇಳ್ತಾರೆ ಇಲ್ಲಿ, ದೇಹ ದಂಡನೆ ಮತ್ತಿತರ ಕ್ರಿಯೆಗಳ ಆಚರಣೆ ಇರುತ್ತದೆ. ಆದರೆ ಇಂತಹ ಪ್ರಯತ್ನಗಳು ವ್ಯಕ್ತಿಗೆ ಪ್ರಭುವಿನ ಭಕ್ತಿ ಸೇವೆ ಯೋಗವನ್ನು ಕರುಣಿಸಲಾರವು. ವ್ಯಕ್ತಿಯು ಸಹಸ್ರ ಜನ್ಮಗಳನ್ನೆತ್ತಿ ಮೇಲಿನ ಪರಿಕ್ರಮಗಳ ದ್ವಾರ ಪ್ರಯತ್ನಿಸಿದರೂ ಭಕ್ತಿ ಸೇವೆ ಯೋಗವು ದಕ್ಕುವುದಿಲ್ಲ. ಭಕ್ತಿ ಸೇವೆ ತುಂಬಾ ದುರ್ಲಭ, ಅದು ಸಿಗಲ್ಲ ಅಂತ ಹೇಳ್ತಾರೆ. ನೋಡಿ, ಆಧ್ಯಾತ್ಮಿಕ ಬದುಕಿನ ಪ್ರಾರಂಭ ನಾವ್ ಏನೆಲ್ಲಾ ಮಾಡ್ತಾ ಇದೀವಿ, ನಮ್ಗೆ ಭಗವಂತ ಸಿಗ್ಲಿ ವ್ರತ ಅದು ಇದು ಎಲ್ಲಾ ಮಾಡ್ತಾ ಇದೀವಿ, ದೇಹ ದಂಡನೆ ಮಾಡಿ ಈಗ ನಾವು ಹೇಳ್ತೇವ್ರಿ, ನಮಗೆ ಭಗವದ್ಗೀತೆ ಎಲ್ಲ ಹೇಳಿದ್ದಾರೆ ಅಲ್ವಾ. ನಮಗೆ 3 ರೀತಿಯಲ್ಲಿ ನಮ್ಗೆ ಅದ್ರಲ್ಲೆಲ್ಲ ಬರ್ತದೆ ಈ ಅಷ್ಟಾಂಗ ಯೋಗ ಎಲ್ಲ. ಆದ್ರೆ ಭಗವಂತ ಅದರಿಂದ ಎಲ್ಲ ನಮ್ಗೆ ಸಿಗುದಿಲ್ಲ, ಸುದುರ್ಲಭ. ಯಾವ್ದ್ರಿಂದ? ಶುದ್ಧ ಭಕ್ತಿ ಸೇವೆಯಿಂದ ನಮ್ಗೆ ಸಿಗ್ತಾನೆ ಅನ್ನೋದನ್ನ ನಾವು ಎಷ್ಟೋ ಭಗವಂತನ ಲೀಲೆಗಳಲ್ಲಿ ನಾವು ಈಗ ಕೂಡ ನೋಡಿದ್ದೇವೆ ಅಲ್ವಾ. ಈಗ ನಾವು ಭಗವಂತನ ಒಂದು ಉದಾಹರಣೆ ಕೊಡ್ಬೋದು, ಭಕ್ತಿ ಸೇವೆಗೆ ಭಗವಂತ ಒಲಿತಾನೆ ಅನ್ನೋದನ್ನ ಮಾತ್ರ ಇದ್ರಲ್ಲಿ ನೋಡ್ಬೋದು. ಆದ್ರೆ ಅದು ಸುದುರ್ಲಭ ಅಲ್ವಾ. ಎಷ್ಟೇ ನಾವು ಈಗ ಕುರುಕ್ಷೇತ್ರ ಯುದ್ಧದಲ್ಲಿ ಮೃಷ್ಟಾನ್ನ ಭೋಜನವನ್ನ ಭಗವಂತ ಸಂಧಾನಕ್ಕೆ ಹೋಗ್ಲಿಕ್ಕೆ ಹೋದಾಗ ದುರ್ಯೋಧನ ಎಷ್ಟು ಮೃಷ್ಟಾನ್ನ ಭೋಜನವನ್ನ ಮಾಡಿ ಅವನು ಕಾಯ್ತಾ ಇರ್ತಾನೆ. ಅವನು ಹೋಗಿದ್ದು ಎಲ್ಲಿ? ವಿದುರನ ಮನೆಗೆ ಹೋಗಿದ್ದು, ಮತ್ತೆ ನಮ್ಮ ಅರ್ಜುನರಿಗೆ ಅವರು ಸಹಾಯ ಮಾಡಿದ್ದು. ಅಂದ್ರೆ ಅಲ್ಲೇನು ಐಶ್ವರ್ಯ ಇರ್ಲಿಲ್ಲ ಆದ್ರೆ ಶುದ್ಧ ಭಕ್ತಿ ಸೇವೆ ಇತ್ತು. ಭಗವಂತ ಎಷ್ಟೋ ನಮ್ಗೆ ಲೀಲೆಗಳನ್ನ ಮಾಡಿ ತೋರಿಸಿದ್ದಾರೆ. ನಮ್ಮ ಕೃಷ್ಣ ಕುಚೇಲನ ಕತೆ ನಿಮ್ಗೆ ಗೊತ್ತಿರ್ಬೋದಲ್ಲ. ಕುಚೇಲನ ಜೊತೆ ಅವರು ಹೋಗ್ತಾರೆ ಅಲ್ವಾ. ಅವ್ರ ಹತ್ರ ಏನ್ ಐಶ್ವರ್ಯ ಇತ್ತ? ಅವ್ರ ಹತ್ರ ಸಂಪತ್ತಿತ್ತ? ಅವ್ರ ಹತ್ರ ಏನಿತ್ತು? ದೊಡ್ಡ ಮನೆ ಇತ್ತ? ಏನಿರ್ಲಿಲ್ಲ. ನಿಷ್ಕಲ್ಮಶವಾದ ಪ್ರೀತಿ ಇತ್ತು ಅಲ್ವಾ. ಅವರ ಕುಚೇಲನಿಗೆ ಹೇಳ್ತಾರೆ ಅವರ ಹೆಂಡತಿ, ನನ್ನ ಹಸುವಿನಿಂದ ಇದ್ದೇವಲ್ಲ, ಏನಾದ್ರೂ ನಿಮ್ಮ ಸ್ನೇಹಿತರು ಅಷ್ಟು ದೊಡ್ಡ ಇದ್ದಾರಲ್ಲ, ನೀವು ಹೋಗಿ ತಗೊಳ್ಳಿ ಅಂದ್ರೆ ಕುಚೇಲ ಅಲ್ಲಿ ಕೂಡ ಇಲ್ಲ, ನನ್ನ ಸ್ನೇಹಿತ ಏನಾದ್ರು ಕೊಡ್ಬೇಕಲ್ಲ ಅಂತ ಅದು ಇಂತ ಬಟ್ಟೆಯಲ್ಲಿ ಅವರು ಅವಲಕ್ಕಿಯನ್ನ ತಂದು ಅದು ಎಷ್ಟು ವಿನಮ್ರತೆಯಿಂದ ಕೊಡ್ಬೇಕಾ ಬಿಡ್ಬೇಕಾ ಅನ್ನೋ ರೀತಿಯಲ್ಲಿ ಅವ್ರು ನಿಂತಿರ್ತಾರೆ. ಎಷ್ಟು ನಮ್ರತೆ, ಎಷ್ಟು ಸೌಮ್ಯತೆ, ಎಷ್ಟು ಅಲ್ಲಿ ಭಗವಂತನ ಭಕ್ತಿ ತೋರ್ತದೆ ನಮ್ಗೆ ಅಲ್ಲಿ. ಆಗ ಕೃಷ್ಣ ಅಂತರಾತ್ಮ ಅವನಿಗೆ ಎಲ್ಲವೂ ಗೊತ್ತು. ಅವನು ಓಡಿ ಬಂದು ಅವನು ತಗೊಳ್ತಾನೆ. ನಂತರ ಕೃಷ್ಣ ಅವನ ಪಾದವನ್ನ ತೊಳಿತಾನೆ ಅಲ್ವಾ. ಭಗವಂತ ನೋಡೋದು ಶುದ್ಧ ಭಕ್ತಿ ಸೇವೆ ಮಾತ್ರ. ನಮ್ಮ ಏನೇ ಯೋಗವನ್ನ ಮಾಡ್ಬೋದು, ಸಿಗ್ತದೆ, ಅದಕ್ಕೂ ಸಿಗ್ತದೆ. ನಮಗೆ ಸಿಗಲ್ಲ ಅಂತಲ್ಲ, ಭಗವಂತ ಕೊಡ್ತಾನೆ, ಖಂಡಿತ ಕೊಡ್ತಾನೆ. ಭಗವಂತ ಹೇಳ್ತಾರಲ್ವಾ, ಸ್ವಲ್ಪಮಪ್ಯ ತ್ರಾಯಸೆ ಜಗತ್, ಅಂದ್ರೆ ಸ್ವಲ್ಪವನ್ನ ಭಕ್ತಿ ಮಾಡು ನೀನು ಅಂತ ಕೊಡ್ತಾರೆ, ಕೊಡಲ್ಲ ಅಂತ ಅಲ್ಲ. ಆದ್ರೆ ಈ ಭಕ್ತಿ ಸೇವೆ ಸಹಸ್ರ ಜನ್ಮಗಳ ನೆತ್ತಿ ಇದ್ರೂ ನಮ್ಗೆ ಭಕ್ತಿ ಸೇವೆ ತುಂಬಾ ಸುದುರ್ಲಭ ಅನ್ನೋದನ್ನ ನಾವು ನೋಡ್ಬೋದು. ಹರೇ ಕೃಷ್ಣ. ನೆಕ್ಸ್ಟ್ ಹರೇ ಕೃಷ್ಣ ಮಾತಾಜಿ. ಇನ್ನು 10 ಇದೆ ಮಾತಾಜಿ, ಮುಂದಿನ ವಾರ ಹಾಕ್ತೀರಾ? ಇನ್ನು 10 PPT ಇದೆ. ಹೌದು ಮಾತಾಜಿ. ಹೌದಾ? 44 ಇದೆ ಮಾತಾಜಿ. ಹೌದಾ? ಇನ್ನು 10 ಇದೆಯಾ? ಹೌದು. ಇನ್ನ ಎಷ್ಟು ನಿಮಿಷ ಇದೆ ಮಾತಾಜಿ? ನಮಗೀಗ 20 ನಿಮಿಷ ಅಲ್ವಾ? ಆಗ್ಬೋದಲ್ಲ ಬೇಗ ಬೇಗ? ಮಾತಾಜಿ ಇವಾಗ ಬೇಗ ಬೇಗ ಮಾಡಿ ಹೋಗೋಣ ಅಲ್ವಾ. ಯಾಕಂದ್ರೆ ಮುಗಿತದೆ 1ನೇ ಅಧ್ಯಾಯಕ್ಕೆ ತುಂಬಾ ಸಮಯ ತಗೊಂಡಿವಲ್ಲ ನಾವು ಅಲ್ವಾ. ಆಗ್ತದಲ್ಲ ಮಾತಾಜಿ? ವರದ ಮಾತಾಜಿ ಬೇಗ ಆದ್ರೆ? ಸರಿ ಮಾತಾಜಿ, ನನಗೇನ್ ತೊಂದ್ರೆ ಇಲ್ಲ. ಸರಿ ಮಾತಾಜಿ. ಸುದುರ್ಲಭ ನೋಡಿ, ಸಾಧನೆ ಬಹು ಸುದುರ್ಲಭ. ಕೃಷ್ಣನು ಅದನ್ನ ಅಪರೂಪವಾಗಿ ನೀಡುತ್ತಾನೆ. ಕೃಷ್ಣನು ಆತ್ಮನಿಗೆ ಭಕ್ತಿ ಸೇವೆಯನ್ನ ನೀಡಲು ಅಪರೂಪವಾಗಿ ಒಪ್ಪಿಕೊಳ್ಳುತ್ತಾನೆ. ಅಂದ್ರೆ ಅಪರೂಪ ಅನ್ನೋದನ್ನ, ಯಾಕಂದ್ರೆ ಭಕ್ತಿ ಸೇವೆಯಿಂದ ಭಗವಂತನು ಭಕ್ತನಿಗಿಂತ ಖರೀದಿಸಲ್ಪಡುತ್ತಾನೆ. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೇವೆ, ಯಾವ ರೀತಿ ಭಗವಂತ ಭಕ್ತ ವತ್ಸಲನಾಗ್ತಾನೆ ಅಲ್ವಾ. ಹರೇ ಕೃಷ್ಣ. ಮುಂದಕ್ಕೆ ಹೋಗೋಣ. ಅಂದ್ರೆ ಭಕ್ತಿ ಸೇವೆ ಎಷ್ಟು ಸುದುರ್ಲಭ, ಅದು ಸಿಗ್ಲಿಕ್ಕೆ ಕಷ್ಟ. ಆದ್ರೆ ಸಿಕ್ಕಿದಾಗ ನಾವು ಏನ್ ಮಾಡ್ಬೇಕು? ಇಟ್ಕೊಳ್ಬೇಕು ಅಲ್ವಾ. ನೆಕ್ಸ್ಟ್ ಮಾತಾಜಿ. ಸಾಂದ್ರಾನಂದ ನೋಡಿ, ಶೇಷಾತ್ಮ ಇಲ್ಲಿ ಹೇಳ್ತಾರೆ, ಶುದ್ಧ ಭಕ್ತಿ ಸೇವೆಯ ತನ್ನಂತೆ ತಾನೇ ವ್ಯಕ್ತಿಯನ್ನ ಲೋಕೋತ್ತರವಾದ ಆನಂದಕ್ಕೆ ಕೊಂಡೊಯ್ಯುತ್ತದೆ. ಅದು ಲೆಕ್ಕಿಸಲಾದ ಪರಮಾನಂದ. ಅಂದ್ರೆ ಶುದ್ಧ ಭಕ್ತಿ ಸೇವೆಯಲ್ಲಿರುವವರು ತನ್ನಲ್ಲಿ ಅವರು ಆನಂದವನ್ನ ಪಡೆದುಕೊಳ್ತಾರೆ. ಅವರಿಗೆ ಯಾವ ರೀತಿಯಲ್ಲಿಯೂ ಸಹ ಅವರಿಗೆ ಯಾವ ಬಯಕೆ ಇರಲ್ಲ. ಅವರು ಸಚ್ಚಿದಾನಂದವಾಗಿ ಇರ್ತಾರೆ ಅನ್ನೋ ತುಂಬಾ ಅಂತದ್ದು ತುಂಬಾ ವಿರಳ ಅನ್ನೋದನ್ನ ನಾವು ನೋಡ್ಬೋದು. ಸಾಂದ್ರಾನಂದ ಅಂದ್ರೆ ಶುದ್ಧ ಭಕ್ತಿ ಸೇವೆ ತನ್ಮೂಲಕ, ಅಂದ್ರೆ ಲೆಕ್ಕಿಸಲ್ಲ, ಅವರು ಪರಮಾನಂದಕ್ಕೆ ಹೋಗ್ತಾರೆ. ಅದು ಯಾರಿಗೂ ಸಹ ಕಷ್ಟ ಉಂಟು ಅಂತ. ಅಂದ್ರೆ ಇಲ್ಲಿ ಹೇಳ್ತಾರೆ, ಬ್ರಹ್ಮಾನಂದೋ ಭವೇತ್ ಏಷ. ಹರೇ ಕೃಷ್ಣ.
ಬ್ರಹ್ಮಾನಂದೋ ಭವೇ ದೇಶ ಚೇತ್ ಪರಾರ್ಧ ಗುಣೀಕೃತಃ ನೈತಿ ಭಕ್ತಿ ಸುಖಂಬೋಧೆ ಪರಮಾಣು ತುಲಂ ಅಪಿ. ಅದ್ರ ಅರ್ಥ ಮುಂದಕ್ಕೆ ಹೋಗೋಣ ಮಾತಾಜಿ, ಅಲ್ಲಿ ಹೇಳ್ತಾರೆ ನೆಕ್ಸ್ಟ್. ಅಂದ್ರೆ ಬ್ರಹ್ಮಾನಂದ ಅಥವಾ ಬ್ರಹ್ಮ ಜ್ಯೋತಿಯೊಂದಿಗೆ ಒಂದಾಗುವ ಸಂತೋಷವು ಕೂಡ ಒಂದು ಟೆಲಿಯನ್ ಪಟ್ಟು ಗುಣಿಸಿದರೆ ಅದು ಇನ್ನು ಭಕ್ತಿ ಸೇವೆಯ ಸಾಗರದಿಂದ ಪಡೆಯುವ ಆನಂದದ ಪರಮಾಣು ಭಾಗಕ್ಕೆ ಹೋಲಿಸಲಾಗುವುದಿಲ್ಲ ಅಂದ್ರೆ ಎಂದು ಶಿಲಾ ರೂಪ ಗೋಸ್ವಾಮಿಯವರು ಹೇಳ್ತಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಬ್ರಹ್ಮಾನಂದ ಹಂತಕ್ಕೆ ಬ್ರಹ್ಮ, ಈಗ ನಾವು 3 ಆನಂದ ನೋಡಿದ್ವಲ್ಲ, ಜಡಾನಂದ, ಬ್ರಹ್ಮಾನಂದ, ಪ್ರೇಮಾನಂದ ಅಂತ ಅಲ್ವಾ. ಈ ಬ್ರಹ್ಮಾನಂದ ಅಂತ ಏನು ಅಂತಂದ್ರೆ ಒಂದು ಸಮುದ್ರ ಅಲ್ವಾ. ಈಗ ಜಡಾನಂದ ಏನು ಸಮುದ್ರದಲ್ಲಿ ಒಂದೇ ಒಂದು ಹನಿ, ಈ ಬ್ರಹ್ಮಾನಂದ ಅದಕ್ಕಿಂತ ಸ್ವಲ್ಪ ಆದ್ರೆ ಇದು ಸಾಂದ್ರ ಇದು ಭಕ್ತಿ ಸೇವೆ ಅನ್ನೋದು ಅದಕ್ಕಿಂತ ಎಷ್ಟೋ ಪಟ್ಟು ಗುಣಿಸಿದ್ರು ಕೂಡ ಅದು ಸಾಗರದಿಂದ ಪಡೆಯುವ ಆನಂದದ ಪರಮಾಣು ಭಾಗಕ್ಕೆ ಹೋಲಿಸಲಾಗಲ್ಲ ಅಂತ. ಅಂದ್ರೆ ಭಗವಂತನ ಅಷ್ಟು ಹೋಲಿಕೆ ಅಂದ್ರೆ ಸಾಗರಕ್ಕಿಂತ, ಈ ಬ್ರಹ್ಮಾನಂದಕ್ಕಿಂತ ಏನು ದೊಡ್ಡದು ಭಗವಂತನ ಭಕ್ತಿ ಸೇವೆ ಅನ್ನೋದನ್ನ ನಾವು ನೋಡ್ಬೋದು. ಇದು ಆ ಆನಂದಕ್ಕೆ, ನಮ್ಗೆ ಆ ಪರಮಾನಂದಕ್ಕೆ ಈ ಬ್ರಹ್ಮಾನಂದ ಜಡಾನಂದ ಯಾವುದೇ ರೀತಿಯಲ್ಲೂ ಇಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಹರೇ ಕೃಷ್ಣ ಮಾತಾಡಿ. ಶ್ರೀಕೃಷ್ಣ ಆಕರ್ಷಿತಿ, ಲಾಸ್ಟು ಶ್ರೀಕೃಷ್ಣ ಆಕರ್ಷಿತ ಆಕರ್ಷಣೆ ನೋಡಿ. ಕೃಷ್ಣನನ್ನ ಆಕರ್ಷಿಸುವ ಏಕೈಕ ಸಾಧನ ಅದೇ ಏನು ಮುಂದಕ್ಕೆ ಭಕ್ತಿ ಸೇವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಆಕರ್ಷಿತ ಚಾಸ, ಕೃಷ್ಣನನ್ನ ಆಕರ್ಷಿಸುವುದು. ಭಕ್ತಿ ಸೇವೆಯನ್ನ ಮಾಡುವುದು ಎಂದರೆ ರಾಧಾರಾಣಿಯ ಹೆಜ್ಜೆ ಜಾಡಿನಲ್ಲಿ ನಡೆಯುವುದೇ ಆಗಿದೆ. ವೃಂದಾವನದ ಭಕ್ತರು ಭಕ್ತಿ ಸೇವೆಯಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಲು ತಮ್ಮನ್ನ ರಾಧಾರಾಣಿಯ ಸುಪ್ಪರ್ತಿಗೆ ಒಳಪಡಿಸಿಕೊಳ್ಳುತ್ತಾರೆ. ಹೀಗೆ ಕೃಷ್ಣನ ಅಂತರಂಗ ಶಕ್ತಿಯ ನೇರ ಆಧಿಪತ್ಯಕ್ಕೊಳಪಟ್ಟ ಭಕ್ತಿ ಸೇವೆಯ ಕೃಷ್ಣನನ್ನ ಕೂಡ ಆಕರ್ಷಿಸುತ್ತದೆ. ನೋಡಿ, ಇಲ್ಲಿ ನಾವು ನೋಡ್ಬೋದು ರಾಧಾರಾಣಿಯ ಹೆಜ್ಜೆಯಲ್ಲಿ ನಾವು ಹೋಗ್ಬೇಕು. ಈ ಶುದ್ಧ ಭಕ್ತಿ ಸೇವೆ ಆಗ್ಬೇಕಂದ್ರೆ ರಾಧಾರಾಣಿಯ ಮೂಲಕ. ನಾವೀಗ ಹೇಳೋದೇನು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಬೆಳಗ್ಗಿನಲ್ಲಿ ನಾವು ಮೊದಲಿಗೆ ನಾವು ರಾಧಾರಾಣಿಯನ್ನ ಪ್ರಾರ್ಥಿಸಿದ್ದೇವೆ, ಭಕ್ತಿ ಸೇವೆಯನ್ನ ಕೊಡು ರಾಧಾರಾಣಿ ಅಂತ. ಅದರ ನಮ್ಮ ಹರೇ ಕೃಷ್ಣ ಮಹಾಮಂತ್ರದ ಜಪದ ಅರ್ಥ ಏನು ಅಂದ್ರೆ, ನಾವು ಭಕ್ತಿ ಸೇವೆಯನ್ನ ಕೊಟ್ಟು ಭಕ್ತಿ ಸೇವೆಯನ್ನ ಮಾಡ್ತಾ ಮಾಡ್ತಾ ನಾವು ಭಗವಂತನ ಪ್ರೀತಿಯನ್ನ ಪಡಿಬೇಕು. ಅದು ಯಾರಿಂದ? ಮೊದಲು ನಮ್ಮ ರಾಧಾರಾಣಿಯಿಂದ ಅಂತ ನಾವು ಹೇಳ್ತೇವೆ. ಹರೇ ಕೃಷ್ಣ ಮುಂದಕ್ಕೆ. ಆದ್ರೆ ಅದಕ್ ಮೊದಲು ನಿಮ್ಮ ಪುಸ್ತಕದಲ್ಲಿ ಓದ್ಬೋದು ರಾಧಾರಾಣಿಯನ್ನ ಯಾಕೆ ಅಂತ. ಅಂದ್ರೆ ರಾಧಾರಾಣಿಗೆ ಎಲ್ಲಾ ಭಕ್ತರು ಕೃಷ್ಣನಿಗೆ ಆಕರ್ಷಣೆ ಅಲ್ವಾ, ಆದ್ರೆ ರಾಧಾರಾಣಿಗೆ ಕೃಷ್ಣನೇ ಆಕರ್ಷಣೆ ಆಗಿದ್ದಾರೆ ಅನ್ನೋದನ್ನ ನಾವಲ್ಲಿ ರೂಪ ಗೋಸ್ವಾಮಿಯವರ ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಬೋದು. ಯಾಕೆ ಅಂದ್ರೆ ರಾಧಾರಾಣಿಯನ್ನ ಮದನ ಮೋಹನ ಮೋಹಿನಿ ಅಂತ ಕರೀತಾರಂತೆ. ಯಾಕಂದ್ರೆ ಕೃಷ್ಣ ಮದನನು ರಾಧಾರಾಣಿಯನ್ನ ಆಕರ್ಷಿಸ್ತಾನೆ. ಅಂತಹ ಮದನ ಮೋಹನ ಆಕರ್ಷಣೆಯನ್ನ ರಾಧಾರಾಣಿಗೆ ನಾವೇನ್ ಮಾಡ್ಬೇಕು, ಪ್ರಾರ್ಥಿಸ್ಬೇಕು ಅನ್ನೋದನ್ನ ನಾವು ನೋಡ್ಬೋದು ಅಲ್ವಾ. ವೃಂದಾವನದ ಗೋಪಿಯರು ನಾವು ನೋಡಿರ್ಬೋದು ಅಲ್ವಾ, ತಲೆ ನೋವಿಗೆ ಯಾವ ರೀತಿ ಅವರು ಮಾಡಿರ್ತಾರೆ, ಕೊಡ್ತಾರೆ ಪಾದದ ಧೂಳನ್ನ. ಮತ್ತೆ ಮುಂದಕ್ಕೆ ಶುದ್ಧ ಭಕ್ತಿ ಸೇವೆಯ ಈಗ ಅದನ್ನ ಕೊಡ್ತಾ ಇದ್ದಾರೆ ನೋಡಿ ಯಾವ ರೀತಿ. ಕ್ಲೇಶಾಗ್ನಿ, ಎಲ್ಲಾ ಕ್ಲೇಶಗಳು ತಕ್ಷಣವೇ ಪರಿಹಾರ. ಸೇಮ್ ಸ್ಲೈಡಾ ಮತ್ತಜಿ? ಓಕೆ, ಮೋಕ್ಷದ ಓಕೆ. ಅಂದ್ರೆ ಲಾಸ್ಟಿಗೆ ಮತ್ತೆ ಕೊಡ್ತಾರೆ ಅವರು ಕ್ಲೇಶಾಗ್ನಿ ಯಾವ ರೀತಿ ನಮ್ಗೆ ಈಗಾಗ್ಲೇ ಹೇಳಿದಾಗೆ ನಮ್ಮ ಕಲ್ಮಶಗಳು ಯಾವ ರೀತಿ ಆಗ್ತದೆ, ಭಕ್ತಿ ಸೇವೆ ಶುಭದ ಯಾವ ರೀತಿ ನಮ್ಗೆ ಪ್ರಾರಂಭ ಆಗ್ತದೆ. ಈಗ ನಾವು ಶುಭದ ಹೇಗೆ ಬಂತದಲ್ವಾ ನಮಗೆ, ಈಗ ನಾವೇನೋ ಮೊದಲು ನಾವು ಏನೂ ಹೇಳಿರ್ಲಿಲ್ಲ ಅಲ್ವಾ, ಈಗ ನಮಗೆ ಒಂದೊಂದೇ ಶುಭ ಆಗ್ತಾ ಇದಲ್ವಾ. ನಾವು ಹರೇ ಕೃಷ್ಣ ಮಂತ್ರ ಹೇಳ್ತಾ ಇದೀವಿ, ಈ ವೆಜ್ ಇರೋರು ನಾನ್ ವೆಜ್ ಇರೋರು ವೆಜ್ ಆಗಿದ್ದೇವೆ ಅಲ್ವಾ, ಪ್ರಯತ್ನ ಮಾಡ್ತಾ ಇದೀವಿ. ನಮ್ಗೆ ಆಗ ನಮ್ಗೆ ಅದೆಲ್ಲ ಶುಭದ ಅನ್ಬೋದು. ಮೋಕ್ಷದ ಅಂದ್ರೆ ಮುಕ್ತಿಯನ್ನ ಸಹ ಭಗವಂತನ ಭಕ್ತರು ಬಯಸಲ್ಲ, ಭಗವಂತನ ಸೇವೆ ಮಾತ್ರ ಸುದುರ್ಲಭ, ಇದು ತುಂಬಾ ಕಠಿಣ. ಮತ್ತೆ ಸಾಂದ್ರಾನಂದ ಅಂದ್ರೆ ಅವರು ಯಾವುದೇ ರೀತಿಯಲ್ಲಿ ಆನಂದವನ್ನ ಪಡ್ತಾರೆ. ಅವ್ರು ಎಲ್ಲಿ ಬೇಕಾದ್ರೆ ಭಗವಂತನ ಸೇವೆ ಮಾಡ್ಲಿಕ್ಕೆ ರೆಡಿ. ಅವ್ರು ಯಾವತ್ತೂ ಆನಂದವಾಗಿರ್ತಾರೆ, ಈ ಐಹಿಕ ಕಲ್ಮಶಗಳಿಂದ ದೂರ ಇರ್ತಾರೆ ಅನ್ನೋದು. ಮತ್ತೆ ಕೃಷ್ಣ ಆಕರ್ಷಣೆ, ನಾವು ಯಾವಾಗ ಆಕರ್ಷಣೆ, ಭಗವಂತನ ಭಕ್ತಿ ಸೇವೆ ಮಾಡಿದಾಗ ಅನ್ನೋದನ್ನ ನಾವು ನೋಡ್ಬೋದು. ಇಲ್ಲಿ ಇದರ ಉದ್ದೇಶ ಏನ್ ಹೇಳ್ತಾರೆ, ಪ್ರಭುಪಾದರ ಸಂಬಂಧಿತ ಭಾವಾರ್ಥಗಳನ್ನ ಉಲ್ಲೇಖಿಸಿ ಸೇವೆಯ 6 ಲಕ್ಷಣಗಳನ್ನ ಚರ್ಚೆ ಮಾಡಿದ್ವಿ.
ಮತ್ತೆ ಪಾಪದ ನಾಲ್ಕು ಪಾಪ, ಪ್ರಾರಬ್ಧ, ಅಪ್ರಾರಬ್ಧ, ಬೀಜಂ, ಕೂಟಂ, ಇದರ ಬಗ್ಗೆ ನಾವು ವಿವರಿಸಲಾಗಿ ಸೂಕ್ತವಾದ ಸಾದೃಶ್ಯಗಳು ಮತ್ತು ಸಂಸ್ಕೃತ ಶ್ಲೋಕಗಳನ್ನು ಉಲ್ಲೇಖಿಸಿ ಎಲ್ಲಾ ರೀತಿಯ ಪಾಪ ಪ್ರತಿಕ್ರಿಯೆಗಳು ಹೇಗೆ ಬರ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಶಕ್ತಿ ಮತ್ತೆ ಶೂನ್ಯಗೊಳಿಸುವ ಶಕ್ತಿಯನ್ನ ಭಕ್ತಿ ಸೇವೆ ಹೇಗೆ ಹೊಂದಿದೆ ಎಂಬುದನ್ನ, ಅಂದ್ರೆ ಈ ಪಾಪದ ಇದರಿಂದ ನಾವು ಭಕ್ತಿ ಸೇವೆ ಯಾವ ರೀತಿ ಜ್ವಾಲಾಗ್ನಿ ಅನ್ನೋದನ್ನ ನಾವು ನೋಡಿದ್ವಿ. ನಮ್ಮ ಕೃಷ್ಣ ಪ್ರಜ್ಞೆಯ ಅಭ್ಯಾಸದಲ್ಲಿ ಶುದ್ಧ ಭಕ್ತಿ ಸೇವೆ 6 ಗುಣಲಕ್ಷಣಗಳ ಪ್ರಸ್ತುತವನ್ನ ನಾವು ಇಲ್ಲಿ ನೋಡಿದ್ವಿ ಈ 3ರ ಅಧ್ಯಾಯದಲ್ಲಿ. ಹರೇ ಕೃಷ್ಣ. ಅಂದ್ರೆ ನಮಗೆ ಸಮಯದ ಅವರಿಂದ ಸ್ವಲ್ಪ ನಾವು ಫಾಸ್ಟ್ ಹೋಗಿದ್ವಿ ಅಲ್ವಾ, ನಾವು ನೋಡ್ಬೋದು ಯಾವ ರೀತಿ. ಇನ್ನು ಸ್ಲೈಡ್ಸ್ ಇದೆಯಾ? ಕೃಷ್ಣನು ದೇವೋತ್ತಮ ಪರಮ ಪುರುಷನೇ ಆಗಿದ್ದರು, ಶ್ರೇಷ್ಠರಲ್ಲಿ ಪರಮಶ್ರೇಷ್ಠನು ಅವನು, ಅರಸು ಸಹೋದರರ ಜೊತೆಯಲ್ಲೇ ಇದ್ದ. ಈಗ ಹೇಳ್ತಾರೆ ಭಗವಂತ ಯಾವ ರೀತಿ ಭಕ್ತಿಗೆ ಅವರು ಹೂಗೊಡ್ತಾರೆ ಅಂದ್ರೆ ಭಕ್ತಿ ಆಕರ್ಷಕ ಅಂತ ಅನ್ನೋದನ್ನ ಇಲ್ಲಿ ನಾವು ಇದ್ರಲ್ಲಿ ನೋಡ್ಬೋದು. ಹೇಗೆ ಪಾಂಡವರ ಸೋದರರ ಭಕ್ತಿ ಅವನನ್ನ ಆಕರ್ಷಿಸಿತ್ತು ಅಲ್ವಾ. ಪಾಂಡವರ ಜೊತೆ ಅವರು ಮೊದಲಿಂದ ಇದ್ರು ಅಲ್ವಾ. ಭಕ್ತಿ ಸೇವಾ ಪ್ರಕ್ರಿಯೆಯು ಎಷ್ಟು ಘನತರದ್ದು ಎಂಬುದಕ್ಕೆ ಇದೇ ಸಾಕ್ಷಿ. ಆ ಪ್ರಕ್ರಿಯೆಯ ದೇವೋತ್ತಮ ಪರಮ ಪುರುಷನನ್ನ ಸಹ ಆಕರ್ಷಿಸುತ್ತದೆ. ಭಗವಂತನು ದೊಡ್ಡವನು, ಆದರೆ ಭಕ್ತಿ ಸೇವೆಯು ಭಗವಂತನಿಗಿಂತ ದೊಡ್ಡದು. ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ. ಭಗವಂತನ ಸೇವೆ ಭಗವಂತನಿಗಿಂತ ದೊಡ್ಡದು ಅಂತಾರೆ ಭಗವಂತ, ಏಕೆಂದ್ರೆ ಅದು ಅವನನ್ನೇ ಆಕರ್ಷಿಸುತ್ತದೆ. ಪ್ರಭುವಿನ ಸೇವೆ ಮಾಡುವುದರಲ್ಲಿ ಇಂತಹ ಲಾಭವಿದೆ ಎಂಬುದನ್ನ ಭಕ್ತಿ ಸೇವೆಗೆ ಒಲಿದಿಲ್ಲದ ಜನ ತಿಳಿಯಲಾರರು. ಅಂದ್ರೆ ಭಕ್ತಿ ಸೇವೆಯನ್ನ ಅರಿತಿಲ್ಲದವರು ನಮ್ಗೆ ಅದು ತಿಳಿಯಲ್ಲ ಅಲ್ವಾ. ನೋಡಿ ಭಗವಂತ ನನಗಿಂತ ಭಕ್ತಿ ಸೇವೆ ದೊಡ್ಡದು ಅಂತ ಹೇಳ್ತಿದ್ದಾರೆ ನೋಡ್ರಿ ಅಲ್ಲಿ ಭಗವಂತ ಅಲ್ವಾ. ಭಗವಂತನಿಗಿಂತ ದೊಡ್ಡದು, ಏಕೆಂದ್ರೆ ಅದು ಅವನನ್ನೇ ಆಕರ್ಷಿಸಿದೆ. ಭಕ್ತಿ ಸೇವೆ ಭಗವಂತನನ್ನ ಆಕರ್ಷಿಸ್ತದಂತೆ. ಹೇಗೆ ಅಂತಂದ್ರೆ ನೋಡಿ, ಯಾವಾಗ್ಲೂ ಕೃಷ್ಣ ಪಾಂಡವರ ಜೊತೆ ಇರ್ತಾರೆ. ಮತ್ತೆ ನಮ್ಗೆ ಈಗನೇ ನೋಡ್ಬೋದು ನಮ್ಮ ಕನಕದಾಸರು ಅವರು ಹೇಗೆ, ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ನಮ್ಗೆ ಇಲ್ಲೇ ನಮ್ಮ ಉಡುಪಿ ಕೃಷ್ಣನ ಅವರ ಭಕ್ತಿ ನೋಡಿ ಭಗವಂತನೇ ತಿರುಗಿ ಇದ್ರು ಅಲ್ವಾ. ನಮ್ಮ ಪಾಂಡುರಂಗ ಅವರನ್ನ ನೋಡ್ಬೋದು, ಅಲ್ವಾ, ವಿಠ್ಠಲನಿಗೋಸ್ಕರ ಭಗವಂತ ಮನೆಯಲ್ಲಿ ಕಾಯ್ತಾನೆ ಅಲ್ವಾ, ನಿಂತು ಕಾಯ್ತಾನೆ ಭಗವಂತ. ನಮ್ಮ ಬಾಲಾಜಿ ತಿರುಪತಿಯಲ್ಲಿ ಬಾಲಾಜಿಗೋಸ್ಕರ ಭಗವಂತನೇ ಬರ್ತಾನೆ ಸೇವೆಯನ್ನ ತಗೊಳ್ಳೋದು ಅಲ್ವಾ. ಸೇವೆಯನ್ನು ಕೊಡುವಂತ ಒಂದು ಹಾಡಿದೆಯಲ್ಲ, ಭಗವಂತನೇ ಬರ್ತಾನೆ. ಇಷ್ಟು ಇದೆಲ್ಲ ನಾವ್ ನೋಡ್ಬೋದು. ಕೃಷ್ಣನು ದೇವೋತ್ತಮ ಪರಮ ಪುರುಷನಾಗಿದ್ದರು, ಶ್ರೇಷ್ಠರೆಲ್ಲ ಪರಮಶ್ರೇಷ್ಠನು ಅವನು. ಇದು ಆಯ್ತಲ್ಲ ಮಾತಾಜಿ? ಆಯ್ತು ಮಾತಾಜಿ, ಮುಗೀತಾ? ಹರೇ ಕೃಷ್ಣ, ಧನ್ಯವಾದ. ಈಗಂದ್ರೆ ನಾವು ನೋಡ್ಬೋದು, ಹರೇ ಕೃಷ್ಣ ಪ್ರಭುಪಾದಕ್ಕೆ ನಾವು ನೋಡ್ಬೋದಲ್ವಾ. ಈಗ ನಾವು ಕೃಷ್ಣ ಹೇಗೆ ಆಕರ್ಷಣೀಯ ಅನ್ನೋದನ್ನ ನಾವು ನೋಡಿದ್ವಿ. ಭಗವಂತ ಎಷ್ಟು ನಮ್ಗೆ ಲೀಲೆಗಳ ರೂಪದಲ್ಲಿ ತೋರಿಸಿದ್ದಾನೆ. ಏನು ಭಕ್ತಿ ಸೇವೆ ಎಷ್ಟು ದೊಡ್ಡದು ಎಲ್ಲ ನೋಡಿ. ನಮ್ಗೆ ಪ್ರತಿಯೊಂದು ಬಾಲ್ಯ ಲೀಲೆಗಳಿಂದ ನಾವು ಭಗವಂತನ ಲೀಲೆಗಳನ್ನ ನೋಡ್ಬೋದು. ಅದೆಲ್ಲವೂ ಭಕ್ತಿ ಸೇವೆಯಲ್ಲಿ ಮಾತ್ರ ಅನ್ನೋದನ್ನ ನೋಡ್ಬೋದು. ನಾವಿಲ್ಲೊಂದು ನೋಡ್ಬೋದು ಹೇಗೆ ಅಂದ್ರೆ, ಸಂಕ್ಷಿಪ್ತ ನಾನು ಸುಮ್ಮನೆ ಹಂಗೆ ಇದ್ ಮಾಡಿದ್ದೇನೆ ಅಷ್ಟೇ. ಏನೇನಂದ್ರೆ ನೋಡಿ, ಪ್ರಹ್ಲಾದ್ ಮಹಾರಾಜ ಏನ್ ಮಾಡಿದ್ದು, ಭಕ್ತಿ ಸೇವೆ ಮಾಡಿದ್ದಕ್ಕೆ ನಮ್ಮ ನರಸಿಂಹದೇವರಾಗಿ ಅವರೇ ಬರ್ತಾರೆ ಅಲ್ವಾ. ಭಕ್ತಿ ಸೇವೆ ಎಷ್ಟು ಪರಿಣಾಮ ಬೀರ್ತದೆ ಅಂತ. ನಮ್ಮ ಜಟಾಯು ಪಕ್ಷಿಗೆ ರಾಮದೇವರು ಮುಕ್ತಿಯನ್ನ ಕೊಡ್ತಾರೆ. ಯಾಕೆ? ಭಗವಂತನಿಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡ್ತದೆ. ಏನು? ಭಕ್ತಿ ಸೇವೆಯಿಂದ ಅಲ್ವಾ. ನಮ್ಮ ಹನುಮಂತ ದೇವರು ಹೇಗೆ ಮಾಡ್ತಾರೆ ಅಲ್ವಾ. ಮತ್ತೆ ಯಶೋದೆಯಾಗಿ ಮಗನಾಗಿ ನಮ್ಮ ಭಕ್ತಿ ಸೇವೆಯನ್ನ ಸ್ವೀಕಾರ ಮಾಡ್ತಾನೆ ಕೃಷ್ಣ ಅಲ್ವಾ. ಮತ್ತೆ ದೇವಕಿ ವಸುದೇವ ಜೈಲಲ್ಲಿ ಭಗವಂತನನ್ನ ಪ್ರಾರ್ಥಿಸ್ತಾರೆ. ಅಂದ್ರೆ ಭಗವಂತ ಎಲ್ಲೆಲ್ಲಿ ತನ್ನ ಲೀಲೆಗಳನ್ನ ತೋರಿಸಿದಾನೆ ಎಲ್ಲವೂ ಭಕ್ತಿ ಸೇವೆ ಅಲ್ವಾ. ಸುಧಾಮ, ಅರ್ಜುನ, ನಾರದ ಮುನಿಯವರು ವೀಣೆಯನ್ನ ಹಿಡಿದು ಭಗವಂತನ ಭಕ್ತಿ ಸೇವೆಯನ್ನ ಮಾಡಿದ್ದಾರೆ. ಆಮೇಲೆ ಮತ್ತೆ ರುಕ್ಮಿಣಿ ತನ್ನ ಮನಸ್ಸಲ್ಲೇ ಭಗವಂತನನ್ನ ಪ್ರೇಮ ಭಕ್ತಿ ಸೇವೆ ಮಾಡಿದ್ದಾರೆ. ಆಗ ಭಗವಂತನ ಸ್ವಯಂ ಬಂದವರನ್ನ ತಗೊಂಡು ಹೋಗ್ತಾರೆ ಅಲ್ವಾ. ಮತ್ತೆ ರಾಧಾರಾಣಿ ಶಾಶ್ವತವಾದ ಪ್ರಿಯೆ ಅಲ್ವಾ ಅವರು. ಅಂದ್ರೆ ಎಷ್ಟೆಷ್ಟು ಸೇವೆ ಮಾಡ್ತಾರೆ. ಮತ್ತೆ ಸುರಭಿ ಹಸು ನಮ್ಗೆ ಗೊತ್ತಿದೆ, ಭಗವಂತನಿಗೆ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಅನಿಮಲ್ ಅಂದ್ರೆ ಯಾರು? ಸುರಭಿ. ಅಂದ್ರೆ ಭಕ್ತಿ ಹೇಗೆ ಮಾಡ್ಬೋದು. ಮತ್ತೆ ಗರುಡ
ಭಗವಂತನ ವಾಹನ ಸೇವೆಯಾಗಿ ಅಂದ್ರೆ ಕೃಷ್ಣ ಆ ಸೇವೆಗೆ ಹೇಗೆ ಹೂಗೊಡ್ತಾನೆ ಅನ್ನೋದನ್ನ ನಾವು ಇದ್ರ ಮೂಲಕ ನೋಡ್ಬೋದು. ಅಂದ್ರೆ ನೀನು ಎಲ್ಲೇ ಇರು, ಹೇಗೆ ಇರು, ನೀನು ಜೈಲಲ್ಲಿ ಇರು, ನೀನು ಕಷ್ಟದಲ್ಲೇ ಇರು. ನೋಡಿ ಪ್ರಹ್ಲಾದ ಮಹಾರಾಜಿಗೆ ಎಷ್ಟು ಕಷ್ಟ ಕೊಟ್ರು, ಕಷ್ಟದ ಕುಟುಂಬದಲ್ಲಿ ಹುಟ್ಟು, ರಾಕ್ಷಸರ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ನೀನು ಭಕ್ತಿ ಸೇವೆ ಮಾಡಿದ್ರೆ ಭಗವಂತ ನಮ್ಗೆ ಎಷ್ಟು ಕರುಣಿಸ್ತಾರೆ ಅನ್ನೋದನ್ನ ನಾವ್ ಇದೆಲ್ಲ ನೋಡ್ಬೋದು ಅಲ್ವಾ. ದ್ರೌಪದಿಯನ್ನ ನೋಡ್ಬೋದು ನಾವು. ಭಗವಂತ ಅಲ್ಲಿ ಎಲ್ಲರನ್ನ ಬೇಡ್ತಾಳೆ ಅವಳು, ಎಲ್ಲರನ್ನ ಐದು ಅವರ ಪತಿಯರನ್ನ ಕೇಳ್ತಾಳೆ, ನನ್ನನ್ನ ಕಾಪಾಡಿ ಅಂತಾಳೆ. ಅಲ್ಲಿ ಕುತ್ಕೊಂಡಂತ ಹಿರಿಯರನ್ನ ನಮ್ಮ ಭೀಷ್ಮ ದೇವರನ್ನ ಕೇಳ್ತಾಳೆ, ಎಲ್ಲ ಆಚಾರ್ಯರನ್ನ ಕೇಳ್ತಾರೆ. ಯಾರು ಸಹಾಯ ಮಾಡಿದಾಗೆ ತನ್ನ ಎರಡು ಕೈಗಳನ್ನ ಇಟ್ಕೊಂಡು ಭಗವಂತ ಅಂತ ಶರಣಾಗ್ತಾರೆ. ಆಗ ಭಗವಂತ ಹೇಗೆ ಬಂದ, ಎಷ್ಟು ಲೀಲೆಗಳನ್ನ ನೋಡ್ತೀವಿ ಸಣ್ಣದಾಗಿ. ಆದ್ರೆ ಇಲ್ಲ ಇನ್ಕ್ಲೂಡಿಂದ ನಾವು ಏನ್ ಕಲಿಬೇಕು ಅಂತಂದ್ರೆ, ನಾವು ಭಗವಂತನಿಗೆ ಸ್ವಲ್ಪವಾದ್ರೂ ನಾವು ಭಗವಂತನನ್ನ ನಮ್ಮ ಸ್ವರೂಪವನ್ನ ಅರ್ಥ ಮಾಡ್ಕೊಂಡು ಈ ಭಕ್ತಿ ರಸಾಮೃತದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಈ 6 ಲಕ್ಷಣಗಳನ್ನ ಮತ್ತೆ ನಮ್ಮ 6 ಪಾಪಗಳು ಹೇಗ್ ಬರ್ತವೆ, ಆ ಡಿಸೈರ್ ನಾವ್ ಯಾಕೆ ಇಟ್ಕೋಬಾರ್ದು, ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಕಲ್ತೇವೆ. ಸ್ವಲ್ಪ ಆದ್ರೂ ನಮ್ಗೆ ಏನ್ ಆಚಾರ್ಯರು ಕೊಟ್ಟಿದ್ದಾರೆ ಅದರ ಮೂಲಕ ಹೋಗೋಣ. ಎಲ್ಲರೂ ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವ್ ಎಲ್ಲಿರ್ತೀವಿ, ಹೇಗಿರ್ತೀವಿ, ಏನ್ ಮಾಡ್ತೀವಿ ಗೊತ್ತಿಲ್ಲ, ಆದ್ರೆ ಹರೇ ಕೃಷ್ಣ ಮಹಾಮಂತ್ರವನ್ನ ನಮ್ಮ ಮನಸ್ಸಲ್ಲಿ ಜಪಿಸ್ತಾನ ಇರೋಣ ಅಂತ ಈ ಕ್ಲಾಸ್ ಅನ್ನ ಇವತ್ತಿಗೆ ಈ ಕ್ಲಾಸ್ ಅನ್ನ ನಮ್ಮ ಎಲ್ಲಾ ಆಚಾರ್ಯರ ಪಾದಕ್ಕೆ ಅರ್ಪಿಸುತ್ತಾ, ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮೋ. ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿಜೆ. ಇಲ್ಲಿ ಬಂದಂತಹ ಭಕ್ತರಿಗೂ ನಾನು ಜೈ ಹೇಳ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ಏನು ನಿಮಗೆ ಅರ್ಥ ಆಗಿದ್ದು ನಮ್ಗೆ ಹೇಳ್ಬೋದು. ಹರೇ ಕೃಷ್ಣ. 2 ನಿಮಿಷದಲ್ಲಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ನೆಕ್ಸ್ಟ್ ವೀಕ್ ಮಾತಾಜಿ ಕೇಳಿಸ್ತಾ ಇದೆಯಾ ಮಾತಾಜಿ? ಕೇಳ್ತದೆ ಮಾತಾಜಿ. ಮಾತಾಜಿ ನೆಕ್ಸ್ಟ್ ವೀಕ್ ಜಗನ್ನಾಥ ರಥಯಾತ್ರೆ ಇದೆಯಲ್ಲ ಮಾತಾಜಿ, ಅದು ಕ್ಲಾಸ್ ತಗೋತೀರಾ ಮಾತಾಜಿ? ಇರಲ್ಲ. ಇಲ್ಲಿ ಕೂಡ ನಮ್ಮ ಇದ್ರಲ್ಲಿ ಟೆಂಪಲ್ ಅಲ್ಲಿ ರಥಯಾತ್ರೆ ಇದ್ದ ಕಾರಣ ಖಂಡಿತ ಒಳ್ಳೇದಾಯ್ತು ಕೇಳಿದ್ದು ಮಾತಾಜಿ. ಇರಲ್ಲ ಮಾತಾಜಿ, ನೆಕ್ಸ್ಟ್ ವೀಕ್ ಮಾಡೋಣ ಮಾತಾಜಿ. ಎಲ್ಲಾರು ಜಗನ್ನಾಥನನ್ನ ನಾವು ಯಾತ್ರೆ ಮಾಡೋಣ ಎಲ್ಲಾರು. ಜೈ ಜಗನ್ನಾಥ್. ಹರೇ ಕೃಷ್ಣ. ಹರೇ ಕೃಷ್ಣ. ಜೈ ಜಗನ್ನಾಥ್. ಓಕೆ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ. ಇದು OB ಬಿಡ್ತೀರಾ ಮಾತಾಜಿ ಕ್ವಶನ್ಸ್? ಒಬ್ಬಿ ಬಿಡ್ತಾರೆ, ಕೇಳಿ ಇದ್ ಮಾಡ್ತೇನೆ ಮಾತಾಜಿ, ಗ್ರೂಪ್ ಅಲ್ಲಿ ಕಳಿಸ್ತೇನೆ. ನೋಡ್ಬಿಟ್ಟು ಮಾತಾಜಿ. ರೆಸಿಟೇಷನ್ ಇರಲ್ಲ? ಇರ್ತದೆ ಮಾತಾಜಿ, ಕೆಲವು ಶ್ಲೋಕದ ಇರ್ತದೆ, ಅದು ಕಳಿಸ್ತಾರೆ ಅವ್ರಿಗೆ ಕೇಳಿ ಕಳಿಸ್ತೇನೆ ಮಾತಾಜಿ. ಕೆಲವು ಇರ್ತದೆ ಮಾತಾಜಿ, ಜಾಸ್ತಿ ಇಲ್ಲ ಕಾಣ್ತದೆ. ಕೆಲವು ಅನ್ಯಾಭಿಲಾಷತ ಶೂನ್ಯ ಮಾತರ ಅದು ಇರ್ಬೋದು. ನಾನು ನೋಡುವಾಗ ಅದಿತ್ತು ಮಾತಾಜಿ, ಅದೊಂದು ಗೊತ್ತು ನೋಡುವ. ನೆಕ್ಸ್ಟ್ ಕೇಳಿ ಮಾತಾಜಿ ಅವರಿಗೆ ನಿಮ್ಗೆ ಕಳಿಸ್ತೇನೆ ಮಾತಾಜಿ ಗ್ರೂಪಿಗೆ. ಸರಿಯಾ ಮಾತಾಜಿ? ಹರೇ ಕೃಷ್ಣ. ಧನ್ಯವಾದ ಎಲ್ಲರಿಗೆ, ಧನ್ಯವಾದ. ಓಕೆ, ಎಂಡ್ ಮಾಡೋಣ. ಎಲ್ಲರ ಅಟೆಂಡೆನ್ಸ್ ಹಾಕಿದ್ರಾ? ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ವಿನಯ್ ಪ್ರಭು. ಹಾ ಮಾತಾಜಿ, ಹಾಕಿದ್ದೀನಿ ಮಾತಾಜಿ. ಓಕೆ ಪ್ರಭು, ಥ್ಯಾಂಕ್ ಯು ಮಾತಾಜಿ. ಇವಾಗ ನಾನ್ ಹಾಕ್ತಾ ಇದೀನಿ ಮಾತಾಜಿ, ಅಟೆಂಡೆನ್ಸ್ ಹಾಕ್ತಾ ಇದೀನಿ ಮಾತಾಜಿ. ಹೇಳಿ ಮಾತಾಜಿ. 15 days ಆದ್ಮೇಲೆ ಅಲ್ವಾ ಕ್ಲಾಸ್ ಮಾತಾಜಿ? 22nd ಅಲ್ಲ? ಹಾ ಮಾತಾಜಿ, ಹೌದೌದು. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ವರದ ಮಾತಾಜಿ ಮತ್ತೆ ವಿನಾಯಕ ಪ್ರಭು ಥ್ಯಾಂಕ್ ಯು, ಶೇರ್ ಮಾಡಿದ್ದಾರೆ. ಅವರ ಇದ್ದಕ್ಕೆ ನಾವು ಮಾಡ್ಲಿಕ್ಕೆ ಕಾರಣ ಆಯ್ತು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಪ್ರಭುಜಿ ಅವಕಾಶ ಕೊಟ್ಟಿದ್ದು ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕೊಟ್ಟಿದ್ದಕ್ಕೆ ಧನ್ಯವಾದ ಮಾತಾಜಿ. ನೀವು ನಮಗೆ ಅವಕಾಶ ಕೊಟ್ಟಿದ್ದೀರಾ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಓಕೆ, ಎಂಡ್ ಮಾಡೋಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆಯ್ತಾ ಎಲ್ಲರದು? ಹಾ ಮಾತಾಜಿ. ಥ್ಯಾಂಕ್ ಯು. ಎಲ್ಲರೂ ಜಗನ್ನಾಥ ಯಾತ್ರೆಯನ್ನ ಮಾಡಿ ಜಗನ್ನಾಥನನ್ನ ನೆನಪಿಸಿ. ಇಲ್ಲೇ ಇದ್ದು ನಾವು ಜಗನ್ನಾಥದಲ್ಲಿ ಇದ್ದೇವೆ, ಮಾನಸಿಕವಾಗಿ ನಾವು ಜಗನ್ನಾಥದಲ್ಲಿ ತರ ಫೀಲ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಏನ್ ಮಾಡ್ಲಾ? ಹಾ ಮಾತಾಜಿ. ಓಕೆ, ಧನ್ಯವಾದ ಎಲ್ಲರಿಗೂ. ಮಾತಾಜಿ ಆಗ್ತಾ ಇದೀನಿ ಮಾತಾಜಿ. ಹಾಕಿದ ನಂತರ ಹೇಳಿ ನಾನು. ಓಕೆ, ಕ್ಷಮೆ ಇರಲಿ ಮಾತಾಜಿ, ಗೊತ್ತಾಗಲ್ಲ.
ಓಕೆ ಪ್ರೊಫೆಸರ್, ಥ್ಯಾಂಕ್ ಯು ಪ್ರೊಫೆಸರ್. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಎಂಡ್ ಮಾಡಿ ಮಾತಾಜಿ. ಪ್ರಭುಜಿ, ಹರೇ ಕೃಷ್ಣ, ಧನ್ಯವಾದ. ಮಾಡ್ತೀನಿ. ಧನ್ಯವಾದ ಮಾತಾಜಿ. ಹರೇ